विघ्नेशाय सरस्वत्यै पार्वती गुरवे नमः। दक्षिणामूर्ति देवानां सकल कार्य विजयी भव। दक्षिणामूर्ति देवानां सकल कार्य विजयी भव। गजमुखना निन्न पादव ನೆನೆವೆ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ಮೂಷಿಕವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಪ್ರಶಸ್ತ ವಾಮನ ರೂಪ ಮಹೇಶ್ವರ ಪುತ್ರ ಚಾಮರ ಕರ್ಣ ವಿಲಂಬಿತ ಸೂತ್ರ ಬುದ್ಧಿ ಪ್ರದಾಯಕ ಪುಸ್ತಕ ಹಸ್ತ ಸಿದ್ಧಿ ವಿನಾಯಕ ಪಾದ ನಮಸ್ತೆ ದೇವ ದೇವರ ದೇವ ದೇವನಲ್ಲವೇ ಓ ದೇವ ದೇವರ ದೇವನಲ್ಲವೇ ದೇವ ದೇವರ ದೇವ ದೇವನಲ್ಲವೇ ಓ ದೇವ ದೇವರ ದೇವನಲ್ಲವೇ ದೇವ ಓ ದೇವ ದೇವ ಓ ದೇವ ದೇವರ ದೇವನಲ್ಲವೇ ದೇವ ದೇವರ ದೇವ ದೇವನಲ್ಲವೇ ಓ ದೇವ ದೇವರ ದೇವನಲ್ಲವೇ ಹಿಂದಿರುಗಿ ತಲೆಬಾಗಿ ಪರಮಾನಂದ ಭಕ್ತಿಯೊಳಗನ ಧ್ಯಾನಿಸಿ ವಂದಿಸುವೆ ಶಾರದಿಗೆ ಚಕ್ರಾತಿ ಅಮರರಿಂಗಿರಗಿ ನಾದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ನಾದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆ ನೀಯೇ ಕಥಾಮೃತವ ನಾದಿಯೊಳು ವರವ್ಯಾಸ ಮಣಿಪದ ದ್ವಂದ್ವ ಗಾನದನಾಗಿ ಕವಿಗಳ ಸಂದಣಿಗೆ ಬಲವನ್ನು ಬೇಡುವಿನ ಕಥಾಮೃತವ ಮಾತ್ರ ದೇಶದೇ ಇತ್ತಲಾತಿನ ಮಾತ್ರ ದೇಶದೇ ಪ್ರತಿಪಾಲಕ ರುದ್ರ ಕೋಪ ಪ್ರತಿ
ಬಾಲಕ ರುದ್ರಕೋಪನ ಅತ್ತೆಯು ಮೂಲಗರಿ ಮಂಡಿಸಿ ನುಡಿದನಾಗ ಪರಮೇಶ್ವರ ನೀನೇ ಕಾಪಾಡು. ಖಳರಕ್ತ ಗಂಗಾಕ್ಕೆ ಎನ್ನುವ ಸುರದಿಂದ ಆದೇಶಕ್ಕೆ ಬಂದಿರಬಹುದಾಗಿರುವಂತಹ ಪಟ್ಟು ಅದು ನಿವಾರಿಸಲು ಹೊಸಗುವಾಗಿ ಚಂದ್ರಸೇನ ಹಾಗೂ ಜಯಸೇನ ಎಂಬುವರಿಬ್ಬರು ಮುಂದಾದರು. ಕಾಪಟ್ಟದರಿಂದ ಮುಂದುವರೆದಿರುವಂತಹ ದಾನವ ಅವರಿಬ್ಬರನ್ನು ಕೊಂದು ಕಳೆಯುವಲ್ಲಿ ಮುಂದಾದ. ಅನಾಥೆ ಆಗಿರುವವಳು ಸತ್ಯಶೀಲ ಎನ್ನುವವಳು ತನ್ನ ಗಂಡನ ಸಾವಿಗೆ ಕಾರಣಕರ್ತನಾಗಿರುವಂತ ಖಳರಕ್ತ ಗಂಗಾಕ್ಕಿನ ಸಾವಾಗಬೇಕೆನ್ನುವ ಕಾರಣಕ್ಕಾಗಿ ಗಂಗೆ ಮೊರೆ ಹೋದಳು. ಗಂಗೆ ಮುಖೇನವಾಗಿ ಬಂದಿರುವ ವೇದವ್ಯಾಸ ಎನ್ನುವವ ಬರುವ ಹಾಗೆ ಬರಲಿಲ್ಲ. ಬರುವಾಗ ಹರನಿಗೆ ಅರ್ಪಿಸಬೇಕಾಗಿರುವಂತ ರುದ್ರಪಿಂಡವನ್ನು ಹಿಡಿದು ತಂದ. ಆ ರುದ್ರಪಿಂಡದಿಂದಲೇ ಹುಟ್ಟಿದವ ಈ ರಾಜ ರುದ್ರಕೋಪ. ಜೊತೆಯಲ್ಲಿ ಎದುರಾಗಿರುವಂತ ದಾನವನನ್ನು ಕೊಂದು ಕಳೆದೆ. ಮಾದರಿ ದೇಶದ ಅಧಿಕಾರಿಯನ್ನು ನನ್ನ ಪಾಲಿಗೆ ಸಿಕ್ಕಿದೆ. ರಾಜಾಧೀಶ ರಾಜ ರುದ್ರಕೋಪ ಎನ್ನುವ ಹಾಗೆ ಪ್ರಪಂಚ ಮೂರರಲ್ಲಿ ನಗಳತೆಯನ್ನು ಹೊಂದಿದವು ನಾನಿದ್ದೇನೆ. ಹೀಗೆ ಸಂತೋಷದಿಂದ ಸಭೆ ಕೊಡ್ತಿರುವಂತಹ ಕಾಲದಲ್ಲಿ ಅಂದ್ರವ ನಮ್ಮವರೇ ಆಗಿರುವಂತವನ ಪಾಲಕರು ವನದಲ್ಲಿ ಮೃಗಗಳ ಹಾವಳಿ ಹೆಚ್ಚಿದೆ ಅಂತೆ. ನಿವಾರಿಸುವ ನೀವು ಮುಂದಾಗಬೇಕು. ಮೃಗ ವಿಹಾರಕ್ಕೆ ನೀವು ಬರಬೇಕು ಎನ್ನುವ ಹಾಗೆ ಹಣ ಮಾಡೋದ್ರಲ್ಲಿ ಅರ್ಥವೇ ಇಲ್ಲ. ಹಾಗಾಗಿ ಎಲ್ಲವೂ ನಡಗುಡಿಕೊಂಡು ಗಂಧರ್ವರಾಯನ ಇದ್ದಲ ಗಂಧರ್ವರಾಯನ ಇದ್ದಲ ಗಂಧರ್ವರಾಯನ ಪುತ್ರಿಯಾಗಿಹ ಚಿತ್ರಲೋಚನೆ ಪುತ್ರಿಯಾಗಿಯ ಚಿತ್ರಲೋಚನೆ ಒತ್ತಿನೊಳಗಿಯ ಸಖಿಯರನು ಕರೆಯುತ್ತ ಬೇಗಳು ದೋಷದಿ ಮನದಿರವ ಒತ್ತಿನೊಳಗಿಯ ಸಖಿಯರನು ಕರೆಯುತ್ತ ಬೇಗಳು ದೋಷದಿ ಮನದಿರವ ಒತ್ತಿನೊಳಗಿಯ ಸಖಿಯರನು ಕರೆಯುತ್ತ ಪೇದಳು ದೋಷದಿಯೇ ಮನದಿರವ ನಿನ್ನನ್ನು ಬಹಳ ದೋಷಗೊಂಡು ಹೌದಾ ಹೇಳಿಕೊಳ್ಳುವುದಕ್ಕೆ ಗಂಧರ್ವ ಶ್ರೇಷ್ಠ ಮಹೋದರನ ಪುತ್ರಿಯಾದ ನನ್ನನ್ನು ಚಿತ್ರಾಕ್ಷಿ ಹೀಗೆನ್ನುವ ಹಾಗೆ ಸಮಸ್ತ ಗಂಧರ್ವರು ಗುರುತಿಸಿಕೊಳ್ತಾ ಇದ್ದಾರೆ. ದೇವತೆಗಳಲ್ಲಿ ಅದೆಷ್ಟೋ ಪ್ರಭೇದ. ಹೀಗಿದ್ದರೂ ವಿಶೇಷವಾದ ಸ್ಥಾನಮಾನ ಗಂಧರ್ವರಿಗಿದೆ ಪ್ರಪಂಚದಲ್ಲಿ. 3 ಲೋಕಗಳ ಅಧ್ಯಕ್ಷ ಸುರಪರಾದರೂ ಸರಿ, ನಮಗೆ ಮೀಸಲಿಡಪಟ್ಟಂತಹ ಕಲೆಗಳಲ್ಲಿ ಅಥವಾ ವಿದ್ಯಾ ಸಂಪನ್ನತೆಯಲ್ಲಿ ನಮಗೆ ತೋರಿಸುವಂತಹ ಗೌರವವು ಮರ್ಯಾದೆಯು ಇದು ಪ್ರಪಂಚದಲ್ಲಿ ಅತಿ ಉತ್ಕೃಷ್ಟವಾದದ್ದು. ಅದೇನೇ ಇರಲಿ, ಹೌದೇನೆ, ಈ ದಿವ್ಯವಾದ ಗಂಧರ್ವ ಲೋಕದಲ್ಲಿ ಇದ್ದಂತಹ ನಾವು ಅದೆಷ್ಟೋ ಸುಖದ ಜೀವನವನ್ನು ಕಳೆದಿದ್ದೇವೆ. ಹಾಗೆಂದುಕೊಂಡು ನಿತ್ಯ ನೂತನವು ಅಥವಾ ಬದಲಾವಣೆಯು ಯಾವುದನ್ನು ಪ್ರಪಂಚದ ನಿಯಮ ಎನ್ನುವಾಗಿ ಜ್ಞಾನಿಗಳು ಕೊಂಡಾಡಿದ್ರು ಅದನ್ನು ತಿಳಿದುಕೊಳ್ಳುವಲ್ಲಿ ಅಥವಾ ಅನುಭವಿಸುವಲ್ಲಿ ನಮಗೆ ಅವಕಾಶಗಳು ಬಹಳ ಕಡಿಮೆ. ಆದ್ದರಿಂದ ಸಿದ್ಧಿಸಿಕೊಳ್ಳಬೇಕೆನ್ನುವ ಬಲವಾದ ತೀರ್ಮಾನದಿಂದ ಬಂದು ಭೂಲೋಕವನ್ನು ಸೇರಿ ಬಹಳ ವಿಜೃಂಭಣೆಯಿಂದಲೇ ಕಾಲವನ್ನು ಕಳೆಯಬೇಕು ಅಂತ ತೀರ್ಮಾನ. ಸಖಿ ಏನು ಭಾವಕೀಯರಿಂದೆಲ್ಲ ಕೇಳಿರಿಯೇ ಭಾವಕೀಯರಿಂದೆಲ್ಲ ಕೇಳಿರಿ ಭೂವಲಯ ಕೈ ತಂದು
ಇಂದಿಲೇ ಭುವನ ಕೈ ತಂದು ಇಂದಿಲೇ ಜಲಗೇಳಿ ಆಡಲು ಜಲಗೇಳಿ ಆಡಲು ಜಲಗೇಳಿ ಆಡಲು ಹೋಗುವುದೆನು ಭುವನ ಕೈ ತಂದು ತರಿಂದಿಲೇ ಟಿವಿಯಲ್ಲಿ ಜಲಗೇಳಿ ಆಡಲು ಹೋಗುವುದೇನೋ ಹದಿನಾಲ್ಕು ಲೋಕಗಳಲ್ಲಿ ಶ್ರೇಷ್ಠವಾದದ್ದು ಭೂಲೋಕ. ಹೀಗೆನ್ನುವ ಹಾಗೆ ನಾವಿಂದೇನು ಪ್ರಪಂಚದ ಸರ್ವರೂ ಕೂಡ ಒಪ್ಪಿಕೊಂಡಂತಹ ಸತ್ಯ ವಿಚಾರ. ಅಂತಹ ಶ್ರೇಷ್ಠವಾದ ಎಲ್ಲಿ ಮಾನವನು ಈರೇಳು ಜನ್ಮಗಳ ಸುಕೃತ ಫಲವು ಎನ್ನುವ ಹಾಗೆ ಪ್ರಪಂಚದ ಬೆಳಕನ್ನು ಕಾಣುವುದಕ್ಕೆ ಸಾಧ್ಯ ಉಂಟು, ನಿತ್ಯ ನವೀನತೆಯನ್ನು ಅನುಭವಿಸುವುದಕ್ಕೆ ಸಾಧ್ಯ ಉಂಟು. ಅಂತಹ ಶ್ರೇಷ್ಠವಾದಂತಹ ಒಂದು ಪ್ರಪಂಚವನ್ನು ಸೇರಿಕೊಳ್ಳುವಲ್ಲಿ ನಾವು ಮನ ಮಾಡಬೇಕು. ಆದ್ದರಿಂದ ನಿನ್ನನ್ನು ಬರಮಾಡಿಕೊಂಡಿದ್ದೇನೆ. ಟಿವಿಯಿಂದಲೇ ಭೂಲೋಕವನ್ನು ಸೇರಿ ಜಲಕೇಳಿಯನ್ನು ಗೈದು ಬಗೆ ಬಗೆ ಕುಸುಮೆಗಳನ್ನು ಸಂಗ್ರಹಿಸಿಕೊಂಡು ಪ್ರಪಂಚದ ಚೆಲುವನ್ನು ಸೊಬಗನ್ನು ಕಂಡರಿತು ಅನುಭವಿಸಿ ನೋಡುವೆ. ಸಂತೋಷದಿಂದ ಸಖಿ ಜಲಕೇಳಿಯನ್ನು ಪೂರೈಸಿದ್ದಾಯಿತು. ಸುತ್ತಲನ್ನು ಈಕ್ಷಿಸಿ ನೋಡುವಾಗ ಏನು ಸೊಬಗೆ ಇದು. ನೋಡೆ ಗೆಳತಿಯೇ ಇಳೆಗೆ ಚೈತ್ರ ಮಾಸ ಬಂದಿದೆ, ನೋಡೆ ಗೆಳತಿಯೇ ಇಳೆಗೆ ಚೈತ್ರ ಮಾಸ ಬಂದಿದೆ, ಚೈತ್ರ ಮಾಸ ಬಂದಿದೆ. ಮೋಡಿ ಮಾಡಿ ಎನ್ನ ಮನಕ್ಕೆ ಹರುಷ ತಂದಿದೆ, ಮಾಡಿ ಮಾಡಿ ಎನ್ನ ಮನಕ್ಕೆ ಹರುಷ ತಂದಿದೆ. ಚೈತ್ರ ಮಾಸ ಬಂದಿದೆ, ಮನಕ್ಕೆ ಹರುಷ ತಂದಿದೆ. ಆ ಆ ಆ ಆ ಚೈತ್ರ ಮಾಸ ಬಂದಿದೆ, ನೋಡಿ ಗೆಳತಿ ಇಳೆಗೆ ಚೈತ್ರ ಮಾಸ ಬಂದಿದೆ, ನೋಡಿ ಗೆಳತಿ ಇಳೆಗೆ ಚೈತ್ರ ಮಾಸ ಬಂದಿದೆ. ನೋಡೆ ಗೆಳತಿ ನೋಡೆ ಗೆಳತಿ ಇಳೆಗೆ ಚೈತ್ರ ಮಾಸ ಬಂದಿದೆ, ಇಳೆಗೆ ಚೈತ್ರ
ಚೈತ್ರ ಮಾಸ ಬಂದಿದೆ, ಚೈತ್ರ ಮಾಸ ಬಂದಿದೆ. ಮೋಡಿ ಮಾಡಿ ಎನ್ನ ಮನಕ್ಕೆ ಹರುಷ ತಂದಿದೆ. ಮಾಡಿ 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 ಎನ್ನ ಮನಕ್ಕೆ ಹರುಷ ತಂದಿದೆ, ಮನಕ್ಕೆ ಹರುಷ ತಂದಿದೆ, ಮನಕ್ಕೆ ಹರುಷ ತಂದಿದೆ, ಮನಕ್ಕೆ ಹರುಷ ತಂದಿದೆ. ನೋಡ ಗೆಳತಿಯಳಿಗೆ ಚೈತ್ರ ಮಾಸ ಬಂದಿದೆ. ಮೋಡಿ ಮಾಡಿ ಎನ್ನ ಮನಗೆ ಹರುಷ ತಂದಿದೆ, ಮಾಡಿ ಮಾಡಿ ಎನ್ನ ಮನಕ್ಕೆ ಹರುಷ ತಂದಿದೆ, ಮನಕ್ಕೆ ಹರುಷ ತಂದಿದೆ, ಮನಕ್ಕೆ ಹರುಷ ತಂದಿದೆ. ಹರುಷ ತಂದಿದೆ, ಜೋಡಿಯಾಗಿ ಮರದ ಮೇಲೆ ಕುಳಿತ ಗಿಣಿಗಳು, 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 ಮೇಲೆ ಕುಣಿತ ಗಿಣಿಗಳು, ಕುಳಿತ ಗಿಣಿಗಳು. ಕಾಡುತ್ತಿಗನೋ ಮಾರನಮ್ಮ ಉಸಿರ ಅರಿಯೆನೋ, ಕಾಡುತ್ತಿಗನೋ ಮಾರನಮ್ಮ ಉಸಿರ ಅರಿಯೆನೋ, ನಮ್ಮ ಉಸಿರ ಅರಿಯೆನೋ. ಕಾಡುತ್ತಿಗನೋ ಮಾರನಮ್ಮ ಉಸಿರ ಅರಿಯೆನೋ, ನಮ್ಮ ಉಸಿರ ಅರಿಯೆನೋ, ನಮ್ಮ ಉಸಿರ ಅರಿಯೆನೋ. ಜಿಳುತ್ತಿಗನೋ ಮಾರನಮ್ಮ ಉಸಿರ ಅರಿಯೆನೋ, ನಮ್ಮ ಉಸಿರ ಅರಿಯೆನೋ, ನಮ್ಮ ಉಸಿರ ಅರಿಯೆನೋ. ಜೋಡಿಯಾಗಿ ಮರದ ಮೇಲೆ ಕುಳಿತ ಗಿಣಿಯನೋ, ಕಾಡುತ್ತಿಗನು ಮಾರ ನಮ್ಮ ಉಸಿರಲರಿಯನು, ಕಾಡುತ್ತಿಗನು ಮಾರ ನಮ್ಮ ಉಸಿರ ಅರಿಯನು.
ಕೆದರಿ ಸೋಗೆ ನವಿಲು ನಾಟ್ಯವಾಡಿದೆ ಗರಿಯ ಕೆದರಿ ಸೋಗೆ ನವಿಲು ನಾಟ್ಯವಾಡಿದೆ ನವಿಲು ನಾಟ್ಯವಾಡಿದೆ ನವಿಲು ನಾಟ್ಯವಾಡಿದೆ ನವಿಲು ನಾಟ್ಯವಾಡಿದೆ ನವಿಲು ನಾಟ್ಯವಾಡಿದೆ ಗರಿಯ ಕೆದರಿ ಸೋಗೆ ನವಿಲು ನಾಟ್ಯವಾಡಿದೆ ನವಿಲು ನಾಟ್ಯವಾಡಿದೆ ನವಿಲು ನಾಟ್ಯವಾಡಿದೆ ನವಿಲು ನಾಟ್ಯ ಆಡಿದೆ ಗಿರಿಯ ಶಿಖರದಿಂದ ನೀರು ಝರಿಯು ಜಾರಿದೆ ಗಿರಿಯ ಶಿಖರದಿಂದ ನೀರ ಝರಿಯು ಜಾರಿದೆ 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 ಗಿರಿಯ ಶಿಖರದಿಂದ ನೀರ ಝರಿಯು ಜಾರಿದೆ ಝರಿಯು ಜಾರಿದೆ ಆ ಮಾಸ ಬಂದಿದೆ ಆ ಚೈತ್ರ ಮಾಸ ಬಂದಿದೆ ಮೋಡಿ ಮಾಡಿ ಎನ್ನ ಮನಕ್ಕೆ ಹರುಷ ತಂದಿದೆ ಇಂತಿಂತ ದಿನದ ದಿನ ದಿನ ತಾಂತ ದಿನ ದಿನ ದಿಂತ ದಿನ ತದೈತ ತದಿಂದ ತದೈತ
ಭಾಸ ಬಂದಿದೆ ತದಿತ ತದಿತ ಮೃಗಬೇಟೆ ಮೃಗಬೇಟೆಯನ್ನು ಪೂರೈಸುವಲ್ಲಿ ನನಗೆ ಮನಸ್ಸಿದ್ದರೂ ಕೂಡ ಮುಂದುವರಿಯುವುದಕ್ಕಾಗುತ್ತಾ ಇಲ್ಲ. ಕಾರಣ ಮೃಗಬೇಟೆಗಾಗಿ ನಾನಾ ಭಾಗಗಳನ್ನು ತಿರುಗಿದೆ. ಆವರಿಸಿರುವುದು ಆಯಾಸ. ಈ ಆಯಾಸ ದೂರ ಆಗಬೇಕು ಅಂತಾದ್ರೆ ವಿಶ್ರಾಂತಿ ಪಡೆದುಕೊಳ್ಳಬೇಕು. ಇತ್ತಲು ಧರಣಿಪ ನಿದ್ರೆಯಳಿರುತ್ತಿರೆ ಮತ ಗಶಿನಿಯರು ಸೇರುತ್ತಲೇ ಇತ್ತಲು ಧರಣಿಪ ನಿದ್ರೆಯಳಿರುತ್ತಿರೆ ಮತ್ತ ಗಶಿನಿಯರು ಸೇರುತ್ತಲೇ ಪೃಥ್ವಿಯ ಸೊಬಗನು ಈಕ್ಷಿಸುತ್ತಲೇ ಆ ಪ್ರತಿಪತಿಯ ಬಳಿ ಸಾರುತ್ತಲೇ ಏನು ಇಲ್ಲಿ ಬಾರೆ ಅಲ್ಲಿ ನೋಡಿ ಏನು ಹೂ ಸಿಕ್ಕಿದ ಹೂ ಸಿಕ್ಕಿದೆ ಹೂವನ್ನೇ ಹುಡುಕುತ್ತಾ ಅರಸುತ್ತಾ ಬಂದವಲ್ವಾ ಸಿಕ್ಕಿದೆ ಹೌದಾ ಇದು ಎಂದು ಬಾಡ್ದ ಹೂ ಹೌದಾ ಎಷ್ಟು ಚಂದವೇ ಅಯ್ಯೋ ಕೊಯ್ಯುವುದಲ್ಲ ಮುಡಿಯುವುದಲ್ಲ ಸದಾ ನಾವು ಮನೆಯಲ್ಲಿ ಇಟ್ಟುಕೊಳ್ಬೇಕು ಅಂತ ಅನಿಸ್ತಾ ಉಂಟು ಇಟ್ಟುಕೊಳ್ಳುವ ಯಾಕೆ ಸದಾ ಇದಕ್ಕೆ ಅವಚಿಕೊಳ್ಬೇಕು ಅಂತ ಮನಸ್ಸಾಗ್ತಾ ಉಂಟು ಏನು ಚಂದವೇ ಏನು ಚಂದವೇ ಏನು ಚಂದವೇ ಅಲ್ಲ ಹೇಳ್ತಿ ಹೂ ಹೇಳುವುದು ನೀನು ನೋಡುವುದೆಲ್ಲಿ ನೀನು ಹಾಗಲ್ವೇ ಮತ್ತೆ ಹೂವನ್ನ ನೋಡಿ ಆ ಕಡೆ ಕಣ್ಣು ಹೋದದಷ್ಟೇ ಅದೇ ನಾನು ನೋಡ್ತಾ ಇದ್ದೇನೆ ಹೂವನ್ನ ಬಾಡಿದ ಹೂ ಅಂತ ಹೇಳ್ತಾ ಇದ್ದೀಯ ಆದ್ರೆ ಆ ಹೂ ಬಾಡ್ತದೆ ಇಲ್ವೇ ಗೆಳತಿ ಅಲ್ಲ ನೀನ್ ಎಲ್ಲಿಗೆ ಹೋಗುದು ಈಗ ವನ ವಿಹಾರ ಮಾಡ್ಬೇಕಂತ ಬಂದವನು ಹೌದಾ ನನಗೆ ಅಲ್ಲಿ ಮರದಲ್ಲಿ ಮಂಗ ಉಂಟು ಅಂತ ಹೇಳುದು ಮಂಗನನ್ನು ನೋಡುದು ನೀನ್ ಎಲ್ಲಿ ನೋಡುದು ಅಂತ ಅಲ್ಲ ಹಾಗಲ್ಲ ಮತ್ತೆ ನನ್ನ ಮಂಗ ಮಾಡುದು ಅಂತ ಹೇಳಿದಲ್ಲ ಮತ್ತೆ ನೀನು ಮೇಲೆ ಹೂ ನೋಡುದು ಹೌದು ನಾನು ಕೆಳಗೆ ನನ್ನ ಕಣ್ಣದಷ್ಟಿಗೆ ಹೂ ನೋಡುದು ಅಷ್ಟೇ ಕೆಳಗೆ ಅಂತ ಹೇಳಿದ್ರೆ ಬಹಳ ಕೆಳಗೆ ಸಿಕ್ಕಿಬಿಟ್ಟು ಹೌದಾ ಬಿಟ್ಟು ಸ್ವಲ್ಪ ಸಮಯ ಕಳೆಯುವ ಅಲ್ಲ ಒಂದು ಕೆಲಸ ಮಾಡುವ ತರುವಂತಹ ಹೂವನ್ನೆಲ್ಲವನ್ನ ಇಲ್ಲಿ ಕುಳಿತುಕೊಂಡು ಮಾಲೆ ಮಾಡುವ ಹಾಗೆ ಬಾಬಾ ಬಾಗಿಲ ಚಕಿತರಾಗೋತ ಸ್ತ್ರೀಯರೆಲ್ಲರ ವಿಕಸಿತದ ಸುಖ ಸ್ವಪ್ನದಂದದಿಯೇ ಬಕುತರ ರಸನಿಗಂದು ತೋರಲು ರುದ್ರಗೋಪ ಎದ್ದು ನಾದೆಸೆಗಳನ್ನು ನೋಡುತ್ತ ಎದ್ದು ನಾದೆಸೆಗಳನ್ನು ನೋಡುತ್ತ ಮಾತೃಭೂವರ ಕಂಡ ಸತಿಯರ ಮಧ್ಯದೋಳು ಸಿತಹಿಮಕರನ ತೆರವಿದ್ದವದನ ತರುಣಿಯರಿವಾಳು ಮೋಹಿನಿ ರಂಬೆ ತ್ರಿಲೋಕಯತರಿನ್ನತ ತತ್ವೋಕ್ತದಿಕುತ ಕಥೈ ತತ್ವೋಕ್ತದಿಕುತಾದೇ ತರುಣಿಯರಿವಾಳು ಮೋಹಿನಿ ರಂಬೆ ತರುಣಿಯರಿವಾಳು ಮೋಹಿನಿ ರಂಬೆ ತರುಣಿಯರಿವಾಳು ಮೋಹಿನಿ ರಂಬೆ ಮೋಹಿನಿ ರಂಬೆ ತರುಣಿಯರಿವಾಳು ಮೋಹಿನಿ ರಂಬೆ ಮೋಹಿನಿ ರಂಬೆ ಮೋಹಿನಿ ರಂಬೆ ಮೋಹಿನಿ ರಂಬೆ
ಓಹೋ 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 ಸುರನಾರಿಯರ ಧಿಕ್ಕಾರಿ ಪಾಪಂದೆ ಓಹೋ 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 ಸುರನಾರಿಯರ ಧಿಕ್ಕಾರಿ ಪಾಪಂದೆ ಓಹೋ ಓಹೋ ಸುರನಾರಿಯರ ಧಿಕ್ಕಾರಿ ಪಾಪಂದೆ ಧಿಕ್ಕಾರಿ ಪಾಪಂದೆ ಧರೆಯ ಕಾಮನ ರಾಣಿ ರತಿಯಂತೆ ಧರೆಯ ಕಾಮನ ರಾಣಿ ಧರೆಯ ಕಾಮನ ರಾಣಿ ಧರೆಯ ಕಾಮನ ರಾಣಿ ರತಿಯಂತೆ ರತಿಯಂತೆ ಧರೆಯ ಕಾಮನ ಮನುಮಥನ ಕಾಮನ ಮನುಮಥನ ಕಾಮನ ಮನುಮಥನ ಧರೆಯ ಕಾಮನ ರಾಣಿ ರತಿಯಂತೆ ಆರತಿಯಂತೆ ಆರತಿಯಂತೆ ಬಲು ತೆರೆದ ಸೋಭಾಗ ತೋರ್ಪಳು ಕಾಂತೆ ಬಲು ತೆರೆದ ಸೋಭಾಗ ತೋರ್ಪಳು ಕಾಂತೆ ಬಲು ತೆರೆದ ಸೋಭಾಗ ತೋರ್ಪಳು ಕಾಂತೆ ತೋರ್ಪಳು ಕಾಂತೆ ಧರೆಯ ಕಮನ ರಾಣಿ ರತಿಯಂತೆ ಬಲು ತೆರೆದ ಸೊಬಗ ತೋರ್ಪಳು ಕಾಂತೆ ಬಲು ತೆರೆದ ಸೊಬಗ ತೋರ್ಪಳು ಕಾಂತೆ ಧರೆಯ ಕಾಮನ ರಾಣಿ ರತಿಯಂತೆ ಆರತಿಯಂತೆ ಬಲು ತೆರೆದ ಸೋಬಾಗ ತೋರ್ಬಾಳು ಕಾತೆ ಬಲು ತೆರೆದ ಸೊಬಾಗ 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 ತೋರ್ಬಾಳು ಕಾತೆ
ನೀರಂಬೆ ತರುಣಿಯರಿವಾಳು ಮೋಹಿನೀರಂಬೆ ಓಹೋ 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 ಸುರನಾರಿಯರ ದಿಕ್ಕರಿಪ ಬಂದೆ ಓಹೋ ಓಹೋ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಅಮ್ಮಮ್ಮಮ್ಮಮ್ಮ. ಹಾ 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 ಏನಿದು ಆಶ್ಚರ್ಯ. ಹಾ 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 ಒಂದನ್ನು ಹುಡುಕ ಹೊರಟರೆ ಹಾ 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 ಇನ್ನೊಂದು ನನ್ನ ಕಣ್ಣಿಗೆ ಸಿಕ್ಕಿದ ಹಾಗೆ. ನಾನು ಬಂದಿರುವುದು ಯಾಕಾಗಿ? ಯಾಕೆ 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 ಮೃಗ ವಿಹಾರಕ್ಕಾಗಿ ಬಂದದ್ದು. ಇಲ್ಲಿ ಸಿಕ್ಕಿದ್ದು ಮೃಗಾಕ್ಷಿ. ಮೃಗಾಕ್ಷಿ ಅದು ಹೆಣ್ಣು ಮಕ್ಕಳ ಸಮೂಹ. ಹಾ ಹಾ ನಿಜ ಹೇಳಲ್ಲ, ಹ್ಮ್ ನಾನು ಮಲಗಿದ್ದಲ್ಲಿ ನನಗೆ ಕನಸು ಕಂಡದ್ದು. ಹಾ 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 ಬೇರೆ ಯಾರ ಕನಸಲ್ಲ. ಯಾರ್ದು ಪ್ರಾಯಶಃ ಹೀಗಿದ್ದಿರಬಹುದು. ಹೇಗೆ ಹಾ 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 ಪ್ರಾಯ ಬಂದೇ ಇಲ್ಲ ನನಗೆ. ಹಾ ಹಾ ಹೆಣ್ಮಕ್ಳದ್ದೇ ಕನಸು ಬಿಡುವುದಪ್ಪ ಇತ್ತೀಚೆಗೆ. ಹಾ 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 ಹೌದು, ಈಗ ನಾವು ಕಂಡಿರುವಂತ ಕನಸಿನಲ್ಲಿ ಹಾ ಹಾ ಹೆಣ್ಣು ಮಕ್ಕಳ ತಂಡೋಪ ತಂಡ. ಹೌದು, ಅಂತಹ ತಂಡದಲ್ಲಿ ರಾರಾಜಿಸಬಹುದಾಗಿರುವಂತ ಓರ್ವ ತರುಣಿ. ಒಮ್ಮೆಲೆ ಎಚ್ಚರಗೊಂಡೆ. ಹಾ 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 4 ದಿಕ್ಕನ್ನು ನಾನು ಪರೀಕ್ಷೆ ಮಾಡಿದೆ. ಹಾ 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 4 ದಿಕ್ಕಿನಲ್ಲಿ 3 ದಿಕ್ಕಿನಲ್ಲಿ ಯಾರೂ ಕಾಣಲಿಲ್ಲ. ಹಾ ಹಾ ಆಮೇಲೆ ಎಡಗಡೆಯಲ್ಲಿ ಕಾಣ್ತಾ ಇದ್ದೇನೆ ಓರ್ವ ಸುಂದರಿ. ಹಾ ಹಾ ಸುತ್ತಲೂ ಹೆಣ್ಣು ಮಕ್ಕಳ ಗಲಾಟೆ. ಹ್ಮ್ ಕನಸಿನಲ್ಲಿ ಕಂಡದ್ದಕ್ಕೂ ಇಲ್ಲಿ ನೈಜ ಕಾಣುವುದಕ್ಕೂ ಅಬ್ಬಬ್ಬಬ್ಬ ಏನು ಸಾಮ್ಯತೆ. ಹಾ 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 ನಿಮಗೆಲ್ಲಾದ್ರೂ ಕನಸಿನಲ್ಲಿ ಕಂಡದ್ದು ನಿಜವಾಗಿ ಕಂಡದ್ದು ಉಂಟಾ? ಇಲ್ಲ 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 ಇವತ್ತಿನವರೆಗೆ ಆಗಿಲ್ಲಲ್ಲ. ಹಾ ಹಾ ಪ್ರಾಯಶಃ ನನಗಾದಷ್ಟು ವರ್ಷದಿಂದ ಆಗಿಲ್ಲ ಅಂತ ಕಾಣ್ತದೆ. ಹೌದೌದು 3-4 ವರ್ಷ ಆಗ್ಲಿ ನಿಮಗೂ ಹಾಗೆ ಕಾಣಲೂ ಬಹುದು. ಹೌದು ಬರೇ ಹೆಣ್ಣು ಮಕ್ಕಳ ಕನಸು ಅಥವಾ ನಿಮ್ಮ ಬಂಡವಾಳ ಬಿಟ್ಕೊಡ್ತೀವಿ ಅಂತೇಳಿ ಹೇಳುತ್ತಿರುವ ಹೇಗೆ? ಇಲ್ಲ ಬಾ ಬಾ ಇಲ್ವಾ? ನಿಮ್ಗೆ ಕಂಡು ಗೊತ್ತಾಗುತ್ತದೆ ನೀವೆಂತವ್ರು ಅಂತೇಳಿ. ಅಂದ್ರೆ ಹಾಗಲ್ಲ, ಒಳ್ಳೆಯವರು ಸತ್ಯದರು ಎನ್ನುವ ನೆಲೆಯಲ್ಲಿ ಹೇಳಿದ್ರು. ಹಾ ಹಾ ಹೌದು, ಕನಸಿನಲ್ಲಿ ಕಂಡದ್ದು ಇಂದು ಈಗ ಕಾಣ್ತಾ ಇರುವುದು. ಹಾ ಹಾ ಅಬ್ಬಬ್ಬಬ್ಬ, ಹೀಗೆ ಮುಖವನ್ನು ಕಾಣ್ತಾ ಇದ್ದೇನೆ. ವರ್ಣಿಸುವುದು ಹೌದು ಅಂತಾದ್ರೆ ಜಗದ ಜನರ ಸುದತಿಯರ ರೂಪ ರಾಶಿಯ ಆಕೆದು ತೆಗೆದು ಹಾ ಹಾ ಸೃಜಿಸಿದನೆ ವಿಧಿಯು ಈಕೆಯ. ಅಬ್ಬಬ್ಬಬ್ಬಬ್ಬ, ಏನು ಚಂದ ಏನು ಅಂದ. ಹಾ 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 ಅಷ್ಟೇಯ? ನಾವು ಕೇಳಿದುಂಟು ಹೆಣ್ಣು ಮಕ್ಕಳ ವಿಚಾರವಾಗಿ. ಹಾ 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 ನೋಡದೆ ಹೋದ್ರೆ ಕೇಳಿದ್ದುಂಟು ಹಾ ಹಾ ಸುರನಾರ್ಯರ ಕುರಿತಾಗಿ. ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ, ಮಂಜುಘೋಷ, ಗ್ರತಾಚಿ, ಪಿಂಗಳೆಯ ರೂಪದ ಕುರಿತಾಗಿ. ಹಾ 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 ನೋಡದೆ ಹೋದ್ರು ಕೇಳಿದ್ದುಂಟು ಅಷ್ಟು ಚಂದ ಅಷ್ಟು ಅಂದ ಎನ್ನುವ ಹಾಗೆ. ಹಾ ಹಾ ಅವರೆಲ್ಲಿಯಾದ್ರೂ ಬಂದದ್ದೇ ಹೌದು ಅಂತ ಆದ್ರೆ ಈಕೆ ಕಾಲಿಗೆ ಕಟ್ಟಬೇಕು. ಅವರಿಗಿಂತಲೂ ಮಿಗಿಲಾದ ರೂಪವತಿ ಈಕೆ. ಹಾ ಹಾ ಅವಳ ಕಣ್ಣು ಉಂಟ, ಅವಳ ಹುಟ್ಟು, ಅವಳ ಮೂಗು, ಅವಳ ಬಾಯಿ, ಕಂಠ, ಹಾ ಹಾ ಅವನ ಧ್ವಜ ತ್ವಯಗಳು ಹಾ ಹಾ ನನ್ನನ್ನು ಕೈ ಬೀಸಿ ಕರೆಯುತ್ತಲಿವೆ. ಹಾ ಹಾ ಹೌದಪ್ಪ, ಒಟ್ಟಿನಲ್ಲಿ ಹೇಳಬೇಕು ಅಂತಾದ್ರೆ ಸರ್ವಾಂಗ ಸುಂದರಿ ಹಾ ಹಾ ಈಕೆಯನ್ನು ಹೊಂದುವ ಭಾಗ್ಯ ಯಾರಿಗುಂಟು? ಹ್ಮ್ ಆ ಭಾಗ್ಯ ನನಗೇ ಸಿಗಲಿ ಎನ್ನುವ ಹಾಗೆ ನಾವು ಆರಾಧಿಸಿಕೊಂಡು ಬಂದಿರಬಹುದಾಗಿರುವಂತ ಹಾ ಹಾ ಶಿವಮೂರ್ತಿಯಲ್ಲಿ ನಾನು ಕೇಳಿಕೊಳ್ಳುವುದು. ಹೌದು, ಹಾ ಹಾ ನಮ್ಮ ಆರಾಧ್ಯ ದೇವ ಶಿವಮೂರ್ತಿ ಹಾ ಹಾ ಅವರಲ್ಲಿ ಕೇಳಿಕೊಳ್ಳುವುದು. ಶಿವಮೂರ್ತಿ ಹಾ ಹಾ ಅಷ್ಟೇ ಅಲ್ಲ, ಇನ್ನೂ ಮುಂದುವರೆದದ್ದು ಹೌದು ಅಂತಾದ್ರೆ ಹಾ 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 ತ್ರಯ ಮೂರ್ತಿಗಳು ಅರಸಿಯಾಗಿರುವಂತ ತ್ರಯ ಶಕ್ತಿಗಳು ಹಾ ಹಾ ರಮೆ, ಉಮೆ, ವಾಣಿ ಹಾ 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 ಅವರ ರೂಪವನ್ನು ಹೋಲುವ ರೂಪ ಈಕೆಯದ್ದು. ಹಾ ಹಾ ಅಬ್ಬಬ್ಬಬ್ಬ, ಏನು ಒಣಕೊಯ್ಯಾರ ನಿಂತ ನಿಲುವು ಗಾಂಭೀರ್ಯ. ಹಾ ಹಾ ಯಾರಿರಬಹುದು? ಹಾ ಯಾರು ಯಾರು ಎನ್ನುವ ಹಾಗೆ ನನ್ನಲ್ಲಿ ಪ್ರಶ್ನಿಸಿದ್ದೆ ಆದ್ರೆ ಉತ್ತರ ಸಿಗುವುದಕ್ಕೆ ಸಾಧ್ಯ ಉಂಟು? ನನಗೆ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಇಲ್ಲ ಇಲ್ಲ ನಿಮ್ಮ ಸಹಪಾಠಿ ಈರುವರೆಗೂ ಗೊತ್ತಿಲ್ಲ ಅಂತ ಗೊತ್ತಿರುವವರು ಯಾರು? ಯಾರು ಗೊತ್ತಾಗಬೇಕು ಅಂತಾದ್ರೆ ಎಲ್ಲದಕ್ಕೂ ಉತ್ತರವಾಗಿ ಇರುವಂತ ಹೆಣ್ಣಲ್ಲಿ ಕೇಳಬೇಕು. ಹಾ 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 ನಾನು ಕೇಳುವುದಾ? ಕೇಳಲ್ವಾ? ಗೊತ್ತಾಗುತ್ತದೆ ಸ್ವಾಮಿ. ಹಾ ಹಾ ಅವಸರವೇ ಅವಘಡಕ್ಕೆ ಕಾರಣ, ಜ್ಞಾನವೇ ಪ್ರಧಾನ ಹೌದು ಹೌದು ಅಲ್ವಾ ಎಂಬ ನೆಲೆಯಲ್ಲಿ ಅತಿವೇಗವಾಗಿ ಚಲಿಸುತ್ತಿರುವಂತ ವಾಹನಕ್ಕೆ ಬಿರಿ ಬಿಟ್ಟ ಹಾಗೆ ನನಗೆ ಹಾ ಹಾ ಒಮ್ಮೆಲೆ ತಡದ ಅನುಭವ. ಯಾಕೆ ತಡದದ್ದು, ಹೇಗೆ ತಡದದ್ದು? ಹಾ ಹಾ ಏನೇನು ಅಲ್ಲ, ನಾನೇನು ಕಡಿಮೆಯಾ? ಹಾ ಹಾ ಸಾಮಾನ್ಯ ಜನ ಅಲ್ಲ, ಮತ್ತೆ ಬಿಗುವೆ ಬಿಗುವೆ ರಾಜ ರುದ್ರ ಕೋಪ ನಾನು. ಹಾ ಹಾ ಒಂದು ನಾಡಿನ ಅಧಿಕಾರಿಯಾಗಿ ಹೋಗಿ ಹೋಗಿ ಹೆಣ್ಣು ಮಕ್ಕಳಲ್ಲಿ ಮಾತನಾಡುವುದು. ಹಾ ಚಾ 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 ಹ್ಮ್ ನನ್ನಿ ಜಾಯಮಾನಕ್ಕೆ ಒಪ್ಪುವಂಥದ್ದಲ್ಲ. ಹೌದು ಹೌದು ಮಹಾರಾಜನಾದಂತ ನನ್ನನ್ನು ಅವರಾಗಿ ಮಾತಾಡಿಸಬೇಕು. ಮಾತನಾಡಿಸುವ ಸಣ್ಣ ಸುಳಿವು ಲಕ್ಷಣ
ಆಗಾಗ ಕಣ್ಣು ಮಿಟಿಗಿಸುವುದು, ನನ್ನನ್ನೇ ನೋಡುವುದು. ಹಾಗಾದ್ರೆ ಇವಳಿಗೂ ನನ್ನಲ್ಲಿ ಮಾತನಾಡೋ ಭಯಕ್ಕೆ ಉಂಟು ಅಂತ ಅರ್ಥವಾಯಿತು. ಭೂಮಿ ಪನಿ ಪರಿವಿರದೊಳಿರುವುದ ಕಾಮಿನಿ ಮಣಿಯರು ಅರಿಯುತ್ತಲೇ. ಭೂಮಿ ಪನಿ ಪರಿವಿರದೊಳಿರುವುದ ಕಾಮಿನಿ ಮಣಿಯರು ಅರಿಯುತ್ತಾರೆ. ತಾಮಸವಿಲ್ಲದೆ ಅದೃಶ್ಯದಿಂದಲೇ ಭಾಮಿನಿಯರು ತೆರಳಿದರತ್ತ. ನಮ್ಮದಂತಹ ಲೋಕಕ್ಕೆ ಸೇರಿಕೊಳ್ಬೇಕಲ್ವಾ? ಹೂವನ್ನ ಕೊಯ್ದಾಯ್ತು, ಮಾಲೆ ಮಾಡಿ ಆಯ್ತು, ಇನ್ನು ಆದಷ್ಟು ಬೇಗ ಹೋಗ್ಲಿಕ್ಕೆ ನಾವು. ಎಷ್ಟು ಬೇಗ? ಹೌದು, ತಡಿಯ ಸ್ವಲ್ಪ ಕತ್ತಲೆ ಆಗ್ತಾ ಉಂಟು. ಹೇಳುವೆ ಹೋಗ್ಬೇಕು, ತಡಿ. ಚಿತ್ರಕ್ಕೆ ಬಾ, ಹೋಗುವ. ಭೂಮಿ ಪನಿ ಪರಿವಿರಗದೊಳಿರುವುದ ಕಾಮಿನಿ ಅರಿಯುತ್ತಲೇ. ನನ್ನನ್ನು ನಾನು ದೂಷಿಸಿಕೊಳ್ಳುವುದಲ್ಲ, ಹಾ ಹಾ ಹಾ. ನಿಮ್ಮನ್ನು ನಾನು ದೂಷಣೆಗೆ ಒಳಪಡಿಸಬೇಕು. ಯಾಕೆ? ನೀವೇನು ಕಡಿಮೆಯಾಗಿ ಹೇಳುವುದು? ಹಾ ಭಾಗವತರು ನೀವು. ಹಾ ಹಾ ಇಲ್ಲಿ ಇದ್ದವರಲ್ಲಿ ಅನುಭವ ಯಾರಿಗೆ ಅಂತ ಕೇಳಿದ್ರೆ ನಿಮ್ಮನ್ನು ಹಾ ಹಾ. ಕೈ ತೋರಿಸು. ಹೀಗಿರ್ಬೇಕಾದ ಅನುಭವವುಳ್ಳಂತ ನೀವು ಹೆಣ್ಣು ಮಕ್ಕಳನ್ನು ಮಾತಾಡಿಸುವ ಕುರಿತಾಗಿ ಒಂದು ಸ್ವಲ್ಪ ಹಾ ಹೇಳಿದ್ದೆ, ಮಾತಾಡಿಸುವುದಿಲ್ವಾಗಿತ್ತ? ಹ್ಮ್. ನೀವೇನು ಕಡಿಮೆಯ ಹಾ. ತಿರುಗಾಟದ ಅವಧಿಯಲ್ಲಿ ಎಷ್ಟು ಜನ ಹೆಣ್ಮಕ್ಳು ಮಾತಾಡಿಸಿದ್ರು ಏನು? ಒಂದು ಇಲ್ಲಪ್ಪ. ಸ್ವಲ್ಪ ಹಂಚಿಕೊಂಡದಾದ್ರೆ ನನಗೊಂದು ಉಪಯೋಗ. ನಮ್ಗೆ ಅದ್ರ ಬಗ್ಗೆ ಅನುಭವ ಇಲ್ಲ. ಉಪಯೋಗ ಆಗ್ತದೆ, ಉಪಕಾರಿ ಆಗ್ತದೆ. ಹಾ ಹಾ ಅದ್ರ ಬಗ್ಗೆ ಅನುಭವ ಕಮ್ಮಿ. ಸುಳ್ಳು ಹೇಳ್ಬೇಡಿ. ಹಾ ಹಾ ಹೇಳಿ, ಯಾಕೆ ಕೆಳಗೆ ನೋಡುದು? ಯಾಕೆ ಮುಖ ಹಾ, ತೋರಿಸುವುದು? ಅದು ನೀವೇ ಹೇಳಿ. ಕೈಗೆ ಬಂದ ತುತ್ತು ಬಾಯಿಗೆ ಬಾರದೆ ಹೋಯ್ತಲ್ಲ, ಹಾ ಹಾ. ಏನು ಮಾಡ್ಲಿ? ಹ್ಮ್. ಅವಳು ಕಂಡ ಆ ಕ್ಷಣದ ಈ ಕ್ಷಣದವರೆಗೆ ಅವಳನ್ನೇ ಮದುವೆ ಆಗಬೇಕು, ನನಗೆ ಹುಟ್ಟುವ ಮಕ್ಕಳಿಗೆ ಅವಳೇ ಅಮ್ಮ ಆಗಬೇಕು ಎನ್ನುವ ಹಾಗೆ ಹಾ ಹಾ ನನ್ನ ಮನಸ್ಸು ಹೇಳ್ತಾ ಇದೆ. ಹೌದು, ಹಾ, ಹಾ, ಆಕೆಯನ್ನು ಹೊಂದುವ ಬಗೆ ಎಂತು? ಹಾ. ಏನು ಮಾಡ್ಲಿ? ಯಾರ ಸಹಾಯ? ಹ್ಮ್. ಬೇರೆ ಮಾರ್ಗ ಇಲ್ಲ ಅಂತಲ್ಲ, ಮತ್ತೆ ನನಗೆ ಏನ್ ಮಾರ್ಗ? ನಾನೇ ಇರಿಸಿಕೊಂಡದ್ದು, ಹಾ ಹಾ ಎಲ್ಲಿಯಾದ್ರೂ ಇಟ್ಕೊಂಡದಂತೂ ಪದ ಪ್ರಯೋಗ ಮಾಡಬೇಡಿ. ಹಾ ಹಾ. ನಾನೇ ನನಗಾಗಿ ನನಗೆ ಅನುಕೂಲವಾಗುವ ಹಾಗೆ ಇರಿಸಿಕೊಂಡಂತ ಯಾರನ್ನ? ರಕ್ತಕೇಶಿಯನ್ನು. ಓ ರಕ್ಕಸಿನ? ರಕ್ಕಸಿ, ಹಾ ಹಾ ಮೊದಲು ರಕ್ಕಸಿ. ಹಾ ಹಾ. ನಾನು ಬಂದಾದ ಮೇಲೆ ಅವಳು ಸರಿಯಾಗಿ ಆದವಳು. ಹೌದಾ ಹೌದಾ? ಅಂದ್ರೆ ದುರ್ಜನರ ಹ್ಮ್. ಸಹವಾಸ ಹೆಜ್ಜೆಯು ಸವಿದಂತೆ ಅಲ್ಲ, ದುರ್ಜನ ಸಹವಾಸ ಹಾ. ಸಹವಾಸ ಹೆಜ್ಜೆಯನ್ನು ಕಡಿದಂತೆ ಕಡಿದಂತೆ. ಹಾ ಅಲ್ವಾ? ನೀವು ಮುಂದುವರಿಸ್ತೀರ. ಹಾ 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 ಹಾ. ಏನೇ ಇರಲಿ, ಹಾಗಾದ್ರೆ ಸಜ್ಜನರ ಸಹವಾಸದಿಂದ ದುರ್ಜನರು ಕೂಡ ಸಜ್ಜನರಾಗುತ್ತಾರೆ ಅನ್ನೋದಕ್ಕೆ ಹಾ, ಹಾ, ನನ್ನ ಈ ಜೀವನದಲ್ಲಿ ಬಂದಿರಬಹುದಾಗಿರುವಂತ ರಕ್ತಕೇಶ ನಿದರ್ಶನ. ಹಾ ಹಾ. ಹಾಗಾದ್ರೆ ಆಕೆಯನ್ನೇ ಈ ಕೆಲಸಕ್ಕೆ ಉಪಯೋಗ ಮಾಡಿಕೊಂಡ್ರೆ ಹೇಗೆ? ಹಾ. ಸರಿ, ಹ್ಮ್. ಆ ಕಡೆಯಲ್ಲಿ ಹೋಗಿ ಇಲ್ಲಿ ನಾನು ಕಂಡಿರಬಹುದಾಗಿರುವಂತ ವಿಚಾರವನ್ನು ಸಂಕ್ಷಿಪ್ತವಾಗಿ ಹೇಳಿ ಹಾ, ಅರ್ಥ ಹಾ, ಕಳಿಸಿಕೊಟ್ಟು. ಬೀಳುತ್ತೇಳುದ ದುರುಳೆ ಹತ್ತಿರಗೆ ಬರುತ್ತಿರ್ಪುದ ಕಂಡು ಚಿತ್ರಾಕ್ಷಿ ಸಖಿ ಎಂದಳು. ಬಾರಿತ ಸಖಿಯೇ ಪೇಳು. ಭಾರಿತ ಸಖಿಯ ಪೇಳು ಬರುವಾರ್ವತ್ತ ನಾರಿಯು ಯಾರಿವಳು? ಬರುವ ವೃದ್ಧ ನಾರಿಯು ಯಾರಿವಳು? ಧಾರಿಣಿ ತೊರೆದತಿ ದೂರವಿರುವ ನಮ್ಮ, ಧಾರಿಣಿ ತೊರೆದತಿ ದೂರವಿರುವ ನಮ್ಮ ಊರಿಗೆ ಬರುವ ಯಾರೇ ಬೇಳಲೆ ಬಾಲೆ. ಊರಿಗೆ ಬರುವ ಯಾರೇ ಬೇಳಲೆ ಬಾಲೆಗೆ. ಬಾರಿತ ಸಖಿಯೇ ಪೇಳು ಬರುವ ರತನಾರಿಯು ಯಾರಿವಳು? ಬರುವ ರತನಾರಿಯು ಯಾರಿವಳು? ಆ ಸಖಿ, ಇದು ಭೂಲೋಕವನ್ನು ತೊರೆದು ಗಂಧರ್ವ ಲೋಕವನ್ನು ಸೇರಿ ಕೆಲ ದಿನಗಳೇ ಕಳೆದು ಹೋಯಿತು.
ಹೌದೇನೆ ಮನಸ್ಸಿಗೆ ಆಗ ಆಗಿದ್ದ ಉಲ್ಲಾಸ ಹ. ಈಗ ನೆಲೆಯುವುದಿಲ್ಲ. ಹ, ಹ. ಯಾಕೋ ಒಂದು ರೀತಿಯ ಬೇಸರ. ಹ. ಹಾಗೆ ನಿನ್ನೊಡನೆ ಕುಶಲೋಪರಿಗಳನ್ನು ಮಾತನಾಡಬೇಕು ಹೀಗೆ ಯೋಚಿಸಿ ಕರೆದು ಒಮ್ಮೆ ಆ ಕಡೆಗೆ ದೃಷ್ಟಿಯನ್ನು ಬೀರಿದ್ರೆ ಯಾರೇ ಅದು? ಯಾರು ಬರ್ತಾ ಇದ್ದಾರಲ್ಲ ನಮ್ಮದಾದಂತಹ ಈ ಪುರಕ್ಕೆ. ಹೆಂಗಸು. ಹೌದು. ಮುದಿ ಹೆಂಗಸು ಹಣ್ಣು ಹಣ್ಣು ಮುದುಕಿ ಅಲ್ವೇ? ಹೌದು. ಈ ವರೆಗೆ ನೋಡಿ ಗೊತ್ತಿಲ್ಲ. ನಮ್ಮ ಲೋಕಕ್ಕೆ ಅವಳು ಹೊಸಬಳು. ಕಾಣುವಾಗಲೇ ಗೊತ್ತಾಗ್ತದೆ. ಹೌದು. ನಮಗಿರುವ ಲಕ್ಷಣಕ್ಕೂ ಅವಳಿಗಿರುವುದಕ್ಕೂ ಬಹಳ ವ್ಯತ್ಯಾಸ ಉಂಟು. ಹೌದು, ಹೌದು. ಆಕಾಶಕ್ಕೂ ಭೂಮಿಗಿರುವ ವ್ಯತ್ಯಾಸ, ಯಾರು ಏನು ಎತ್ತ, ಬಂದಿರುವ ವಿಚಾರ ಇದೆಲ್ಲ ತಿಳಿಬೇಕು ಅಂತ ಆದ್ರೆ ಸ್ವಲ್ಪ ಕರೆದು ನೋಡಿ ವಿಚಾರಿಸಿ ಕರೆಯಬೇಕು ಅವಳನ್ನು. ಹೌದೇ? ಆಗಲಿ ಅಮ್ಮ. ಇನ್ನು ಸ್ವಲ್ಪ ಮುಂದೆ ಬನ್ನಿ ಅಜ್ಜಿ. ನಾ ಬರುವಾಗ ನೀನೇನೋ ಕರ್ದೆಲ್ಲ ಮಗ, ಏನಂತ ಕರ್ದೆ? ಹೌದು. ಬಾರಿತ್ತ ಬಾರಿತ್ತ ಅಂತೇಳಿ ಕರ್ದದ್ದು ನಿಮ್ಮನ್ನ. ಅದಿಲ್ಲ ಮಗ, ಎಂತಾಯ್ತು? ಅವ ಬಾಗ್ಲಾಕಿ ಮನೆಗೆ ಹೋಗಿ ಆಯ್ತಾ? ಹೋಗಿ ಆಯ್ತಾ? ಹೋಗಿ ಆಯ್ತಾ? ಹಾಗಾದ್ರೆ ನೀವು ಅದೇ ದಾರಿಯಲ್ಲಿ ಬಂದವರಾ? ಎಂತದ್ದೆ? ಅಲ್ಲ, ಅವನು ಹೋಗಿ ಆಯ್ತು ಅಂತ ಗೊತ್ತಾಯ್ತಲ್ಲ ನಿಮ್ಗೆ. ನಾನು ಅದೇ ಮಾರ್ಗವಾಗಿ ಬಂದದ್ದು ಮಗ. ಹೌದಾ? ಹೌದೌದು. ಅದೇ ಇಲ್ದಿದ್ರೆ ಅವ ಹೋದದ್ದು ನಿಮಗೆ ಗೊತ್ತಾಗ್ಬೇಕಲ್ಲ. ಅದು ನೀನು ಕರ್ದದ್ದು ಹಾಗಲ್ವ ಮಗ? ಹಾಗಲ್ಲ ಅಜ್ಜಿ, ನೀವು ತಪ್ಪು ತಿಳಿದುಕೊಂಡದ್ದು. ಏನು? ಈ ಕಡೆಗೆ ಬನ್ನಿ ಬಾರಿತ್ತ ಹಾಗೆ ಹೇಳಿದ್ದು. ನನ್ನನ್ನು ಈ ಕಡೆಗೆ ಹೌದು. ಹಾಗಾಗಿ ಆಗಲಿ ಮಗ. ಮತ್ತೆ ಇಲ್ಲಿವರೆಗೆ ಬಂದವರು ನೀವು. ನೀವು ಯಾರಜ್ಜಿ? ನೀವು ಯಾರಜ್ಜಿ ಕೇಳು. ನಾನು ಯಾರಿಗೂ ಅಜ್ಜಿ ಅಲ್ಲ ಮಗ, ಮತ್ತೆ ನನ್ನ ಮೊಮ್ಮಗನಿಗೆ ಮಾತ್ರ ನಾನು ಅಜ್ಜಿ. ಹಾಗಲ್ಲ ಅಜ್ಜಿ, ಮತ್ತೆ ನಿಮಗೆ ಹೇಳಿದ್ದೊಂದು ಅರ್ಥ ಆಗುದಿಲ್ವಾ? ಅಲ್ಲ, ಪ್ರಾಯ ಆಯ್ತಲ್ವಾ? ನೀವು ಯಾರು ಅಜ್ಜಿ? ಹಾಗೆ ನಾನು ಯಾರು ಅಜ್ಜಿ ಅಂತ ಅಜ್ಜಿ ಹೇಳಿದ್ದ? ಅದು ಕೇಳುವಾಗ ನೀವು ಯಾರಜ್ಜಿ ಅವಸರದಲ್ಲಿ ಕೇಳಿ. ಹಾಗೆ ಹಾಗೆ. ಆಗಲಿ ಮಗ, ನನ್ನ ನೀನು ಯಾರು ಅಂತ ಕೇಳ್ತೀನಿ. ಹೌದು. ಅದಕ್ಕಿಂತ ಮೊದಲು ನಿನ್ನ ಹೆಸರು ಏನು ಮಗ? ನನ್ನ ಹೆಸರು ಬೇಕಾ ನಿಮಗೆ? ನಿನ್ನ ಹೆಸರು ಏನು ಮಗ? ನನ್ನನ್ನು ಕರೆಯುವುದು ಹೇಗೆ ಗೊತ್ತಾ? ಹಾಗೆ ಮೌನ ಗೌರಿ ಅಂತ ಕರೆಯುವುದು. ಎಂತದ್ದ? ಮೌನ ಗೌರಿ ಅಂತ. ಯಾವ ದೇವ್ರ? ಅಲ್ಲ, ಏನಾಯ್ತು ಸಮಸ್ಯೆ ಐತೆ ನಿಮಗೆ? ಬಾಯಿ ಬೇಕು ಬಿಟ್ರೆ ಮುಚ್ಚೋದಿಲ್ಲ ನಿನ್ಗೆ. ಮೌನ ಗೌರಿ ಅಲ್ಲ. ಹೆಸರಿಟ್ಟವ್ರ ಹಾಗಲ್ಲ, ಹೆಸರು ಇಡುವಾಗ ಅವ್ರಿಗೆ ಗೊತ್ತಾಗಲಿಲ್ಲ. ಸೂ ಅಂದ್ರೆ ಸಾಕು, ಶುಕ್ರುಂಡು ಮಾಡಿಬಿಡ್ತೇನೆ. ನಿಮ್ಗೆ ಅಷ್ಟು ಪಕ್ಕನೆ ಗೊತ್ತಾಗಿ ಹೋಯ್ತಾ? ಇಲ್ಲಿ ಇಲ್ದೆ ಹೋದ್ರೆ ಇಷ್ಟೊತ್ತರಿಗೆ ಮಾತಾಡಿಸ್ಪುರ ನೀನೇ ಬಿಟ್ರೆ ಮತ್ತೆ ನಾನು ಎಂತ ಮಾತಾಡಿನ? ಮಾತ್ರ ಕೇಳ್ತಾ ಕೇಳಿದ್ರೆ ಹೆಸರು ಕೇಳಿದ್ರೆ ಮೌನ ಗೌರಿ. ಹೆಸರಿಟ್ಟದ್ದು ಹಾಗೆ, ನಾನೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆಗ್ಲಿ ಮಗ, ನಿಮ್ಮ ವಯಸ್ಸಲ್ಲಿ ನಾವಿರುವಾಗ ಹಾಗೆ ಮಗ, ಹಾಗೆ ಮಾತಾಡ್ತಾ ಇದ್ದೇವು ಮಗ. ತಪ್ಪಲ್ಲ ತಪ್ಪಲ್ಲ. ನೀನು ಒಬ್ಳೇ ಇದ್ದದ್ದ ಮಗ? ಅಲ್ಲ, ನಾನೀಗ ಒಬ್ಬಳೇ ಇದ್ದದಲ್ಲ. ಇಲ್ಲಿಗ ಕರೆಯುವುದಕ್ಕೂ ಕಾರಣ ಉಂಟು. ಏನು? ನಮ್ಮ ಪುರಕ್ಕೆ ನೀವು ಹೊಸಬರು, ನಿಮ್ಮನ್ನ ಕಂಡಾಗ ಗೊತ್ತಾಗ್ತದೆ. ಹೌದು ಮಗ, ಗಜಾಂತರ ವ್ಯತ್ಯಾಸ ಉಂಟು. ನನಗಿದು ಹೊಸ್ತು ಮಗ, ಇಲ್ಲಿ ಹೊಸ್ತು ಅಲ್ವಾ? ಹೌದು. ಹಾಗಾಗಿ ನನ್ನ ಅಮ್ಮ ನಿಮ್ಮನ್ನ ಕಂಡು ಇಲ್ಲಿಗೆ ಬರ್ಬೇಕೆನ್ನುವ ಹಾಗೆ ಹೇಳಿ ಕಳಿಸಿದ್ದು ನಾನು. ನಿಮ್ಮ ಅಮ್ಮ ನನ್ನನ್ನು ಕರೆದದ್ದ? ಹೌದು ಹೌದು ಹೌದು. ಹಾಗಾದ್ರೆ ಸರಿ. ಏನು? ಮತ್ತೆ ಹೆಚ್ಚು ಮಾತು ನಿನ್ನ ಹತ್ರ ನಂದಿಲ್ಲ ಮಗ. ಅಲ್ಲ, ಇನ್ನು ನನ್ನ ಹತ್ರ ಮಾತಾಡುದಿಲ್ವಾ? ಏನಿದ್ರು ನಿನ್ನ ಅಮ್ಮನ ಹತ್ರೇ ನನ್ನ ಮಾತು. ಅಲ್ಲ, ಅದು ಯಾಕೆ ಕೇಳ್ತೇನೆ ನಾನು. ಯಾಕಂತ ಹೇಳಿದ್ರೆ ಈಗ ಹೊಂದಾಣಿಕೆ ಆಗುದಿದ್ರೆ ಈ ಪ್ರಾಯದಲ್ಲಿ ನಿನ್ನ ಅಮ್ಮನೇ ಬಿಟ್ಟರೆ ಮತ್ತೆ ನನಗೆ ಬೇರೆ ಯಾರಾಗುದಿಲ್ಲ ಮಗ. ಓಹೋ, ಆಲೋಚನೆ ಹಾಗೆ. ನಿನ್ನ ಹತ್ರ ಮಾತಾಡಿದ್ರೆ ಮತ್ತೆ ಅದು ಕಾರ್ಯರೂಪಕ್ಕೆ ಬರುವುದೂ ಇಲ್ಲ. ಬಹುಶಃ ನಿಮ್ಮ ಏನಾದ್ರೂ ಹೊಂದಾಣಿಕೆ ಆಗ್ಬೇಕು, ನನ್ನ ಪ್ರಾಯದವರೇ ಆಗ್ಬೇಕು ಬಿಟ್ರೆ ಬೇರೆ ಯಾರು ಆಗುದಿಲ್ಲ. ನಿಮ್ಮ ಆಲೋಚನೆ ಹೀಗೆ. ಒಂದು ಕಟ್ಟೆಯಲ್ಲಿ ಕುಳಿತುಕೊಳ್ಳುವುದು, ವೀಳ್ಯವನ್ನ ತೆಗೆದುಕೊಂಡು ಮಾತಾಡ್ತಾ ಸಂಜೆವರೆಗೆ ಕೂತ್ಕೊಳ್ಳುವ ಅಂತೇಳಿ ಆಲೋಚನೆ. ಅಮ್ಮ ಎಲ್ಲಿದ್ದಾಳೆ? ಹಾಗಲ್ಲ, ನೀವು ಎಣಿಸಿದ್ದು ಹೇಗೆ? ನನ್ನ ಅಮ್ಮ ಅಂತ ಹೇಳಿದ್ರೆ ನನ್ನ ಹೆತ್ತವೇ. ಹಾಗಲ್ಲ, ನನಗೆ ಉತ್ಪನ್ನವನ್ನ ಕೊಟ್ಟು ಸಾಕಿದವರು, ಯಾವ್ದೇವ್ರು ನಿಂಗೆ ತಾಯಿಯ ಸ್ಥಾನದಲ್ಲಿದ್ದವರು. ಅವ್ರು ಹೇಳಿದ್ದ? ಹೌದು. ಹಾಗಾಗಿ ಇಲ್ಲಿವರೆಗೆ ಕರೆ ತಂದವಳು. ಅಮ್ಮನನ್ನು ತೋರಿಸಬೇಕಲ್ಲ ನಿಮ್ಗೆ. ಆಗ್ಲಿ ಮೇಡಮ್. ಬನ್ನಿ ಬನ್ನಿ ಬನ್ನಿ. ಬಂದೆ ಬಂದೆ ಬಂದೆ. ಒಳ್ಳೇದಾಗ್ಲಿ. ಅಜ್ಜಿ, ಆಸೆ ಕುಳಿತುಕೊಳ್ಬೇಕು. ಹೀಗೆ ಬನ್ನಿ. ನಿಮಗೆ ನಿಂತು ಬನ್ನಿ, ಅದು ಕೂಡ ಅಜ್ಜಿ, ನೀವು ಕುಳಿತುಕೊಳ್ಳುವಂತಹ ಆಸನ ಎಲ್ಲಿ ಉಂಟು? ನೀವು ಕುಳಿತುಕೊಂಡದಲ್ಲಿ ಸರಿಯಾದ ಜಾಗದಲ್ಲಿ ಕೂತ್ಕೊಂಡೆ ಮಗ. ಆದ್ರೆ ಕೂತ್ಕೊಳ್ಳುವಾಗ ನಾನು ಕೂತದ್ದು ಮುಂದಾಯ್ತು, ಸಿಂಹಾಸನ ಹಿಂದಾಯ್ತು. ಆಸನ ಹಿಂದಾಯ್ತಲ್ಲ. ನೀವು ಅಂದಾಜು ಮಾಡಿದ್ದು ಸ್ವಲ್ಪ ಕಡಿಮೆ ಆಯ್ತು ಅಷ್ಟೇ. ಅಜ್ಜಿ, ಹಾಗಾದ್ರೆ ಹೀಗೆ ಬನ್ನಿ, ಹೀಗೆ ಬನ್ನಿ. ಮೇಲೆ ಕೂತ್ಕೊಳ್ಬೇಕು. ಹೌದು, ಮೇಲೆ ಕೂತ್ಕೊಳ್ಬೇಕು. ಅದಿಲ್ಲ ಮಗ, ಅದ್ರ ಮೇಲೆ ಕೂತ್ಕೊಳ್ತೇನೆ. ಅಯ್ಯೋ
ಕೊಡುದಿಲ್ಲ ಮಗ. ನಿನ್ನಂತವರೆಲ್ಲ ಕೂತ್ಕೊಂಡ್ರೆಲ್ಲ ಹೀಗ್ ಬಡಿ ನೀ ಗುರು ಬಿಟ್ರೆ ಏನ್ ಹೇಳ್ತೀರಿ ನೀವು? ಎಂತೆಲ್ಲ ನೀವು ಹಾಗೆ ಮಾತಾಡುದು? ನಮ್ ಕರ್ಮ ಮಧ್ಯಾಹ್ನ ನಮ್ಮನ್ನ ನೋಡಿ ಸಾಯ್ತಾರ ಮಗ. ಕಾಲ್ ಮೇಲೆ ಮಾಡಿ ಕುಳಿತುಕೊಳ್ಳಿ ಅಂತ ಹೇಳಿದಲ್ಲ, ಸಿಂಹಾಸನದ ಮೇಲೆ ಕುಳಿತುಕೊಳ್ಳಿ ಅಂತ ಹೇಳಿದ. ಆಗ್ಲಿ ಮಗ, ಆಗ್ಲಿ ಆಗ್ಲಿ. ಅಜ್ಜಿ ಓ ಅಂದ ಹಾಗೆ ಬಸವಳಿದ ಬಲುರತೆ ನೀನ್ಯಾರೋ, ಬಸವಳಿದ ಬಲುರತೆ ನೀನ್ಯಾರು, ಅಸುರೆಯೋ ಅಸುರೆಯೋ ಸುರಸತಿಯೋ ಅಸುರೆಯೋ ಸುರಸತಿಯೋ ಉರಗರ ಶಶಿಮುಖಿಯೋ, ಆ ಉರಗರ ಶಶಿಮುಖಿಯೋ ಬಂದಿರ್ಪ ಕಾರ್ಯಗಳೇನು ಪೇಳನಲು, ಆ ಉರಗರ ಶಶಿಮುಖಿಯೋ ಬಂದಿರ್ಪ ಕಾರ್ಯಗಳೇನು ಪೇಳನಲು. ಬಸವಳಿದ ಬಲುರತೆ ನೀನ್ಯಾರು, ಬಿಸಿಲ ಬೇಗೆಗೆ ಕರಟಿ ಕಮಲಿ ಹೋದ ಭೂಮಾತೆ ಹಿಂಗಾರಿನ ಸ್ಪರ್ಶವಾದಾಗ ಚಿಗುರೊಡೆದು ಅಚ್ಚ ಹಸುರಾಗಿ ಕಂಗೊಳಿಸುವಂತೆ ಬೇಸಿಗೆಯ ಬರದಲ್ಲಿ ಬಸವಳಿದು ಬೆಂಡಾದ ನೀನು ಮೆರವೈ ದಿವ್ಯ ಪುರವನ್ನು ಸೇರಿದವಾಗ ತುಸು ದೋಷಗೊಂಡಿದ್ದಿ ಎನ್ನುವುದನ್ನು ಅರ್ಥವಿಸಿಕೊಂಡೆ. ಅಜ್ಜಿ ಆದ್ದರಿಂದಲೇ ನಿಂತು ದಂಡೆಯ ಕೂಡ ಕುಳಿತು ದೋಷಗೊಳ್ಳಬೇಕು ಅನ್ನುವ ನಿರ್ಣಯದಿಂದಲೇ ನಿಮ್ಮನ್ನು ಕುಳ್ಳಿರಿಸಿದವಳಿದ್ದೆ. ಸಂತೋಷ ಆಯ್ತು. ಅಂತ ಹಾಗೆ ಇಲ್ಲಿಯವರೆಗೆ ನಿಮ್ಮನ್ನು ನೋಡಿದ್ದಿಲ್ಲ. ಬರ್ಲಿಲ್ಲ. ಈ ಮುಖ ಈ ಪುರದೊಳಗೆ ಹೊಸ ಪರಿಚಯ, ಆದ್ದರಿಂದಲೇ ಕೆರಳಿದ ಕುತೂಹಲ, ಪ್ರಶ್ನೆಗಳು ಹಲವು. ಉತ್ತರಿಸಬಹುದೇ? ಏನು ಮಗ? ಅಜ್ಜಿ ನೀವು ಅಸುರ ಕುಲದವರು. ನೀವೆಂತದ್ದು ಆರ್ಭಟ ಬಿಡುದು? ಹೆದರಿಕೆ ಆಗುತ್ತೆ ನನಗೆ. ಯಾಕೆ? ನನಗೆ ಅವರು ರಕ್ಕಸರನ್ನೆಲ್ಲ ನೋಡಿದ್ರೆ ಆಗುದಿಲ್ಲ. ಅಯ್ಯೋ ಅಡ್ಡಿಲ್ಲ ಬಿಡಿ, ಇಲ್ಲಿ ಬರ್ಲಿಕ್ಕಿಲ್ಲ. ನನ್ನ ಜಿಜ್ಞಾಸೆ ಕುಳಿತುಕೊಳ್ಳಿ. ನಾನು ಕೇಳಿದ್ದಷ್ಟೇ, ಅಸುರ ಕುಲದವಳು. ಖಂಡಿತ ಅಲ್ಲ. ಹಾಗಾದ್ರೆ ಅಲ್ಲ ಅಂತ ಇಲ್ಲ. ಮತ್ತೆ ಗೊತ್ತಾಯ್ತು ಗೊತ್ತಾಯ್ತು, ಸುರಸತಿಯು, ಸುರಲೋಕದ ಸತಿಯು. ದೇವರಾಣೆ ನಾನು ಅದಲ್ಲ. ಅವ್ರು ಬರ್ಲಿಕ್ಕೆ ಸಾಧ್ಯವೂ ಇಲ್ಲ ಇಲ್ಲಿಗೆ. ಅದಕ್ಕೆ ಕಾಣೆ ಹಾಕುದು. ನಾನು ಅಲ್ವೇ ಅಲ್ಲ. ಹಾಗಾದ್ರೆ ಅಸುರ ಕುಲದವಳು ಅಲ್ಲ ಅಂತ ಆಯ್ತು. ಅಲ್ಲ. ಸುರಸತಿ ನೀವಲ್ಲ ಅಂತ ಆಯ್ತು. ಗೊತ್ತಾಯ್ತು ಗೊತ್ತಾಯ್ತು. ನಿಮ್ಮ ಸೊಂಟ ಬಲ ತಪ್ಪು ಅಲ್ಲಿ ಗೊತ್ತಾಗ್ಬೇಕಿತ್ತು ನನಗೆ. ಎಂತದು ನಿಮ್ಮ ಗೋಳನ್ನು ಬದಿಗೆ ಮಾಡಿ ನಿಮಗೆ ಎಲ್ಲಿ ಕೋಲ್ ಹಾಕುದು ಅಂತ ಗೊತ್ತಾಗುದಿಲ್ಲ. ನನಗೆ ಹಾವು ಎಲ್ಲಿ ಗೊತ್ತಂತೇಳಿ ಗೊತ್ತಾಗ್ಲಿಲ್ಲ. ನಮ್ಮ ಹಾವು ಅಂತೇಳಿ. ಅದಕ್ಕೆ ನೀವು ಕೋಲಲ್ಲಿ ಹಾಕುದು ಮತ್ತೆ ಏನದು? ಬಿಡಿಸಿಕೊಡಿ ಅಜ್ಜಿ. ಹಾಗಲ್ಲ, ಹಾವು ಅಂತ ಹೇಳಿದಲ್ಲ, ನಾಗರ ಶಶಿಮುಖಿಯೋ ನಾಗಕರ್ಣಿಕೆಯೋ ಅಂತ ಕೇಳಿದ್ದು. ನೀವು ನಾಗಿನಿ ಯಾಕೆ ಹೇಳುದು? ಖಂಡಿತ ಅಲ್ಲ. ಒಂದು ಹೌದೇ ಆಗಿದ್ರೆ ತಲೆಗಾದ ದಪ್ಪ ಇರ್ತಿತ್ತು, ಬುಡದ ಭಾಗ ತೆಳು ಇರ್ತಿತ್ತ. ಇದು ನಮ್ದು ಹಾಗೆ ಉಂಟ, ನಮ್ದು ಬುಡುವೆ ದಪ್ಪ ಉಂಟೀಗ. ಇದು ಪೂರ್ತಿ ತಿರುಗಿ ನಿಂತಿದೆ ಈಗ. ಮತ್ತೆ ಈ ಪ್ರಾಯದಲ್ಲಿ ಬುಡ ದಪ್ಪ ಆಗ್ತಿದ್ರೆ ಅದೇ ಅಜ್ಜಿ. ಅದು ಬೇಡಿ. ಹಾಗಾದ್ರೆ ಅವರು ಯಾರು ನೀವಲ್ಲ ಅಂತ ಆಯ್ತು. ಖಂಡಿತ ಅಲ್ಲ. ಅದೇ ಕೇಳಿದೆ, ಅವರಿಗೆ ಮಾತ್ರ ಸಶರೀರಿಯಾಗಿ ಈ ದಿವ್ಯಪುರವನ್ನು ಸೇರುವುದಕ್ಕೆ ಸಾಧ್ಯ ಉಂಟು. ಅವರಲ್ಲ ಇವರಲ್ಲ. ಅಜ್ಜಿ ಹಾಗಾದ್ರೆ ಗೊತ್ತಾಯ್ತು. ವಸುಮತಿಯ ಮಾನವರು ಇಲ್ಲಿಗೆ, ವಸುಮತಿಯ ಮಾನವರು ಇಲ್ಲಿಗೆ ಮಿಸುಕಲರಿಯರು ಸರ್ವ ವಿಸ್ತರ ವಿಷಯವನ್ನು ಪೇಳೆನೆ ಕೇಳಿ. ಕೇವಲ ಮಾನವ ಶರೀರವನ್ನು ಹುಟ್ಟುಕೊಂಡು ಈ ಪುರವನ್ನು ಸೇರುವುದಕ್ಕೆ ಅದು ಅಸಾಧ್ಯ. ಹೀಗಿರುವಾಗ ನಾನು ಹೇಳಿದ ಪೈಕಿ ನೀವು ಎಲ್ಲಿಯೂ ಸೇರುವುದಿಲ್ಲ ಅಂತ ಆದ್ರೆ ಉಳಿದದು ಅದೊಂದು. ಅದೇ ಹೌದು ಅಂತ ಆದ್ರೆ ವಸುಮತಿಯ ಮಾನವಳಿ, ವಸುಮತಿಯ ಮಾನವಳಿ. ಅವರು ಎಲ್ಲಿಗೆ ಬರುವುದಕ್ಕೆ ಮಿಸುಕಲರಿಯರು, ಮಿಸುಕಲರಿಯರು ಅಂತ ಅವರಿಗೆ ಬರ್ಲಿಕ್ಕೆ ಕೊಡುದಿಲ್ಲ. ಆಗುದಿಲ್ಲ ಅಂದ್ರೆ ಹಾಗಲ್ಲ, ನೀವು ಅರ್ಥದಲ್ಲಿ ತುಂಡು ಮಾಡಬೇಡಿ ಅದನ್ನು. ಬಿಸುಕಲ್ ಅರಿಯರು ಹಾಗೆ ಬಂದು ಸೇರ್ಲಕ್ಕಾಗುದಿಲ್ಲ ಅಂತ ಹೇಳ್ತದೆ ಸುಮಗೆ. ಅಲ್ಲ ನಾನು ಸರಿಯಾಗಿ ಹೇಳಿದ್ದೆ.
ಯಾರು ನೀವು? ಹಾಗಾದ್ರೆ ಏನು ಬಂದಿರಿ? ನನ್ನ ಪರಿಚಯ ಹೌದು. ಹೇಳ್ತೇನೆ ಮಗ, ಹೇಳ್ತೇನೆ. ವಾರಿ 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 ಜಂಬಕಿ ವಾರಿ ಜಂಬಕಿ ಲಾಲಿಸೋ ವಾರಿ 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 ಜಾಬಕಿ ಲಾಲಿಸೋ ವಾರಿ ವಾರಿ ಜಾಬಕಿ ವಾರಿ ಜಾಬಕಿ ಲಾಲಿಸೋ ಪ್ರೀತಿಯ ಇರಿಸು ಪ್ರೀತಿ ಇರಿಸು ಪ್ರೀತಿಯ ಇರಿಸೋ ಸಾಸು ಸಾರಸ ಸಾರಸ ಪ್ರೀತಿಯ ಇರಿಸೋ ಸಾರಸ ಮುಖಿ ಪಾಲಿಸೋ ಪ್ರೀತಿಯ ಇರಿಸೋ 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 ಪ್ರೀತಿ ಇರಿಸೋ ಸಾರಸ ಮುಖಿ ಸಾರಸ ಮುಖಿ ಪಾಲಿಸೋ ಸಮುಖಿ ಪಾಲಿಸೋ ಪ್ರೀತಿಯ ನಿರಿಸೋ ಪ್ರೀತಿಯ ಇರಿಸೋ ಇರಿಸೋ ಸಾರ ಸಮುಖಿ ಪಾಲಿಸೋ ತಗರಿಯಲ್ಲಿ 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 ವಾರಿ ಜಾಬಕಿ ಲಾಲಿಸು ಪ್ರೀತಿಯ ನಿರಿಸು ಸಾರಸ ಮೋಕೆ ಪಾಲಿಸೋ ಪಾಲಿಸೋ ನೀರನವ ಶೃಂಗಾರೆ ಹೃದಯಕಾರೆ ಸರ್ವ ವಿಚಾರ ನಿನ್ನನೋ ನೀರನವ ಶೃಂಗಾರೆ 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 ನೀರೇ ನವ ಶೃಂಗಾರೆ ಹೃದಯಕಾರೆ ಸರ್ವ ವಿಚಾರೇ ನಿನ್ನನು
ಸೇರಿದೆನು ಕಾರುಣ್ಯವೆನ್ನೊಳು ತೋರಿ ಪೊರೆವಯ್ಯಾರಿ ಸೂಚಿರೆ ಸೇರಿದೆನು ಕಾರುಣ್ಯ ಎನ್ನೊಳು ತೋರಿ ಪೊರೆವಯ್ಯಾರಿ ಸುರುಚಿರೆ ದಿಕ್ಕದಿಂದ ತಾಕದಿಂದ ದೇಕದಿಂದ ದಿತ್ತೊಂದ್ರೆ ದಿಕ್ಕದಿಂದ ತಾಕದಿಂದ ದಿಕ್ಕದಿಂದ ದಿತ್ತೊಂದ್ರೆ ಶೃಂಗಾರೆ ಹೃದಯಕಾರೆ ಸರ್ವ ವಿಚಾರೇ ನಿನ್ನನು ಸೇರಿದೆನು ಕಾರುಣ್ಯವೆನ್ನಳು ತೋರಿ ಪೊರೆವಯ್ಯಾರಿ ಸುರುಚಿರೆ ಸೇರಿದೆನು ಕಾರುಣ್ಯವೆನ್ನಳು ತೋರಿ ಪೊರೆವಯ್ಯಾರಿ ಸುರುಚಿರೆ ವಾರಿ ಜಾಬಕಿ ಲಾಲಿಸು ಆ ಆ ನೀರೇ ನವಶೃಂಗಾರೆ ರತಿಯಕಾರೆ ಸರ್ವ ವಿಚಾರೆ ನಿನ್ನನು ಸೇರಿದೆನು ಕಾರುಣ್ಯವೆನ್ನೊಳು ತೋರಿ ಪೊರೆವಯ್ಯಾರಿ ಸುರುಚಿರೆ ವಾರಿ ಜಾಂಬಕಿ ಲಾಲಿಸೋ ಲಾಲಿಸೋ ತಾಗರಿಂದ ದಿತ್ತೋಂತದಿಂದ ತಾಗ್ತೀರಾ ನಾಟ್ಯ ಜೋರಿ ಇತ್ತಾವಾಗ ತಾಗ್ತೀಯಾ ಬೀಗ್ರದಿಂದ ತಾಗ್ರದಿಂದ ದಿತ್ತು ಅಂತದಿಂದ ಒಂದ್ಸತಿ ಕಾಂಬಲ್ಲ ತೋ 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 ದಿತ್ತ ತೋ 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 ದಿಂದತ್ತ ತೀಗ್ರದಿನ್ನ ತಾಗ್ರದಿನ್ನ ದಿತ್ತೋ ಅಂತ ದಿನ್ನತ್ತ ತೀಗ್ರದಿನ್ನ ತಾಗ್ರದಿನ್ನ ದಿತ್ತೋ ಅಂತ ದಿನ್ನತ್ತ ಕುಟ್ಟು 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 ದಿನ್ನತ್ತ ಕುಟ್ಟು 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 ದಿನ್ನತ್ತ ಕುಡು 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 ದಿನ್ನತ್ತ ಕುಡು 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 ದಿನ್ನತ್ತ ಕುಡು 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 ದಿನ್ನತ್ತ ಕುಡು 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 ದಿನ್ನತ್ತ ಕುಡು 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 ದಿನ್ನತ್ತ ಇದ್ರೆ ಕೊಡು ನಾಳೆ ಕೊಟ್ಟೆ ಇದ್ರೆ ಕೊಡು ದಿನ್ನತ್ತ
ದಿನ ದಿತ್ತಾಂತದಿಂದ ದಿತ್ತಾಂತ ಇತ್ತದಿನ ದಿತ್ತಾಂತದಿಂದ ತೈದತ ದಿತ್ತಾಕೃತಿಯದಿಂದ ವಾರಿ ಜಾಬಾಗಿ ಲಾಲಿಸೋ ಪ್ರೀತಿಯ ನಿರಿಸೋ ಸಾರದ ಬಗ್ಗೆ ಪಾಲಿಸೋ ದಿಗ್ರದಿಂದ ದಾಗ್ರದಿಂದ ದಿತ್ತೋ ಅಂತ ದಿತ್ತ ಅಜ್ಜಿ ಅವಸರ ಮಾಡಬೇಡಿ, ಸಾವರಿಸಿಕೊಳ್ಳಿ. ಸಾವರಿಸಿಕೊಳ್ಳಿ ಅಂತ ಇನ್ನೊಂದ್ಸರಿ ಹಾಗೆ ಹೇಳಿದ್ರೆ ನಮ್ಮ ಸಾವಾರ್ಸುದೆ ಮತ್ತೆ ಅಂತ ಹೇಳಿ ಅಲ್ಲ ಕುಣಿಯುವಾಗ ನಿಮ್ಗೆ ಬುದ್ಧಿಯಲ್ಲಿ ಎಂತ ಯಾರ್ದು ಗೊತ್ತಾಗ್ತದೆ? ಎಂತ ಇದೆಲ್ಲ ನಮ್ಗೆ ಎಂತ ಕರ್ಮ ಹೇಳಿಕೆ ಮಾಡಿ ಎಂತದ ಜಾಗ ಸೀರೆ ಮೇಲೆ ಮಾಡುದು ಬದ್ನಾಗ ಹಾಗೆ ಹೇಳಿ ನಾನು ಹೇಳಿದ್ದಲ್ಲ ನಮ್ದೆಲ್ಲ ಯಾರು ನೋಡುವುದಿಲ್ಲ ನಮ್ದೆಲ್ಲ ಯಾರು ನೋಡುವುದಿಲ್ಲ. ಈಗಲೇ ಹೀಗೆ ನಿನ್ನ ಪ್ರಾಯದಲ್ಲಿ ಹೇಗೆ ಇರ್ಬೋದು ಇನ್ನು? ಮತ್ತೆ ಅದಕ್ಕೆ ಹೇಳಿದವರಿಂದ ನನ್ನ ಯವನ ಕಾಲದಲ್ಲಿ ನೀವು ಸಿಗ್ಬೇಕಿತ್ತ ಏನಂತ ಒಂದು ಕೈ ನೋಡಿ ಬಿಟ್ಟು ಅಲ್ಲ ನೀನು ಸಾರಿಸಿದಂತದಂತ ಅದವ್ರು ಹೇಳಿದ್ರಲ್ಲ ಸಾರ್ಸು. ಅಯ್ಯೋ ಹಾಗಲ್ಲ ಸಾರಸಮುಖಿ ಅಂತ ಹೇಳಿದ್ದವ. ಹೌದು ಮಗ, ನೀ ನನ್ನ ಪರಿಚಯ ಕೇಳಿದಲ್ಲ, ನಾನು ಇಲ್ಲಿಯವಳು ಅಂದುಕೊಂಡಿದ್ದ ಅಲ್ಲ. ಮತ್ತೆ ಅದು ಕೊನೆಗೆ ಎಂತದ್ದು ಕೂಕುರು 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 ಒಬ್ಬರು ಮನೇಲಿ ನಾಯಿ ಕಟ್ಟಿದ್ರು ಅದಲ್ಲ ಗುಡ್ಗುಡ್ತಾಮ್ ಹಾಗೆ ಅದು ಹಾಗೆ ಪೆಟ್ಟು ಸಿಕ್ಕಿರ್ಕೊಳ್ಳಿ ಗುಡ್ಗುಡ್ತಾಮ್ ಹೌದು ಮಗ, ನಾನು ಈ ಊರಿನವಳು ಖಂಡಿತ ಅಲ್ಲ. ಇಲ್ಲಿವರೆಗೆ ಬಂದದ್ದು ಹೇಗಂತ ನಂಗೆ ಗೊತ್ತಿಲ್ಲ. ಆದ್ರೂ ಒಂದು ಕಥೆ ಉಂಟು. ಏನಜ್ಜಿ? ನನಗೆ ಹೆಸರು ಒಂದುಂಟು. ಹೆಸರು ಒಂದೇಯಾ? ಮತ್ತೆ ಉಳಿದವರಿಗೆ ಹತ್ತಿರ್ತದ? ಅಲ್ಲ, ನನಗೊಂದೇ, ಕೆಲವರಿಗೆಲ್ಲ ಹೇಳಿಕ್ಕೆ ಓಹೋ. ಹೆಸರುಂಟು ಮಗ, ಪದ್ಮನಯನೆ. ಇಲ್ಲ ಒಳ್ಳೆದುಂಟು. ಪದ್ಮನಯನೆ ಅನ್ನೋದು ನನ್ನ ಹೆಸರು. ಪದ್ಮಪುರ ಅಲ್ಲಿಯೂ ಪದ್ಮಪುರವೇ? ಅದು ನನ್ನ ಪುರ. ಹೌದು ಮಗ. ಹಾಗೆ ಪ್ರಾಯಕ್ಕೆ ಬಂದಾಗ ನಂಗೆ ಮನೆಯವರೆಲ್ಲ ಒಟ್ಟು ಸೇರ್ಕೊಂಡು ಒಂದು ಮದುವೆ ಮಾಡಿದ್ರು ಮಗ. ಓಹೋ ಹೋ ಹೋ, ಎಲ್ಲ ಹೆಣ್ಣು ಮಕ್ಕಳಿಗೆ ಮಾಡುದೆ ಅದು? ಹೌದೌದು. ಮದುವೆ ಮದುವೆ ಅಲ್ಲ? ಒಂದೇ ಮದುವೆ. ಒಂದು ಮದುವೆ ಮಾಡ್ಕೊಂಡೆ ನಾನು ಈ ಪರಿಸ್ಥಿತಿ ಬಂದದ್ದು ಈಗ. ಯಾಕಜ್ಜಿ? ಇಲ್ಲದೆ ಹೋದ್ರೆ ಕಥೆ ಸಂಪೂರ್ಣ ಕೇಳು. ಹಾಗೆ ಗಂಡನ ಹೆಸರು ಪದ್ಮನಾಭ. ಅಡ್ಡಿಲ್ಲ, ಒಳ್ಳೆ ಹೊಂದಾಣಿಕೆ. ಊರು ಪದ್ಮಪುರ, ಇವಳು ಪದ್ಮನಯನೆ. ಗಂಡನ ಹೆಸರು ಪದ್ಮನಾಭ. ಎಲ್ಲ ಪದ್ಮದಲ್ಲಿ ಉಂಟು. ಮತ್ತೆ ಹಾಗೆ ನೋಡ್ಕೊಂಡೆ ಮದುವೆ ಮಾಡ್ಕೊಂಡ. ಹೌದು ಮಗ, ನನ್ನ ಗಂಡ ಒಂದು ಸ್ವಲ್ಪ ಸಮಯ ಮನೆಯಲ್ಲಿದ್ರು ಮಗ. ಸ್ವಲ್ಪ ಸಮಯ ಅಂತ ಸ್ವಲ್ಪ ಸಮಯ ಅಂತ ಹೇಳಿದ್ರೆ 1 ತಿಂಗಳು 1.5 ತಿಂಗಳು ಇದ್ರು. ಅಯ್ಯೋ ಹೌದು ಅಷ್ಟೇ. ಅದೇ ಹಾಗೆ. ಆಮೇಲೆ ಕೆಲಸದ ಮತ್ತೆ ಗಟ್ಟದ ಮೇಲೆ ಹೋದ್ರು. ಓ, ಅದಕ್ಕಾಗಿ ಹೊರಗಡೆ ಕೆಲಸ ಮಾಡುವವರು ಇಲ್ಲಿ ಊರ್ ಬದಿಯಲ್ಲಿ ಅಂತದ್ದು ಕೆಲಸ ಸಿಗ್ಲಿಲ್ಲ. ಕಟ್ಟದ ಮೇಲೆ ಆದ್ರೂ ಹೋಗಿ ಕೆಲಸ ಮಾಡಿ ಬರ್ತೇನೆ ಅಂತ ಹೇಳಿ ಹೋದ್ರು. ಒಬ್ರು ಗೌಡ್ರು ಕರ್ತದ್ದು. ಹೌದಾ? ಗಟ್ಟದ ಮೇಲೆ ಅಲ್ಲಿಗೆ ಹೋದವರು ಮತ್ತೆ ಬರ್ಲೇ ಇಲ್ಲ ಮಗ ಊರಿಗೆ. ಯಾಕಜ್ಜಿ ಕೆಲಸ ಮುಗಿಲಿಲ್ವಾ? ಕೆಲಸ ಮುಗಿಲಿಲ್ಲಲ್ಲ, ಕಂಡಪಟ್ಟಿ ಕೆಲಸ ಅವರಲ್ಲಿಗೆ. ಅಯ್ಯೋ, ಅಲ್ಲಿ ಹಾಗೆ 10 ಜನ 9 ಜನ ಹೆಂಗಸ್ರ ನಮ್ಮ ಯಜಮಾನರು 10. ಎಂತದಜ್ಜಿ ನೀನು ಮಾತಾಡುದು? ಹಾಗೆಲ್ಲ ಮಾತಾಡ್ಲಿಕ್ಕೆ ಉಂಟ? ಎಂತದ್ದು 9 ಜನ ಹೆಂಗಸರು? 9 ಜನ ಹೆಂಗಸ್ರು ಮತ್ತೆ ನಮ್ಮ ಯಜಮಾನರು 10. ಅಯ್ಯೋ, ಎಂತ ಹೇಳುದು ನೀವು? ಅಲ್ಲ ಹಾಗೆಲ್ಲ ಹೇಳುವುದಾ? ಮತ್ತೆಂತದ್ದು ಅಪಾರ್ಥ ಆಯ್ತು? ಮತ್ತೆಂತ ಅರ್ಥ ಹೋಯ್ತು. ನೀವು ಅಪಾರ್ಥ ಎಣಿಸ್ಕೊಳ್ಳುವುದೇ ಬೇಡ. ಯಾಕೆ ಹಾಗೆ ಹೇಳಿದ್ದು? ಅಲ್ಲಿ ಘಟ್ಟದ ಮೇಲೆ ಗೌಡ್ರ ಮನೆಯಲ್ಲಿ 9 ಜನ ಹೆಂಗಸರಿಗೆ ಇವ್ರು ಒಬ್ಬರೇ 9 ಜನ ಹೆಂಗಸರ ಕೆಲಸವನ್ನು ನೋಡ್ಕೊಳ್ಳುವುದು. ಓ ಹಾಗೆ. ಅವ್ರು 9 ಜನ ಹೆಂಗಸರು, ಇವ್ರು ಒಬ್ರು ಗಂಡಸರು. ಹಾಗೆ ಇವರನ್ನು ಸೇರಿ 10 ಜನ. ನಾನು ತಿಳ್ಕೊಂಡದ್ದು ಹೀಗೆ, ಗಂಡ 1 ತಿಂಗಳಲ್ಲೇ ಮನೆ ಬಿಟ್ಟು ಹೋದ್ರ, ಮತ್ತೆ ಈ ರೀತಿಯಾಗಿ ಮತ್ತೆ ವೈಭವ ಮನೆಯಲ್ಲಿ ದಿವಸ ಮಾಡಿದ್ರೆ ಯಾವ ಗಂಡ ಯಾವ ಗಂಡನ ಹತ್ರ ಬರ್ಲಿಕ್ಕಿಲ್ಲ.
ಏನು ನಮ್ಮ ಪಕ್ಕದ ಮನೆಯವ್ರು ಭಾಗವತ ಅನ್ಕೊಂಡೇನೆ ಅಲ್ಲ ಮತ್ತೆ ಹೀಗೆ ಮಾಡಿದ್ರೆ ಯಾಕೆ ಹೀಗೆ ಕುಣಿಲಿಕ್ಕೆ ಅದಲ್ಲ ಹೀಗೆ ಅವ್ರು ಹೋಗಿ ಅದೆಷ್ಟೋ ವರ್ಷ ಆಯ್ತು ಮಗ. ಅವ್ರು ಹೋಗುವಾಗ ನನಗೆ 3 ತಿಂಗಳು. ಅಯ್ಯೋ ಅವ್ರು ಹೋಗಿ ನನಗೆ 3 ತಿಂಗಳಾಯ್ತು. ಹೋಗಿ 3 ತಿಂಗಳಾಯ್ತು. ಹೋಗುವಾಗ 3 ತಿಂಗಳು ಮಗ. 3 ತಿಂಗಳಾದಾಗ ಹೋದವ್ರು ಇದುವರೆಗೂ ಬರ್ಲೇ ಇಲ್ಲ. ಕಾದು 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 ಸಾಕಾಯ್ತು ಮಗ. ಏನ್ ಮಾಡಿದ್ರು ಮನೆಗೆ ಬರುವುದಿಲ್ಲ ಯಜಮಾನ್ರು. ಅಯ್ಯೋ ದೇವರೇ. ಹಾಗೆ ನಾನು ತುಂಬಾ ಗರ್ಭಿಣಿಯಾದೆ. ಗರ್ಭಿಣಿಯಾಗಿ ಮಗುವಿಗೊಂದು ಜನ್ಮ ಕೊಟ್ಟೆ. 3 5 9 ಆಯ್ತು. ಆಯ್ತು. 9 ಆಗಿ 10ರಲ್ಲಿ ಹೊರಗೆ ಬಂತು. ಯಜಮಾನ್ರು ಬರ್ಲಿಲ್ಲ. ಅಯ್ಯೋ ದೇವರೇ. ಬರ್ಲಿಲ್ಲ. ನೀವು ಹುಡುಕಿಸಲೇ ಇಲ್ವಾ? ಗಂಡು ಮಗುವಿಗೆ ಜನ್ಮ ಕೊಟ್ಟೆ. ಅದು ಒಂದು ಅಡ್ಡಿನೇ ಬೇಡಿ. ಆಧಾರಕ್ಕೆ ಒಂದಾಯ್ತಲ್ಲ. ಹುಟ್ಟಿದ ಮಗು ಅದು ಗಂಡ ಆಯ್ತು ನೋಡಿ. ಹೌದು ಮಗ. ಮಗುನಿಗೆ ಈಗ 10 ವರ್ಷ ಆಯ್ತು. ಇಷ್ಟು ತನಕ ಅಪ್ಪ ಮಗ ಎಷ್ಟು ವರ್ಷ? 10 ವರ್ಷ. ನಿಮ್ಗೆ ಮದುವೆ ಆದ ಸ್ವಲ್ಪ ತಡ ಇರ್ಬೇಕಲ್ಲ. 10 ವರ್ಷ ಆಯ್ತು ಮಗ. ಹಾಗೆ ಮಗ ಅಪ್ಪನನ್ನು ಇಷ್ಟೊತ್ತು ತನಕ ನೋಡ್ಲಿಲ್ಲ, ಕೇಳಲಿಲ್ಲ. ನಾನು ಕೇಳಿದ್ರು ಏನೋ ಸುಳ್ಳು ಹೇಳಿ ಸಮಾಧಾನ ಮಾಡ್ತಿದ್ದೆ. ಈಗ ಪ್ರಾಯ ಸಮರ್ಥ ಆಗ್ತಿಲ್ಲ, ವರ್ಷ ಆಗ್ತೇ ಇಲ್ಲ. ಹಾಗಾಗಿ ಮಗ ಕೇಳಿ ಹಠ ಮಾಡಿ ಬಿಟ್ಟ ಒಂದು ದಿವಸ. ಅಪ್ಪ ಅಮ್ಮ ನನ್ಗೆ ಅಪ್ಪನನ್ನು ತೋರಿಸಲೇಬೇಕು ನೀವು. ಅಯ್ಯೋ ನಾನು ಎಲ್ಲಿಂದ ತೋರಿಸು ಅಲ್ವೇ? ಸುಳ್ಳೇಳಿ ಸಾಕಾಯ್ತಾ? ಸತ್ಯ ವಿಷಯವನ್ನು ಹೇಳ್ಬಿಡಿ. ಏನು? ಹೀಗೀಗ ಆಯ್ತು ಮಗ. ಗಟ್ಟು ಹೋದವ್ರು ಬರ್ಲಿಲ್ಲ. ಆವಾಗ ನನ್ನ ಮಗ ಏನ್ ಮಾಡಿದ, ಅಮ್ಮ ನೀವು ಯೋಚನೆ ಮಾಡಬೇಡಿ, ನಾನು ಗಟ್ಟಕ್ಕೆ ಹೋಗಿ ನಮ್ಮ ಅಪ್ಪನನ್ನು ಹುಡ್ಕೊಂಡು ಬರ್ತೇನೆ ಅಂತ ಹೇಳಿ. ನೋಡದ ಮಗ ನೀವೇನಂದ್ರಿ? ನಾನು ಹೋಗಿ ಮಗ ಕಳಿಸಿಕೊಟ್ಟೆ. ಹೋಗಪ್ಪ ಹಠ ಹಿಡ್ದಮ್ಮ, ನೋಡಿ ಕರ್ಕೊಂಡೇ ಬರ್ತೇನೆ ಅಂತ ಹೇಳಿ. ಎಂತದಜ್ಜಿ? ಎಂತಾಯ್ತು ಮಗ? ಅವರು ನಿಮ್ಮ ಗಂಡ ನಿಮ್ಮನ್ನ ಬಿಟ್ಟು ಹೋಗುವಾಗ ನಿಮ್ಗೆ 3 ತಿಂಗಳು ಅಂತ ಹೇಳಿದ್ರು. 3 ತಿಂಗಳು. ಅವರು ಹೋದ ಮೇಲೆ ನೀವು ಒಂದು ಮಗುವಿಗೆ ಜನ್ಮ ಕೊಟ್ಟೆ. ಈಗ ಬೆಳೆದ ಮಗ ತಂದೆಯನ್ನು ಹುಡುಕಿಕೊಂಡು ಬರ್ತೇನೆ ಅಂತ ಹೊರಟಿದ್ದಾನೆ. ಏನು ಅವನಿಗೆ ಮುಖ ಪರಿಚಯ ಸಿಗ್ತದೆ ಈಗ? ಅವನು ನಿಮ್ಮ ಗಂಡನನ್ನು ನೋಡಿದ್ದಾನ? ವಿಷಯ ಹೌದು, ವಿಷಯ ಹೌದು. ಆದ್ರೆ ನಾನೀಗ ಏನ್ ತೀರ್ಮಾನ ಮಾಡ್ತೇನೆ ಅಂತ ಹೇಳಿ, ಏನು? ಅವ ಹೋಗಿ ಗಟ್ಟಕ್ಕೆ ಹೋಗಿ ಯಾರನ್ನು ದಷ್ಟಪುಷ್ಟ ಜೀವನದಲ್ಲಿ ದಷ್ಟಪುಷ್ಟ ಇದ್ದಾರಂತ ನೋಡಿ ಕರ್ಕೊಂಡು ಬರ್ತಾನೋ ಅವರೇ ನನ್ನ ಗಂಡ ಅಂತ ಭಾವಿಸಿಕೊಳ್ತೇನೆ. ಆಯ್ತು, ಅಲ್ಲಿಗೆ ಮುಗ್ದೋಯ್ತು. ಎಂತದಜ್ಜಿ? ಅವನು ಯಾರು ಕರ್ಕೊಂಡು ಬಂದ್ರೆ? ಅವ ಅಪ್ಪ ಅಂತ ಕರ್ಕೊಂಡು ಬರ್ಬೇಕು, ನಾನು ಗಂಡ ಅಲ್ಲ ಅಂತ ಹೇಳಿ ಅವನ ಮುಖ ನೋಡಿ ಒಂದು ಸ್ವಲ್ಪ ಆದ್ರೂ ಒಂದು ಹೊಂದಾಣಿಕೆ ಇರ್ತದಲ್ವಾ? ಅಪ್ಪನಂತೆ ಮಗ. ಹೌದು ಮಗ. ತನ್ನ ಮುಖ ನೋಡುವಾಗ ತಂದೆ ಮುಖ ನೆನಪಿಗೆ ಬರ್ತದೆ. ಮಗ ಹೋದ, ಮಗ ಹೋದ, ಮಗನೂ ಹಿಂತಿರುಗಿ ಬರ್ಲಿಲ್ಲ. ರಾಜಾರವೇ, ಸೋಲು ಅಂತ ಹೇಳಿದ್ರೆ ಭಯಂಕರ. ಅಲ್ಲ, ಇದಕ್ಕಿಂತ ಹೆಚ್ಚು ಸೋಲು ಬೇಕಾ? ಹೌದು ಮಗ. ಅತ್ತ ಗಂಡ ಇಲ್ಲ, ಇದ್ದ ಮಗ ಇಲ್ಲ ಅಂತ. ಮಗನನ್ನು ಹುಡ್ಕೊಂಡು ನಾನು ಹೊರಟೆ ಮಗ. ಮಗನನ್ನು ಹುಡ್ಕೊಂಡು ನೀವು ಬಿಡ್ಲಿಲ್ಲ, ಇನ್ನು ಆಡ್ಲಿಕ್ಕಿಂತ ಹೊರಟದ್ದೆ. ಮಗನನ್ನು ಹುಡುಕ್ಬೇಕಲ್ಲ, ಸಿಕ್ಕಿದ್ನ ಅಂತೇಳಿ ಹುಡ್ಕೊಂಡು ಬಂದೆ. ಹುಡುಕ್ತಾ ಬರುವಾಗ ಒಂದು ಕಾಡಿನಲ್ಲಿ ಒಬ್ಬ ರಕ್ಕಸ ಮಾಡ್ತಾ ಇದ್ದ. ಹಾಗಲ್ಲ, ತಪಸ್ಸು. ಅದೇ ಮಾಡ್ತಾ ಇದ್ದ. ನನ್ನನ್ನು ನೋಡಿದಾಕ್ಷಣ ಎಚ್ಚರಗೊಂಡು ನನ್ನನ್ನು ಬಲಾತ್ಕಾರಕ್ಕೆ ಈ ಮುಖ ನೋಡಿ ಬಲಾತ್ಕಾರಕ್ಕೆ ಮುಂದಾದಲ್ಲ ಎಂತದ್ದು? ಅಜ್ಜಿ, ಅಲ್ಲ ನಿಮ್ಮಲ್ಲಿ ಏನು ಉಂಟು ಅಂತ ಅವ ಬಲಾತ್ಕಾರಕ್ಕೆ ಮುಂದಾಗೋದು? ಎಂತ ಮಾತಾಡ್ತೀನಿ ನೀನು? ಅವನಿಗೇನೋ ಕಂಡಿದ್ದು ಬಲಾತ್ಕಾರಕ್ಕೆ ಮುಂದಾದ, ನಿನಗೆ ಎಂತ ಮಾಡ ವಿಷಯ? ಅವ ಬಹುಶಃ ಹೆಣ್ಣು ಮಕ್ಕಳನ್ನೇ ನೋಡ್ಲಿಲ್ವೇ? ನೋಡ್ಲಿ, ಹೆಣ್ಣು ಜಾತಿ ನೋಡ್ಲಿಲ್ಲ. ಹಾಗಾಗಿ ಓ ಹಾಗೆ. ಅವನ ಕೈಯಿಂದ ತಪ್ಪಿಸಿಕೊಳ್ಬೇಕೆನ್ನೋ ಉದ್ದೇಶದಿಂದ ಓಡ್ ಬಂದು ಒಂದು ಕೆರೆ ಒಳಗೆ ಬಿದ್ದೆ ಮಗ. ಕೆರೆ ಒಳಗೆ ಬಿದ್ದೆ. ಅಯ್ಯೋ, ಕೆರೆ ಒಳಗೆ ಬಿದ್ದು ಎದ್ದು ನೋಡ್ತೇನೆ, ನಾನು ಎಲ್ಲಿದ್ದೇನೆ ಅಂತ ಗೊತ್ತಿಲ್ಲ. ಎದ್ದು ನೋಡ್ತೇನೆ, ಇಲ್ಲಿದ್ದೆ. ಆಚೀಚೆ ಹೋಗುವವರೆಲ್ಲ ಹೇಳಿದ್ರು ಇದು ಎಂತ ಗಂಧರ್ವ ಲೋಕ. ಗಂಧರ್ವ ಲೋಕ. ಅಯ್ಯೋ ಹಾಗಲ್ಲ, ಗಂಧರ್ವ ಲೋಕ. ಅದೇ ಲೋಕ. ಇಲ್ಲೂ ಬಿಡ್ಯಾರ ಚಿತ್ರಾಕ್ಷಿ ಉಳಿದ್ದಾಳಂತೆ. ಅವಳಲ್ಲಿ ಹೋಗಿ ಏನಾದ್ರೂ ವಿಚಾರ ಹೇಳ್ಕೊಂಡು ಅಂತ ಹೇಳಿ ಇಲ್ಲಿವರೆಗೆ ಹಾಕಿಕೊಂಡೆ ಮಗ. ಯಾರು ಎಲ್ಲಿದ್ದಾಳೋ ಹೇಗಿದ್ದಾಳೋ ಅಂತ ಗೊತ್ತಿಲ್ಲ. ಅಜ್ಜಿ, ನನ್ನ ಪರಿಚಯ ಇಷ್ಟೇ. ಚಿತ್ರಾಕ್ಷಿ ಬೇರೆ ಯಾರು ಅಲ್ಲ, ನಾನೇ. ನೀನೇ ಮಗ. ಯಾವ್ಯಾವ? ಅಯ್ಯೋ, ಏನಾಯ್ತಜ್ಜಿ? ಏನ್ ಚಂದ ಇದ್ದಿ ಮಗ ನೀನ. ಅಡ್ಡಿಲ್ಲ, ನೀವು ಬಿಡಿ, ಪ್ರಾಯ ಆಗಿದ್ದೀರಿ. ಇಲ್ಲ, ರಕ್ಕಸ ನಿಮ್ಮನ್ನು ಬಿಡ್ಲಿಲ್ಲ ಅಂತ ಹೇಳಿದ್ರೆ. ಎಷ್ಟೋ ದಿವಸ ಆಯ್ತು. ಹಸಿವು ಆಗ್ತಾ ಉಂಟು, ಹಸಿವು ಆಗ್ತಾ ಉಂಟು. ಅಯ್ಯೋ, ಒಳಗೆ ಬಸವಳಿದು ಹೋಗಿದ್ದೇನೆ. ಮುಖ ನೋಡು, ಸುಟ್ಟು ಬದ್ನಿಕಾಯಿ ಹಾಕಾಗಿದೆ. ನನ್ನ ತಲೆಗಿಷ್ಟು. ನಿಮ್ಮನ್ನು ನೋಡುವಲ್ಲಿ ಗೊತ್ತಾಗ್ಬೇಕಿತ್ತು. ಮೊದಲು ಹೊಟ್ಟೆಗೆ ಕೊಟ್ಟು ಆಮೇಲೆ ಏನು ಅಂತ ಕೇಳಬೇಕಿತ್ತು. ನಾವು ಮೊದಲಾಗಿ ಪರಿಚಯ ಕೇಳಿದ್ವಿ. ಅಡ್ಡಿಲ್ಲ, ಬೇಸರ ಮಾಡಬೇಡಿ. ನಿಮ್ಮ ಹೊಟ್ಟೆಗೆ ಏನು ಬೇಕೀಗ? ತಿಂದಿರ್ಲಿಕ್ಕೆ ಅಲ್ವಾ? ಕೈ ಕಾಲು ಮುಖ ತೊಳೆದು ಬೇಕಾದಷ್ಟು ನೀರು ಕುಡಿಯಿತು, ಆಮೇಲೆ ರೊಟ್ಟಿ ತೊಳೆದು. ಎಂತದಜ್ಜಿ, ಅಷ್ಟು ಅವಸರ ಮಾಡಬೇಡಿ. ಬನ್ನಿ ಬನ್ನಿ, ನಿಮ್ಗೆ ಏನು ಬೇಕಾದ್ರೂ ಬನ್ನಿ. ಇಂಥ ಊಟ ಯಾವತ್ತೂ ಮಾಡ್ಲಿಲ್ಲ ನಾನು. ಒಂದು ಸಾರು ಅಂತ ಹೇಳಿದ್ರೆ ಎಂತ ಪರಿಮಳ,
ಇಲ್ಲಿ ನೋಡಿ ಇಲ್ಲ ಶಾಂತ ಪರಿಮಳ. ಅಯ್ಯೋ ಕೈ ತೊಳಿಲಿರ್ಬೇಕು ನೀನು, ಎಂತ ಇಲ್ಲ. ಕೈ ಸರಿ ತೊಳಿಲಿರ್ಬೇಕು ಅಂತ. ಕೈ ಸರಿ ತೊಳಿಲಿ, ಹಾ. ಕೈ ಸರಿಯಾಗಿ ತೊಳೆದಿದ್ದೀನಿ. ನೋಡಿದ್ರಿ ಅಂತ ಪರಿಮಳ ಪರಿಮಳ. ಇವು ಎಡ ಕೈ ಊಟ ಮಾಡಿ ನೀನು, ಅದನ್ನು ಹೋಗಿ ಹತ್ರ ಬರ್ತಾಳೆ. ಎಡ ಕೈಯ ಬಲ ಕೈ ಅಲ್ವಾ? ಬರ್ತೇನೆ. ಅದೇ ನಾನು ಊಟ ಮಾಡುವಾಗ ಬಲ ಕೈಯಲ್ಲೇ ಊಟ ಮಾಡಿದ್ದೆ. ಆ. ಕೈ ತೊಳೆಯುವಾಗ ಎರಡು ಕೈ ಒಟ್ಟಿಗೆ ಸೇರಿಸಿ ತೊಳೆದ್ನೇ ಇಲ್ವಾ? ಆ, ಈ ಬಲ ಕಡೆ, ಕೈ ಈ ಕಡೆಗೆ ಬೇಕು. ಸಾರಿನ ಪರಿಮಳ ಈ ಕೈ ಬಂತು. ಆಹಾ. ಭಾರಿ ಒಳ್ಳೆ ಊಟ, ಭಾರಿ ಒಳ್ಳೆ ಊಟ. ಹ್ಮ್. ಅಯ್ಯೋ ಇದು ಹೋಳಿಗೆ ಅಂತ ಹೇಳಿದ್ರೆ ಆ. ಆ ಬರುವಾಗ ನೋಡಿದ್ದೆ ನಾನು. ಆ. ನಮ್ಗೊಳ್ಳಿಲ್ಲ. ಅಜ್ಜಿ ಏನೇನು ನೀನು ಬೇಕು ಏನು ಬೇಕು ಅಂತ ಹೇಳಿದ ಎಲ್ಲವನ್ನು ಕೊಟ್ಟು ಬಿಟ್ಟೆ ಆಯ್ತು. ಹೌದು ಮಗ, ಸಂತೋಷ ಆಯ್ತಾ? ಊಟ ಅಡ್ಡಿಲ್ಲ ಅಲ್ಲ? ಅಡ್ಡಿಲ್ಲ, ಅಡ್ಡಿಲ್ಲ. ಊಟದ ಮೇಲೆ ಎಲ್ಲ ಅಡಿಕೆ ಇಲ್ಲ, ತೊಂದ್ರೆ ಇಲ್ಲ. ಆ, ಹಾಲು. ಹಿಡ್ಕೊಂಡು ಎಲ್ಲ ಹಿಡ್ಕೊಂಡು ತಿರ್ಗಾಟ ಮಾಡು. ಹಾಲು. ತೊಂದ್ರೆ ಇಲ್ಲ, ಏನು ಬೇಡ ಮಗ. ಪಾಯಸ ಪಾಯಸ ಏನೂ ಬೇಡ. ರಸಾಯನ ಇವು ಎಲ್ಲ- ಹೆಚ್ಚಿಗೆ ಬೇಕಾ? ಎಲ್ಲ ಬೇಡ, ಎಲ್ಲ ಎಲ್ಲ ವ್ಯವಸ್ಥೆ ಮಾಡಿಯೇ ಕೊಟ್ಟಿದ್ದಾರೆ. ಏನು ಬೇಡ ಅಂತ ಅಷ್ಟು ಹೊತ್ತಿಗೆ ಬೇಕಾದಾಗ ತಗೊಂಡಿದ್ದೇನೆ ನಾನು. ಆ. ಮಗ ಆ. ನನಗಿನ್ನು ಊರಿಗೆ ಹೋಗ್ಲಿಕ್ಕೆ ಮನ್ಸಿಲ್ಲ. ಯಾಕಜ್ಜಿ? ನಿನ್ನ ಊರಲ್ಲೇ ಇಲ್ಲೇ ಇದ್ದು ಆ. ನೀನು ಹೇಳಿದ್ದು ಕೆಲಸ ಮಾಡ್ಕೊಂಡಿರ್ತೇನೆ ಮಗ. ನಾನು ಹೇಳಿದ ಕೆಲಸ ಆ. ಈ ಪ್ರಾಯದಲ್ಲಿ ನಿನಗೆ ಎಂತ ಕೆಲಸ ಕೊಡೋದು ಅಜ್ಜಿ? ನನಗೆ ಆದದ್ದು ಕೆಲಸ ನಾ ಮಾಡ್ತೇನೆ. ಅಡುಗೆ ಮನೆಯಲ್ಲಿ ಪಾತ್ರ ತೊಳೆದಾಗಿದ್ದ ಹೇಗೆ ಅವರೇ ಆ. ಅಡುಗೆ ಮನೆಯಲ್ಲಿ ಪಾತ್ರ ತೊಳೆದು ಈ ಪ್ರಾಯದಲ್ಲಿ ಮತ್ತೆ? ನನಗೆ ಆಗ್ತದೆ ಮಗ. ಆಗ್ಲಿಕ್ಕಿಲ್ವಾ? ನೀ ಮತ್ತೆ ಯಾವ ಕೆಲಸ ಹೇಳಿದ್ರು ಮಾಡ್ತೇನೆ ನಾನು. ಮತ್ತೆ ಯಾವ ಕೆಲಸ ಹೇಳಿದ್ರೆ ಮಾಡ್ತೀನಿ ಅಂತ ಹೇಳ್ತಿ? ಅದೊಂದು ಆಗುದಿಲ್ಲ, ಬೇರೆ ಯಾವ ಕೆಲಸ ಹೇಳಿದ್ರು ಮಾಡ್ತೇನೆ. ಏನಪ್ಪ ಮತ್ತೆ ಬೇರೆ ಕೊಡುದು? ನೀರು ಹೊತ್ತು ತರದಾದಿದ್ದ? ಅಬ್ಬಾ, ಬಾವಿಯಿಂದ ನೀರು ಸೇದ್ಕೊಂಡು ನಾನು ಇಲ್ಲಿ ಹಿಡ್ಕೊಂಡು ಬರುದ ಮಗ? ಹೌದು. ಅದೊಂದು ಆಗುದಿಲ್ಲ. ನಮ್ಮಲ್ಲಿ ದಿವ್ಯ ಪುಷ್ಕರಣಿಗಳು ಉಂಟು. ಅದು ಇದು ತುಂಬಿ ಕೂಡ ಅಲ್ಲಿಗೆ ಹತ್ರ ತಕೊಂಡು ಹೋದ್ರೆ ಸಾಕು, ಆ. ಮತ್ತೆ ತುಂಬಿಸಿಕೊಂಡಿದ್ದಕ್ಕೆ ಬರುದು. ನಿಮ್ಮ ಪುಷ್ಕರಣಿ ನಾವು ಇಲ್ಲಿ ಹಿಡ್ಕೊಂಡ್ರೆ ಪುಷ್ಕಾದಿತ್ ಕೆಳಗೆ ಬಿದ್ದ. ಅದಾಗುದು ಬೇಡ, ಅದು ಆಗುದು ಇಲ್ಲ ನನ್ನ ಹತ್ರ. ಅದು ಬೇಡವಾ? ಅದೊಂದು ಬೇಡ. ಅದು ಬೇಡ, ಇದು ಬೇಡ. ಎಂತದ್ದು ಹೇಳಿದ್ರೆ ನೀನು ಬೇಡ ಅಂತ ಹೇಳ್ತಿ. ಮತ್ತೆ ಯಾವ ಕೆಲಸ ಮಾಡ್ತೀನಿ ನೀನು ಹೇಳು. ಮಗ ಆ. ಹೀಗೊಂದು ಕೆಲಸ ಮಾಡ್ತೇನೆ. ಏನು? ನೀನು ಮಲ್ಕೊಂಡಿದ್ದಾಗ ಹ್ಮ್. ನಿನಗೆ ಕತೆ ಹೇಳಿಸಿ ನಿದ್ರೆ ಬರುವಾಗ ನಾನು ಮಾಡ್ತೇನೆ. ಹಾಗೆ. ಸ್ವಲ್ಪ ನನಗೂ ಸ್ವಲ್ಪ ನಿನಗೂ ಏನು ಸಮಸ್ಯೆ ಇಲ್ಲ. ಅದು ಅಡ್ಡಿಲ್ಲ. ಇತ್ತೀಚೆಗೆ ನನಗೆ ನಿದ್ದೆ ಬರುದೇ ಕಡಿಮೆ. ಹೌದಾ? ಹೌದಪ್ಪ. ಮಲಗಿದ್ರೆ ಕಣ್ಣು ಮುಚ್ಚಿದ್ರು ನಿದ್ದೆ ಬರುವುದಿಲ್ಲ, ಹಾ. ಎದ್ರೆ ಹಾ. ಕಣ್ಣು ಮುಚ್ಚುವ ಅಂತ ಆಗುದು. ಹೌದಾ? ಒಂದು ಹೊತ್ತು ರಾತ್ರಿ ಅಂತ ಅನಿಸ್ತದೆ, ಇನ್ನೊಂದು ಹೊತ್ತು ಬೆಳಕು ಅಂತ ಅನಿಸ್ತದೆ, ಏನು ಅಂತಲೇ ಗೊತ್ತಾಗುದಿಲ್ಲ. ನಮ್ಮ ಅಜ್ಜಿಗೆ ಅದೇ ಕಾಯಿಲೆ ಇತ್ತ. ಎಂತದು ರೋಗ ಅಲ್ಲ ಇದು? ಹಾಗಾಗುದು ಅಂತ. ವರ್ಷ ಆ ಸಮಸ್ಯೆ ಆಗ್ತದೆ ಮಗ. ಒಮ್ಮೆ ಚಳಿಯಲ್ಲಿ ಬಿಸಿ ಆಗ್ತದೆ, ಬಿಸಿಯಲ್ಲಿ ಚಳಿ ಆಗ್ತದೆ. ಹೌದಾ ಮಗ? ಆ ತೊಂದ್ರೆ ಇಲ್ಲ, ಪ್ರಾಯದೋಷ ಆಗ ಆಗ್ತದೆ ಮಗ. ನಿಂಗೂ ಹಾಗೆ ತೊಂದ್ರೆ ಇಲ್ಲ, ಆಗ್ತಿತ್ತ ಅಜ್ಜಿ? ನನಗಾಗಲಿಲ್ಲ, ನಮ್ಮ ಅಜ್ಜಿಗೆ ಆಗದಷ್ಟೇ. ನನ್ನ ಅಜ್ಜಿಗೆ ಆಗಿತ್ತು. ಒಂದು ದಿವಸ ಚಪ್ಪೆ ಆದವ್ರು ಮತ್ತೆ ಬಿಸಿ ಆಗ್ಲೇ ಇಲ್ಲ ಅವ್ರೆ. ಅಯ್ಯೋ. ನಾವು ಊರಿನವರೆಲ್ಲ ಒಟ್ಟು ಸೇರ್ಕೊಂಡು ಸೌದೆ ಕಾಟ ಕೂಡಿ ಬಿಸಿ ಮಾಡಿದ್ವಿ. ಆ ಬಿಸಿಯಲ್ಲ ಇದು, ಆ ಚಳಿಯೂ ಅಲ್ಲ ಇದು. ನಿನ್ನ ದೇಹದಲ್ಲಿ ಆಗುವಂತ ದೇಹದಲ್ಲಿ ಬದಲಾವಣೆ ಅಷ್ಟೇ. ಆಗ್ಲಿ ಮಗ. ಹಾ. ನಿನ್ನ ಕತೆ ಹೇಳಿಸಿ ನಿದ್ರೆ ಮಾಡಿಸ್ತೇನೆ. ಸರಿ, ಅಡ್ಡಿಲ್ಲ. ಆಯ್ತಾ? ಎಂದು ಊಟ ಆದದ್ದು ಊಟ ಆಯ್ತು. ಒಳ್ಳೆ ಕತೆ ಹೇಳಬೇಕು. ಖಂಡಿತ ಖಂಡಿತ. ಸುಮ್ಮನೆ ಹಾಗೆಲ್ಲ ಹೇಳಿಕ್ಕಿಲ್ಲ. ಇಲ್ಲಪ್ಪ, ನಾವು ಅಜ್ಜಿ ಕತೆ ಮಾಡುದೇ ಇಲ್ಲ. ಹಾ, ಹಾ, ಹಾ. ಅಜ್ಜಿ ಕತೆ ಹೇಳುದೇ ಇಲ್ಲ. ಹಾ. ಒಳ್ಳೊಳ್ಳೆ ಕತೆ, ಒಳ್ಳೊಳ್ಳೆ ಕತೆ ಹೇಳಬೇಕು. ಒಳ್ಳೆ ಕತೆ. ಕೂತ್ಕೊಂಡು ಮಲ್ಕೊಂಡು. ಅಜ್ಜಿ! ಎಂತದದು ಕನ್ನಡಿ ಕನ್ನಡಿ ಕನ್ನಡಿ? ಕತೆ ಹೇಳುದು ಪ್ರಾರಂಭದಲ್ಲಿ ಹಾಗೆ ಮಾಡು, ಶುರು ಮಾಡುತ್ತೆ ಹಾಗೆ. ಎಂತದು ಹಾಗೆ ಶುರು ಮಾಡ್ಲಿಕ್ಕೆ ಉಂಟಾ? ಕನ್ನಡಿ ಕತೆ ಬೇಡ. ಹಾಗೆಲ್ಲ ಶುರು ಮಾಡುದು ಬೇಡ ನೀವು. ನನಗೆ ಒಂದಾನೊಂದು ಕಾರದ ಕತೆ ಬೇಕು. ನನಗೆ ರಾಜ ಬರಬೇಕು, ರಾಜ ಕುದುರೆ ಮೇಲೆ ಬರಬೇಕು, ಅದರಲ್ಲಿ ರಾಕ್ಷಸ ಬರಬೇಕು, ಅವರಲ್ಲಿ ಯುದ್ಧ ಆಗಬೇಕು, ಹೀಗೆ ಬೇರೆ ಬೇರೆ ಎಲ್ಲ ವಿಧ ವಿಧ ಇರಬೇಕು. ಹೌದಾ ಮಗ? ಹಾಗಾದ್ರೆ ಹೇಳ್ತೇನೆ ಕೇಳು. ಮಾತ್ರ ದೇಶ ಎನ್ನುವಂತ ರೈತು ನಾನು ಕತೆ ಹೇಳುವಾಗ ಹೂ ಹಾಕ್ಬೇಕು. ಹಾಗೊಂದು ಕ್ರಮ ಉಂಟಾ? ಕ್ರಮ ಉಂಟು. ಸರಿ ಸರಿ. ಹೂ ಹಾಕು. ಹಾ ಕತೆ ಹೇಳ್ತಾ ಇದ್ದೆ. ನೀನು ಆರಂಭಿಸು. ನಮ್ಗೆ ಸ್ವಲ್ಪ ಅನುಕೂಲ ಆಯ್ತು. ಸರಿ ಸರಿ. ಮಾತ್ರ ದೇಶ ಎನ್ನುವಂತ ರೈತು ಮಗ. ಹಾ. ಹಾ. ನಿನ್ನಂತ ಹಿರಿಯರಿಗಂತ ಇದು ಕೂದಲದ್ದು ಸಮಸ್ಯೆ ಇತ್ತ? ಎಂತದ ಎಂತ ಹೂ 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 ಅಂತ ಹೇಳುದು? ನೀನೇ ಹೇಳಿದ್ದಲ್ಲ ಅಜ್ಜಿ, ಏನಂತ? ಹ್ಮ್ ಮಾಡು ಅಂತ. ಹಾಗಲ್ಲ ಮಗ. ಮಧ್ಯ ಮಧ್ಯ ಹೂ, ಮಧ್ಯ ಮಧ್ಯ ಹೂ. ಪೂರ್ತಿ ಹೂ ಅಲ್ಲ, ಹಾ. ಮಧ್ಯ 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 ಹೂ ಮಾಡ್ತೇನೆ. ಅಡ್ಡಿಲ್ಲ ಅಡ್ಡಿಲ್ಲ ಮಾಡ್ತೇನೆ. ಮಾತ್ರ ಮಧ್ಯ ಮಧ್ಯ ಹೂ, ಮಧ್ಯ ಮಧ್ಯ ಹೂ, ಮಧ್ಯ ಮಧ್ಯ ಹೂ. ಆಗುದಿಲ್ಲ. ಎಂತ ಕರ್ಮ ನಿನ್ನ ಮಧ್ಯ ಮಧ್ಯ ಹೂ? ನೀನೇ ಹೇಳಿಕೊಟ್ಟದಲ್ಲ ಅಜ್ಜಿ. ಮಧ್ಯ ಮಧ್ಯ ಬೇಡ, ತುದಿಗೂ ಬಿಡುತ್ತ ಹಾಗೆ. ಅದಲ್ಲ, ಹಾ. ಶಬ್ದದ ಕೊನೆಯಲ್ಲಿ ಒಂದು ಶಬ್ದ ಆದ್ಮೇಲೆ ಒಂದು ಹೂ ಹಾಕ್ಬೇಕು ಮಗ. ಓ, ಪೂರ್ಣ ವಿರಾಮ ಕೊಟ್ಟ ಮೇಲೆ. ಹೌದೌದು. ಆಹಾ. ನೀನು ಹಾಗೆಲ್ಲ ಮಾಡಿ ನಾನು ಸತಿ ನೆನ್ಪಟ್ಟು ಸರಿ ಅಜ್ಜಿ. ಮಾತ್ರಪುರ ಎನ್ನುವಂತ ಊರಿದ್ದು ಮಗ. ಆ ಪುರದಲ್ಲಿ ಚಂದ್ರಸೇನ ಮತ್ತು ಜಯಸೇನ ಎನ್ನುವರಿಬ್ಬರಿದ್ರು ಮಗ. ಅವರಿಗೆ ಒಬ್ಬಳು ಮದುವೆ ಆಗಿತ್ತು, ಸತ್ಯಶೀಲ ಎನ್ನುವವಳು. ಹೌದು ಮಗ. ಒಳ್ಳೆ ರೀತಿಯಲ್ಲಿ ರಾಜ್ಯವನ್ನು ಆಳ್ತಾ ಇದ್ರು. ಆಳ್ತಿರುವಂತ ಸಂದರ್ಭ ಪೂರ್ವ ದೇಶ ಸೋಣಿತಾಪುರದ ಅಧಿಕಾರಿ ರಕ್ತಜನ್ ಕೆಂಗ ಎನ್ನುವಂತವ ದಾಳಿ ಮಾಡಿ ಅವರಿಬ್ಬರನ್ನು ಕೊಂದ ಮಗ. ಕೊಂದ ಪುರವನ್ನು ಅವನು ವಶ ಮಾಡಿಕೊಂಡ. ಆಮೇಲೆ ಸತ್ಯಶೀಲೆ ಒಬ್ಬಳೇ ಉಳಿದಂತ. ಇದನ್ನು ನೋಡಿದಂತ ಸತ್ಯಶೀಲೆ ಪ್ರಾಣತ್ಯಾಗ ಮಾಡಿಕೊಳ್ಳಿ ಮುಂದಾದ
ಆಯ್ತು ಮಗ. ಪ್ರಾಣ ತ್ಯಾಗ ಮಾಡಿಕೊಳ್ಳಿ ಮುಂದಾದಾಗ ದೇವರ್ಷಿ ನಾರದರು ನಿದ್ದೆ ಹೊರಟು ದೇವರ್ಷಿ ದೇವಋಷಿ ದೇವಋಷಿ ನಾರದರು ಬಂದು ಆಕೆಯನ್ನು ತಡೆದು ಗಂಗೆಯ ಕುರಿತು ತಪಸ್ಸನ್ನು ಮಾಡು ಅಂತ ಹೇಳಿದ್ರು. ಅವರ ಮಾತಿಗೆ ಹೋಗೊಟ್ಟು ಗಂಗೆಯ ಕುರಿತು ತಪಸ್ಸನ್ನು ಮಾಡಿ ಗಂಗೆಯನ್ನು ಒಲಿಸಿಕೊಂಡು ಮಗ ಗಂಗೆ ಪ್ರತ್ಯಕ್ಷಳಾಗಿರುವ ಸಮಸ್ಯೆಗಳನ್ನು ಹೇಳಿಕೊಂಡಾಗ ಈಗ ದೇವಿದಾಸ ಎನ್ನುವವನಲ್ಲಿ ವೇದವ್ಯಾಸ ಎನ್ನುವರನ್ನು ಕಳಿಸಿಕೊಟ್ಲು ಮಗ. ಕಳಿಸಿಕೊಟ್ಲು. ಅದರಿಂದ ಅವರಿಗೊಂದು ಪಿಂಡವನ್ನು ಕೊಟ್ಟಿದ್ಲು. ಪಿಂಡ ಕೊಟ್ಟು ಇದನ್ನು ರಕ್ಷಣೆ ಮಾಡು, 9 ತಿಂಗಳು 9 ದಿನ 9 ಮಾಸ ರಕ್ಷಣೆ ಮಾಡು, ಒಂದು ಮಗ ಹುಟ್ಟಾನೆ, ನಿನ್ನನ್ನು ರಕ್ಷಣೆ ಮಾಡ್ತಾನೆ ಎನ್ನುವುದಾಗಿ ಮಾತನ್ನು ಕೊಟ್ಟರು ಮಗ. ಹಾಗೆ ಇವಳು ಆಚರಣೆ ಮಾಡುತ್ತಿರುವಂತ ಸಂದರ್ಭ ಮತ್ತೆ ರಕ್ತಜಂಗ ದಾಳಿ ಇಟ್ಟ ಮಗ. ದಾಳಿ ಇಟ್ಟಂತ ಸಂದರ್ಭ ಸತ್ಯಶೀಲೆಯನ್ನು ಬಲಾತ್ಕಾರಕ್ಕೆ ಮುಂದಾದ. ಸತ್ಯಶೀಲೆ ತಡ್ಕೊಳ್ಳಿಕ್ಕಾಗದೆ ಪಿಂಡವನ್ನು ನೆಲಕ್ಕಪ್ಪಳಿಸಿದ್ಲು ಮಗ. ನೆಲಕ್ಕಪ್ಪಳಿಸಿದ ತದನಂತರ ಒಂದು ಮಗ ಹುಟ್ಟಿಕೊಂಡ. ಆತನಿಗೆ ರುದ್ರಕೋಪ ಎನ್ನುವಂತ ಹೆಸರನ್ನಿಟ್ಟು ಅಲ್ಲಿ ಅಧಿಕಾರವನ್ನು ಅವನಿಗೆ ಕೊಟ್ಟು ಬಿಟ್ಲು. ಹೌದು ಮಗ, ಆತ ಆ ಧನುಜನ ಮಂಡೆಯನ್ನು ಹೊರತು ಈಗ ಆತ ಅಲ್ಲಿ ಅಧಿಕಾರವನ್ನು ಪಡ್ಕೊಂಡು ರಾಜ್ಯವನ್ನು ಆಡ್ತಾ ಇದ್ದಾಳೆ ಮಗ. ರಾಜ್ಯವನ್ನು ಆಡ್ತಾ ಇದ್ದಾಳೆ. ಚಿತ್ರಾಕ್ಷಿ 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 ಇವಳನ್ನು ನಿದ್ರೆ ಮಾಡಿಸಬೇಕಾದ್ರೆ ಇಷ್ಟು ಕಷ್ಟ ಆಯ್ತು ನೋಡಿ. ನಮ್ಗಿದೆಲ್ಲ ಸಮಸ್ಯೆ ಅಲ್ಲ. ಇವಳು ನಿದ್ರೆ ಮಾಡಿದ್ದು ಹೌದಲ್ವಾ? ಇದೇ ಒಳ್ಳೆ ಸಂದರ್ಭ. ಇವಳನ್ನು ಹೇಗೆ ಅಲ್ಲಿ ತಗೊಂಡು ಹೋಗ್ತೇನೆ ನೋಡಿ. ಮಾಯವನು ಅನುಕರಿಸಿ ಚಿತ್ರಾನನೆಯನ್ನು ಸಿಲುಕಿಸುತ್ತ ನಿದ್ರಾಮಯದ ಬರೆಯೊಳು ಮರೆಸುತ್ತ ವರಶಯನ ಮಂಚ ಸಹಿತ ತಾನೇ ಇದೆ ಭುವಿಗೆ. ಮಾಯಾಜಾಲದಿಂದ ಇಲ್ಲಿವರೆಗಾಗಿ ಅವಳನ್ನು ತಂದಿದ್ದೇನೆ. ಹಾ, ಅವಳಿಗೆ ಹಾ, ಇದುವರೆಗೂ ಹಾ. ಗೊತ್ತಿಲ್ಲ ಅವಳು ಯಾವ ಜಾಗದಲ್ಲಿ ಮಲ್ಕೊಂಡಿದ್ದಾಳೋ ಅದೇ ಜಾಗದಲ್ಲಿ ಇದ್ದಾಳೆ ಅಂತೇಳಿ ಎಣಿಸ್ಕೊಂಡಿದ್ದಾಳೆ. ಹಾ, ಹಾ, ಅದಕ್ಕೆ ಸುಮ್ಮನೆ ಇದು ಸರಿಯಲ್ಲ. ಈಗ ಇವ ಎಲ್ಲವಾದ ನಿದ್ರಿಗುಪ್ಪ ನಿದ್ರಿಗುಪ್ಪ ರುದ್ರಕೋಪ ಅವ ಎಲ್ವಾದ ರುದ್ರಕೋಪ. ಯಾರ ನೀನು? ಯಾರು ನೀನು? ಇದು ಬೇಕಿತ್ತ ಹಾ, ಎಲ್ರಿಗೂ ಹಾಗೆ ಅವ್ರವ್ರ ಕೆಲಸ ಆಗೋಲ್ಲರಿಗೆ ಮಾತ್ರ ಬಿಟ್ರೆ ಮತ್ತೆ ನಮ್ಮನ್ನು ಪರಿಚಯ ಇರುವುದಿಲ್ಲ ಅವರಿಗೆ. ಹಾ, ಹಾ, ಕಳಿಸಿ ಕೊಡುವಾಗ ನಿನ್ನಿಂದಲೇ ಈ ಕೆಲಸ ಆಗ್ಬೇಕು ಅಂತೇಳಿ ಕಳಿಸಿ ಕೊಟ್ಟಿದ್ದ. ಹೌದು. ಆದ್ರೆ ಈಗ ಬಂದ್ ಕೂಡಲೇ ನೀನ್ ಯಾರು ಅಂತ ಕೇಳ್ತಾ ಇದ್ದಾನೆ. ಹಾ, ಹಾ, ನೀನ್ ವೇಷ ಬದಲಾವಣೆ ಅವನಿಗೆ ಗೊತ್ತಾಗ್ಲಿಲ್ಲ. ಹೌದೌದು, ಹೌದು. ಯಾರೇ ನೀನು? ನೀನೇ ಹೇಳಿದ್ದಲ್ಲ, ನಾನೇ ಬೇಕಂತ ನೀನ್ ಇಟ್ಕೊಂಡೆ. ಮುಚ್ಚಬಾಯಿ. ಹಾಗಾದ್ರೆ ಕರೀತೇನೆ ಬಂದು ಹೋಗು ಅಂತ ಹೇಳಿದ್ ನೀನು. ಯಾವ ಕಾರಣಕ್ಕೂ ತಪ್ಪು ಮಾತಾಡಬೇಡ ನೀನು. ನಿನ್ನಂತವಳನ್ನು ಇರಿಸಿಕೊಳ್ಳಬಹುದಾದ ಪ್ರಮೇಯ ನನಗೆ ಬರ್ತದ. ಅಂತದ್ದ ಅಪಾರ್ಥ ಎಣಿಸ್ಕೊಳ್ಬೇಡ ನೀನು. ಮತ್ತೆ ಯಥಾರ್ಥ ಏನು? ನಾನು ಯಾರಂತ ಗೊತ್ತಾಗ್ಲಿಲ್ಲ. ಗೊತ್ತಿದೆ, ನಿನ್ನಲ್ಲಿ ಪ್ರಶ್ನಿಸ್ತಾ ಇದ್ದೆ. ಹಾಗಾದ್ರೆ ನನ್ನ ಒಂದು ಹೂವಿನಲ್ಲಿ ನಿನಗೆ ಗೊತ್ತಾಗ್ತದೆ ನೋಡಿ. ಏನದು? ಸಾಕು, ಮುಂದುವರಿಸ್ಬೇಡ. ಆಗ ಈಗ ಅರ್ಥ ಆಯ್ತು. ಮತ್ತೆ ರಕ್ತಕೇಶಿ ಎನ್ನುವಳು ನೀನ? ನಾನೇ. ಅಜ್ಜಿ ಅಜ್ಜಿ. ಒಬ್ಬ ಎಂತ ವೇಷ ಇದು? ಮತ್ತೆ ಯಾವ್ದಾದ್ರು ಬೇಕು ಮರ ಸೀರಿಯಾಸ ಮಾಡುದಾರ್ದೆ ರಗಳಿ ಭಾರಿ ರಗಳಿ ಇದು. ಅಲ್ಲ, ನೀನೇನೆ ಮಾಡ್ಬೇಕಾದಿಲ್ಲ, ನೀನೇ ಸ್ತ್ರೀ. ಅದೇ ಆ ಕಲ್ಪನೆ ಬಿಟ್ಟು ಬಂದೆ ಹಾಗೆ. ವೇಷ ಬದಲಾವಣೆ ಮಾಡಿದ್ದಾನೆ. ಹೌದದೇ. ಆ ವೇಷಕ್ಕೂ ಈ ವೇಷಕ್ಕೂ ವ್ಯತ್ಯಾಸ ಇಲ್ವಾ? ವ್ಯತ್ಯಾಸ ಉಂಟು. ಮತ್ತೆ ಆ ವೇಷದಲ್ಲಿ ಹೋಗಿ ಗೊತ್ತಾಗುದಿಲ್ವಾ? ಈ ವೇಷ ಯಾಕೆ? ಯಾವ್ದು? ಕೆಲವರು ಹೇಳುದುಂಟು, ವೇಷ ಮಾಡುದು ಮೋಸ ಮಾಡುವುದಕ್ಕಾಗಿ ಎನ್ನುವ ಹಾಗೆ. ಎಣಿಸ್ಬೋದು. ಯಾರಿಗೆ ಮೋಸ ಮಾಡ್ಲಿಕ್ಕೆ ಈ ವೇಷವೇ ಹೇಗೆ? ಖಂಡಿತ ಅಲ್ಲ. ಹೀಗೆ ಮಾಡಿದ ಹೌದು ಅಂತಂದ್ರೆ ವೇಷ ಮಾಡುವವರಿಗೆ ಬೆಲೆ ಇರುವುದಿಲ್ಲ. ಅದು ಎಣಿಸ್ಕೊಳ್ಳುದು ಬೇಡ ನೀನು. ಮತ್ತೇನೆ? ವೇಷ ಮಾಡುವವರೆಲ್ಲ ಒಳ್ಳೆ ಕಾರ್ಯಕ್ಕೆ ವೇಷ ಮಾಡುದು ಬಿಟ್ರೆ ಅಪಾರ್ಥಕ್ಕಲ್ಲ. ಅಲ್ಲ, ಎಲ್ಲಿಯವರು ಎಲ್ಲರೂ ನಂಬಿದ್ದಾರೆ. ಹಾ. ಆದ್ರೆ ಕೆಲವರು ಹೇಳುವುದುಂಟು, ಈಗ ಮೋಸ ಮಾಡ್ಲಿಕ್ಕೆ ಕೆಲವರು ವೇಷ ಮಾಡ್ತಾರೆ ಅಂತ. ಅದು ಹೌದು. ಕೆಲವರು ವೇಷ ಮಾಡ್ತಾರೆ ಅಂತ ಹೇಳು. ಇನ್ನು ಹಾಗಲ್ಲ. ಈಗೆಲ್ಲ ನೀನು ಮೋಸ ಮಾಡಿದ್ದೇ ಆದ್ರೆ ಹಲವಾರು ಇನ್ನು ಮೋಸ ಮಾಡ್ಲಿಕ್ಕೆ ವೇಷ ಮಾಡ್ತಾರೆ ಅಂತ ಹೇಳ್ತಾರ. ಖಂಡಿತ ಅಲ್ಲ. ಹಾಗಾಗಬಾರ್ದಲ್ಲ. ನಾನು ನಿನ್ನ ಉಪಕಾರಕ್ಕಾಗಿ ಈ ವೇಷ ಮಾಡ್ಕೊಂಡೆ. ನನ್ನ ಉಪಕಾರಕ್ಕೆ ಇಂಥ ವೇಷ ಎಂತಕ್ಕೆ? ನೀನೇ ಹೇಳಿದ್ದಲ್ವಾ? ಹಾ. ಇದು ಚಿಪ್ಪಡಾಕ್ಷಿಯನ್ನು ವನವಿಹಾರಕ್ಕೆ ಹೋದಾಗ ಯಾರನ್ನು ನೋಡಿದೆ?
ಅಂತೇಳಿ ಅದಲ್ಲ, ಆ ಹೆಸರಿನವಳೇ ಅಲ್ಲ, ಚಿಪ್ಪಡಾಶಿ ಚಿತ್ರಾಕ್ಷಿ ನಾಮಕ್ಕಳು. ಅದೇ ವನಪ್ರಾಂತ್ಯಕ್ಕೆ ಹೋದಂತ ಸಂದರ್ಭದಲ್ಲಿ ಕಣ್ಣಾರೆ ಕಂಡು ಸಂತೋಷಗೊಂಡು ಮದುವೆ ಆಗಬೇಕೆನ್ನುವ ನಿರ್ಣಯಕ್ಕೆ ಬಂದವರು ನಾನು. ಅವಳನ್ನು ನೋಡಿ ಬಂದ ಮೇಲೆ ಒಂದು ದಿವಸ ನೀನು ಮಲ್ಕೊಳ್ಳಿಲ್ಲ ಪುಣ್ಯ. ನಿದ್ರೆ ಬಿಟ್ಟವನ. ತಿರ್ಗಾಡ್ತಾ ಇದ್ದೆ ಬಿಟ್ರು ನಿದ್ರೆ ಕಣ್ಣಿನಲ್ಲಿ. ಹೌದು, ಹೌದು. ನಿದ್ದೆ ಕಣ್ಣಿನಲ್ಲ, ನಿದ್ದೆಗೆ ಜಾರಲೇ ಇಲ್ಲ, ನಿದ್ದೆ ಬರ್ಲೇ ಬರಲೇ ಇಲ್ಲ. ಕಣ್ಣು ಮುಚ್ಚಿದ್ರೆ ಸಾಕು ಅವಳ ನೆನಪಾಗುವುದು, ಕಣ್ಣ ಮುಂಭಾಗಲಿ ಅವಳೇ ನಿಂತ ಅನುಭವ ಆಗುವುದು. ಹಾಗಾಗಿ ನಿದ್ದೆಗೆ ನಾನು ಮಾರು ಹೋಗಲಿಲ್ಲ, ನಿದ್ದೆ ಮಾಡ್ಲಿಲ್ಲ ನಾನು, ಬರ್ಲಿಲ್ಲ, ಬರ್ಲೇ ಇಲ್ಲ ನಿದ್ದೆ. ಮತ್ತೆ ಆ ಸಮಸ್ಯೆ ನಿದ್ದೆ ಮಾತ್ರ ಅಲ್ಲ, ಊಟ ಊಟ ಸೇರ್ಲಿಲ್ಲ. ಇಲ್ಲಪ್ಪ, ಮಾಡಿದ್ದೆಲ್ಲ ನಾಯಿಗೆ ಹಾಕಿದ್ಬಿಟ್ಟು ನೀನು ಊಟ ಮಾಡಲಿಲ್ಲ. ಇಲ್ಲ ಯಾರು ಹೌದಪ್ಪ, ಹೌದೌದು ಕಳಿಸುವುದೇ ಆವಾಗ ಆಗುದಿಲ್ಲ ಅಂತಂದ್ರೆ ಅನಾಥಾಶ್ರಮಕ್ಕೂ ಆಗ್ತದೆ. ಸರಿ ಇಲ್ಲದ ನಾನು ದುಷ್ಟಳಾದ ನನ್ನನ್ನು ನೀನು ಸರಿ ಮಾಡಿದವಾ ಮತ್ತೆ ಅಲ್ವಾ? ಅವಲ್ಲ ಹಾಗೆ, ನನಗೊಂದು ಜೀವ ಕಾಲ್ಗುಣವೇ ಹಾಗೆ, ನಮ್ಗೆ ಒಂದು ಜೀವ ಮಾಡ್ಲಿಕ್ಕೆ ಉಳ್ಕೊಳ್ಳಿಕ್ಕೆ ಅವಕಾಶ ಮಾಡಿ ಕೊಟ್ಟದಿದ್ರು ನೀನೆ ಅಲ್ವಾ? ಹೌದಾ? ಆದ್ರಿಂದ ನಿನ್ನ ಸಮಸ್ಯೆ ನನ್ನ ಹತ್ರ ಹೇಳ್ಕೊಂಡೆ. ಹೌದು, ನಿನಗೆ ಉಪಕಾರ ಮಾಡೋದ್ರಲ್ಲಿ ಏನಾದ್ರೂ ತಪ್ಪು ಉಂಟಾ? ಖಂಡಿತ ಇಲ್ಲ. ಪರೋಪಕಾರ ಇದಂ ಶರೀರ. ನಿನಗೆ ಉಪಕಾರಕ್ಕಾಗಿ ನಾನು ಈ ವೇಷ ಮಾಡಿದ್ದು. ಹೌದಲ್ಲ? ಖಂಡಿತ. ಹಾಗೆ ನನ್ನ ಉಪಕಾರ ಚಿತ್ರಾಕ್ಷಿ ವಿಷಯದ ಕುರಿತಾಗಿ ನೀನು ವೇಷ ಮಾಡಿದ್ದೆ ಅಲ್ಲ? ಹೋದೆ, ಹೋಗಿ ಏನು ಮಾಡಿದೆ? ಹೋದೆ ಅವಳನ್ನು ನೋಡಿದೆ, ಮಾತಾಡಿಸಿದೆ, ನೇರ ಬಂದೆ. ಹೋಗಿ ಏನು ಪ್ರಯೋಜನ ಬಂತು ಕೇಳು. ಹೋದ ಮೇಲೆ ಕಾರ್ಯ ಆಗಬೇಕೆ ಬೇಡ? ಪ್ರಯೋಜನಕ್ಕೆ ಬಾರದ ಕಾರ್ಯ ಯಾವುದು ಮಾಡಬಾರದು. ನೀನ್ ಹೇಳಿದ್ದಲ್ಲ, ಹೋಗಿ ನೋಡಿ ಮಾತಾಡ್ಕೊಂಡು ಬಾ, ಯಾವ ಪರ ಎಲ್ಲಿ ಅಂತದ್ದು ಅಂತ ಹೇಳಿ. ಹಾಗಲ್ಲ, ಹೋಗಿ ಕಾರ್ಯ ಸಾಧಿಸಿ ಬರಬೇಕೆನ್ನುವ ಹೇಳಿದ್ದೆ. ಹೋದ್ಯಾ? ಸಾಧಿಸುವ ಕಾರ್ಯ ಎಂತದ್ದು? ಕರೆದುಕೊಂಡು ಬರುವಂತದ್ದೇ ಸಾಧಿಸಬೇಕಾದ ಕಾರ್ಯ ಅಲ್ವಾ? ನಾನು ಹೋದ್ಮೇಲೆ ಬಿಟ್ಟು ಬರ್ತೇನಾ? ಬಿಡಬಾರದು, ಬರಬಾರದು. ಖಂಡಿತ ಬಿಡು, ಜನ್ಮೇ ನಾನಲ್ಲ. ಅದು ಯಾಕೆ? ನಿನಗಾಗಿ. ಮತ್ತೆ ಹಾಗಾಗಿ ಅವಳನ್ನು ಕರ್ಕೊಂಡೇ ಬಂದೆ. ತಡ ಮಾಡಬೇಡ, ಆದಷ್ಟು ಬೇಗ ಅವಳನ್ನು ಕಾಣಬೇಕು. ನನ್ನ ಕಾಣುದು ಮಾತ್ರ ಹೊಂದಬೇಕು ನಾನೀಗ. ನನಗೆ ಗೊತ್ತಿತ್ತ ಏನು, ಅವಳನ್ನು ಪ್ರಾರಂಭದಲ್ಲೇ ನಿನಗೆ ತೋರಿಸಿದ್ದಿದ್ರೆ ಮತ್ತೆ ನೀನು ನನ್ನ ಸುದ್ದಿಗೆ ನನ್ನ ಹತ್ರ ಮಾತಾಡ್ಲಿಕ್ಕೆ ಬರುವುದಿಲ್ಲ ಇತ್ತ. ಅದಕ್ಕೆ ನಾನಷ್ಟಿಷ್ಟು ವ್ಯವಸ್ಥೆ ನನ್ನಲ್ಲಿ ಮಾತಾಡೋ ಚಪಲ ಅಲ್ಲ. ಭಾರಿ ಚುರುಕು ನಾವು. ಗೊತ್ತಾಯ್ತು ಬಿಡು. ಮತ್ತೆ ಎಲ್ಲಿದ್ದಾಳೆ ಅವಳು? ಇಲ್ಲಿದ್ದಾಳೆ. ಅಜ್ಜಿ ಅವಳು ಎಲ್ಲಿದ್ದಾಳೆ? ನೋಡ್ಬೇಕಾ? ನೋಡ್ಬೇಕು. ಬಾಯಿ ನೋಡ ವರ್ಷಗ ಹಾಗಲ್ಲ, ಎಲ್ಲಿದ್ದಾಳೆ ನೋಡ್ಬೇಕಾ? ಓ ಆ ಕಡೆ ಶುಭ ಪೂಜೆಯ ಮಧ್ಯ ಕರಡಿ ಬಂದ ಹಾಗೆ ಬರಬೇಡ ನಿಮ್ಗೆ ಈಗೆಲ್ಲ ನಾವು ಕರಡಿ ಹಾಗೆ ತೋರ್ಬೇಕ. ಎಂತದ್ದು ಇಲ್ಲಿ ತರೋಲ್ಲರಿ ನಾವು ಬೇಕಾಗಿ. ಇನ್ನು ಇನ್ನು ಅಗತ್ಯವೇ ಇಲ್ಲ. ಎಂತದ್ದು ನಿನ್ನ ಹೋಗುದಿಲ್ಲ, ಇಲ್ಲೇ ಕೂತ್ಕೊಂಡೆ. ಅದೊಂದು ತಪ್ಪು ಮಾಡಬೇಡ. ಅದಷ್ಟು ಬೇಗ ಕೆಲಸ ಮುಗಿಸ್ಕೊಳ್ಬೇಕು ನನಗೆ. ಏನು ಅವಳನ್ನು ತರ್ಲಿಕ್ಕೆ ನನ್ಗೆ ಎಷ್ಟು ಕಷ್ಟ ಆಯ್ತು ಗೊತ್ತುಂಟ ನಿನಗೆ. ಕೆಲಸ ಕಷ್ಟ ಅಂತಲ್ಲ, ನೀನು ಕಷ್ಟ ಆದ್ರೂ ಮಾಡ್ಲೇಬೇಕು. ಮಾಡಿದ್ದೇನೆ, ಉತ್ಪನ್ನದ ಋಣ ತೀರಿಸಲು ಸುಖವಾಗಿ ಅದಕ್ಕಾಗಿ ಮಾಡಿದ್ದೆಲ್ಲ. ಹಾಗಾಗಿ ಒಂದು ವಿಷಯ ಹೇಳ್ತೇನೆ. ಯಾವ್ದು? ನೀ ತಡೆದದ್ದು ಯಾಕೆ? ಹೆಣ್ಣು ಸಣ್ಣವಳು, ಪ್ರಾಯ ಸಣ್ಣದು, ನನಗಿಂತ ಸಣ್ಣವಳೆ. ಹೆಚ್ಚು ಬಿಡಿ ಮಾಡ್ಬೇಡ, ಆಯ್ತಾ? ನೋಡು, ನೀನ್ ಎಂತ ಮಾಡ್ತೀನಿ ನಾನು ಇಲ್ಲೇ ಕೂತ್ಕೊಂಡು ನೋಡ್ತೇನೆ. ನೀ ಸಣ್ಣವಳ. ಹೌದು, ನೀನು ಇಲ್ಲಿ ಯಾಕೆ ಕುಳಿತುಕೊಳ್ಳುವುದು? ಈಗ ನೀನು ಏನು ಮಾಡ್ತೀಯ ಅಂತ ಬೇಕಲ್ಲ. ಅಲ್ಲ, ಕಾಣುವುದು ಯಾಕೆ? ಅಲ್ಲ, ನೀನು ಗೊತ್ತಾಗ್ತದ್ರೆ ನಾ ಹೇಳಿಕೊಡ್ಬೇಕಲ್ಲ. ಅಲ್ಲ, ಇದೆಲ್ಲ ನೀನ್ ಹೇಳಿಕೊಟ್ಟು ನಾವು ಬರುವುದಲ್ಲ. ನಿನಗಿಂತ ಮೊದಲೇ ನಾವು ತಿಳ್ಕೊಂಡಿದ್ದೇವೆ. ಎಷ್ಟು ತಿಳ್ಕೊಂಡಿದ್ದೇವೆ ಅದರಲ್ಲಿ ನಾವು ಸುಧಾರಿಸಿಕೊಳ್ಳುತ್ತೇವೆ ಅಂತ ಕರೆಯುವ ಅಥವಾ ತಪ್ಪನ್ನು ಹೇಳುವ ಪ್ರಮೇಯ ನಿನಗೆ ಬರ್ಲಿಕ್ಕಿಲ್ಲ. ಖಂಡಿತ ಇಲ್ವಾ? ಬೇಡ. ಹಾಗಾದ್ರೆ ನಿನ್ನ ಅಗತ್ಯ ಇಲ್ಲ, ನಿನ್ನ ಅನಗತ್ಯ. ಸಮಯ ಹಾಳು ನೋಡುದು ಬೇಡ. ನಾನು ಹೋಗುದಾ? ಹೋಗು ಹಾಗೆ ಬೇಡ. ನಿನ್ನ ಅಗತ್ಯವೇ ಇಲ್ಲ ಅಂತ ಹೇಳಿಕೊಟ್ಟ. ಬೇಡ. ಅಂತೂ ಅಜ್ಜಿ ಹೋದ ಹಾಗಾಯ್ತು. ಯಾಕೆ ಮಾಡಬೇಕು? ಇವ್ನು ಎಬ್ಬಿಸ್ಬೇಕಲ್ಲ. ಎಬ್ಬಿಸ್ಬೇಕು ಅಂತ ಏನ್ ಮಾಡೋದು? ಇದೆಯಲ್ಲ, ನೀರನ್ನೇ ಮುಖಕ್ಕೆ ಸಿಂಪಡಿಸ್ತೀನಿ. ನಿದ್ದೆಯಿಂದೆಚ್ಚೆತ್ತು ಮಾನಿನಿ ಹೃದಯನು ಕರೆಯುತ್ತ ಬೇದಳು ಪರಿಗಿಸಲು ಕಂಜದಳಲೋಚನೆಯೇ ಕಂಡರೆ ಅದಕ್ಕೆ ಬಿಡು ನಾರೇ
ಕಂಜದಳಲೋಚನೆಯೇ ಕಣ್ತೆರೆ ಅಂಜಿಕೆ ಬಿಡು ನಾರಿ ನೀ ಅಂಜಿಕೆ ಬಿಡು ನಾರಿ ವಯ್ಯಾರಿ 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 ನೀ ಅಂಜಿಕೆ ಬಿಡು ನಾರಿ ವಯ್ಯಾರಿ ಅಂಜಿಕೆ ಬಿಡು ನಾರಿ ವಯ್ಯಾರಿ ಅಂಜಿಕೆ ಬಿಡು ನಾರಿ ವಯ್ಯಾರಿ ಅಂಜಿಕೆ ಬಿಡು ನಾರಿ ಅಂಜಿವನೆಲ್ಲನು ಕಂಜಾಯುಧದರ ಪಂಜಿತೆ ಹತಿಯನ್ನು ಕುಂಜನದ ಮರೆ ಓ ಕಂಜನಲೋಚನೆಯೇ ನಿನ್ನನ್ನು ಕೇಳಿದದ್ದು ಕಮಲ ನೇತ್ರೆ ಓ ಚಿತ್ರಾಕ್ಷಿ ಹೆಸರು ಗೊತ್ತು ನಿನ್ನ ಹೆಸರೇ ನಿನ್ನ ಪೂರ್ಣ ಜಾತಕವೇ ನನಗೊಂದು ಗೊತ್ತುಂಟು ಮನೆ ಹೌದು ನಿನಗೆ ಕನಸು ಬಿದ್ದ ಹಾಗೆ ಆಗಿರಬಹುದು ಏನೋ ಗೊತ್ತಿಲ್ಲ ಮಲಗಿದ್ದೆ ನಾನು ಹೌದಲ್ಲ ಕಣ್ಣು ಬಿಟ್ಟು ಕಂಡ್ರೆ ನಿನ್ನ ಕಣ್ಣ ಮುಂಭಾಗದಲ್ಲಿ ಕಾಣ್ತಾ ಇರುವುದು ಅದು ಪ್ರತ್ಯಕ್ಷವಾಗಿ ನಿಂತಿರುವುದು ನಾನು ಯಾರಿರಬಹುದಪ್ಪ ಎನ್ನುವ ಹಾಗೆ ಪ್ರಶ್ನೆ. ನಾನು ಆಗ ಮಲಗಿದ್ದ ಸಂಘವು ಈಗ ಬೇರೆ ಆಗಿದೆ. ಹೌದು, ಕಾಣುವಾಗ ಅರಮನೆ ಹೋದಲ್ಲ. ನಿನ್ನ ಜೊತೆಯಲ್ಲಿದ್ದವಳು ಯಾರು? ಮುದುಕಿ ಮುದುಕಿ ನನ್ನನ್ನು ಬಿಟ್ಟು ನೀನು ನಿನ್ನನ್ನು ಬಿಟ್ಟು ನಾನೇ ಇದ್ದದ್ದು ಇಲ್ಲಿ ಇಬ್ಬರೇ. ಯಾರನ್ನು ಕರೆದ್ರು ಗೊತ್ತಾಯ್ತು. ಏನು ಅಜ್ಜಾಗ ರಕ್ಕಸ ರಕ್ಕಸ ಅಂತ ಹೇಳ್ತಿತ್ತು. ಹಾಗಾದ್ರೆ ನೀನೇ ಇರಬೇಕು. ಅಜ್ಜಿಗೆ ಮಾಡಿದ್ರೀಗ ದೇವರ ಆಣೆ ಮಾಡಿ ಹೇಳ್ತೇನೆ, ಯಾವ ವೇಷ ಆದ್ರೂ ಮಾಡ್ತೇನೆ, ಸ್ತ್ರೀ ವೇಷವನ್ನು ಮಾಡುವುದಿಲ್ಲ. ನನಗೆ ಹಾಗೆ ಬರುವುದಿಲ್ಲ. ಅದರಲ್ಲಿಯೂ ಮುದುಕಿಯ ವೇಷ ನಾನು ಮಾಡುವುದ? ದೊಡ್ಡ ನಮಸ್ಕಾರ. ಜೊತೆಯಲ್ಲಿ ನೀನು ಕಾಣಬೇಕು, ನಿನ್ನ ಹೊಡಗೂಡಬೇಕೆನ್ನುವ ಉದ್ದೇಶಕ್ಕಾಗಿ ನಾನು ಇಲ್ಲಿ ಕರೆತಂದವ ಇದ್ದೇನೆ. ಹೌದು, ಅವಳು ನಿಜವಾಗಿ ಅಜ್ಜಿ ಅಲ್ಲ, ಅಜ್ಜಿಯ ರೂಪದಲ್ಲಿ ಬಂದಂತ ರಕ್ತಕೇಶಿ ನನ್ನ ಆಸ್ತಿ ಇದ್ದವಳು. ಯಾಕೆ ತಡ ಮಾಡ್ತಾ ಇದ್ಯಾ? ಅಂಜಿಕೆ ಬಿಡು, ದೂರ ಸಾರು ದೂರ ಸಾರು ದೂರ ಸಾರು ವೀರನೆಂಬ ಹೆಮ್ಮೆಯಿಂದ ದೂರ 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 ಎಂತದ್ದೇ ದೂರ ನಿಲ್ಲುಂತ. ಈ ಕ್ಷಣದಲ್ಲಿ ಇದೆಲ್ಲ ಆಗಬೇಕಾ? ನನ್ನ ಪ್ರಾರಬ್ಧ ಕರ್ಮ, ನನ್ನ ಗ್ರಹಚಾರವೇ ಯಾಕೆ ಈ ತರ ಆಗುತ್ತದೇನೋ ಗೊತ್ತಿಲ್ಲ. ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ನನ್ನ ಎದುರುಗಡೆ ಛೇ 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 ಒಂದು ಕೆಲಸ ಮಾಡ್ತೇನೆ. ಒಂದು 3-4 ದಿವಸ, ಒಂದು 10 ದಿವಸ ನೀನಿದ್ದ ಕಡೆ ನಾನು ಬರುವುದಿಲ್ಲ, ನಾನಿದ್ದ ಕಡೆ ನೀ ಬರಬೇಡ. ಅಷ್ಟೂದಲ್ಲಿ ನಾನು ಕಾಣುವುದು ಬೇಡ, ಆಮೇಲೆ ಬರ್ತೀನಿ. ಮತ್ತೆ ಏನು ಸ್ತ್ರೀ ಸಹಜವಾಗಿ ಆಗುವ ದೇಹದ ಬದಲಾವಣೆ ಕುರಿತಾಗಿ ಹೇಳಿದಲ್ಲ. ಮತ್ತೆ ಹೆಣ್ಣು ಮಕ್ಕಳಲ್ಲಿ ಮಾತಾಡುವಾಗ ಅದು ಅಪರಿಚಿತ ನನ್ನಲ್ಲಿ ಮಾತಾಡುವಾಗ ಸ್ವಲ್ಪ ಅಂತರ ಇಲ್ಲಿ ಅಂತ ಹೇಳಿದ್ರು. ದೂರ ಅಂತ ಹೇಳಿದ್ರೆ ಹತ್ತಿರ ಬರ್ಲಿಕ್ಕೆ ಹೇಳಿದ. ಹಾಗಾಗುತ್ತೆ, ದೂರ ಇರ್ಬೇಕು. ನಿನ್ನ ಶಬ್ದದಲ್ಲಿ ದೂರ ಅನ್ನೋದ ಅರ್ಥ ಬೇರೆ ಉಂಟು. ಹಾಗಲ್ಲ, ಮತ್ತೆ ನೀನು ಯಾವ ರೀತಿಯಲ್ಲಿ ಕಲ್ಪನೆ ಉಂಟು ಅದೇ ರೀತಿ ನನಗೂ ಕಲ್ಪನೆ ಉಂಟು. ದೂರದಿಂದ ಮಾತಾಡಬೇಕೇನು ಹಾಗೆ. ಯಾಕೆ ಗೊತ್ತು, ನಿನ್ನ ಕಂಡಾಗ ಹತ್ತಿರ ಬರಬೇಕು ಅಂತ ಮನಸ್ಸಾಗುವುದನ್ನು. ಕೆಟ್ಟವನೇ ಬುದ್ಧಿ ಹೇಳಿದ ಕೇಳಿದ್ರೆ ಮನಸ್ಸು ಹೇಳಿದಾಗ ನಾ ಕೇಳು. ವೇಷದ ಅಜ್ಜಿಯನ್ನು ನಮ್ಮಲ್ಲಿಗೆ ಕಳುಹಿಸಿಕೊಟ್ಟು ನಯವಾಗಿ ವಂಚಿಸಿ ವಿನಯದಿಂದ ಆಡಿ ನಮ್ಮನ್ನು ವಂಚಿಸಿದ ನಯವಂಚಕ. ಯೋಚನೆ ಮಾಡು, ಮೋಸ ಮಾಡುವುದು ತಪ್ಪೇ ಅಲ್ಲ, ಮೋಸ ಹೋಗುವುದು ತಪ್ಪು. ತಪ್ಪು ನಮ್ಮದೇನೋ ಹೇಳಬೇಡ. ಮೋಸ ಯಾಕೆ ಹೋದ ನೀನು? ನನಗೆ ಗೊತ್ತು, ನಾನು ಹೆಣ್ಣು ಮಕ್ಕಳನ್ನು ಕಂಡು ನಮ್ಮವಳು ಅಂತ ಭಾವಿಸಿ ಅದರಲ್ಲೂ ಇಳಿ ವಯಸ್ಸಿನ ಮುದುಕಿ ಪಾಪ ಗಂಡ ಇಲ್ಲ ಅಂತ ಹೇಳಿದ್ದು, ಮಗನು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ದು, ಹೊಟ್ಟೆಗಿಲ್ಲ ಹಸಿವಾಗ್ತದೆ. ನನ್ನ ಗ್ರಹಚಾರವೇ, ನಾನು ಪಾಪ ಪುಣ್ಯ ನೋಡಿ ಕಣ್ಣೀರನ್ನು ಹಾಕಿ ಅವರಿಗೆ ಹೊಟ್ಟೆ ತುಂಬಾ ಉಣ್ಣಿಸಿದೆ. ಕತೆ ಹೇಳಿ ನನ್ನನ್ನು ಕತೆ ಆಗುವ ಹಾಗೆ ಮಾಡಿಬಿಟ್ಲಲ್ಲ ಅವಳು. ಅತ್ತರೂ ಕೂಡ ಎಷ್ಟು ಚಂದ ಕಾಣ್ತಿ ಗೊತ್ತಿಲ್ಲ. ಚಂದಕ್ಕೆ ಮಾಡಬೇಕಾಗಿ ಚಂದ್ರ ನನಗೆ ನೋಡ ಚಂದ್ರ ನನಗೆ ನೋಡೋ ಚಂದ್ರ ನನಗೆ ನೋಡೋ ಮನದ ಕ್ರೋಧವಲ್ಲ ನೀ ದೂರ ಮಾಡೋ ಮನದ ಕ್ರೋಧವಲ್ಲನೋ ದೂರ ಮಾಡೋ. ಸುಂದರ ಜಲರುಗದಿಂದ ಬಂದಿಪೆ ಬೇಗ, ಸುಂದರ ಜಲರುಗದಿಂದ
ಸುಖವ ನೀಡೋ ನೀನು ಬಂದು ನೀ ಸುಖವ ನೀಡು ಸುಖವ ನೀಡು ಸುಖವ ನೀಡೋ ಸುಖವ ನೀಡೋ ಸುಂದರ ಜನರುಗದಿಂದ ಬಂದಿಪ್ಪಿ ಬೇಗ ಬಂದು ನೀ ಸುಖವ ನೀಡು ಬಂದು ನೀ ಸುಖವ ನೀಡೋ ಸುಂದರ ಜನರು ಅದಿಂದ ಬಂದಿಪ್ಪಿ ಬೇಗ ಬಂದು ನೀ ಸುಖವ ನೀಡೋ ಬಂದು ನೀ ಸುಖವ ನೀಡೋ ಮನದ ಕ್ರೋಧ ಒಂದನು ದೂರ ಮಾಡು ಮನದ ಕ್ರೋಧ ಒಂದನು ದೂರ ಮಾಡು ಧೂರ್ತ ನೀನು ಕೆಟ್ಟವ ನೀನೇ ದೂರ್ತ ಹಾ ಯಾಕೆ ಹಾಗೆಲ್ಲ ನನಗೆ ಕರೆಯುತ್ತಾ ಇದ್ದೀಯಾ ಕೋಮಲವಾದಂತಹ ಈ ನನ್ನ ಮನಸ್ಸು ಯಾವುದನ್ನು ಕೂಡ ಅರ್ಥ ಮಾಡಿಕೊಳ್ಳದೆ ಬೇಡದ ರೀತಿಯಲ್ಲಿ ಬಾಯಿಗೆ ಬಂದ ಹಾಗೆ ಪತಾರಿಸುತ್ತಾ ಇದ್ದೀಯಲ್ಲ ನೀನು ಕರೆದು ತಂದದ್ದೇ ತಪ್ಪು ಎನ್ನುವಾಗಿ ಹೇಳ್ತಾ ಇದ್ದೀಯ. ತಪ್ಪೇ ಅದು ಹೇಗೆ ತಪ್ಪಾಗಿ ಮೋಸದಿಂದ ಕರೆದುಕೊಂಡು ಬಂದದ್ದು ಏನು ನನಗೆ ಗೊತ್ತಾಗಿತ್ತ ಕೈ 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 ತೆಗಿ ಕೈ ತೆಗಿ ಅಷ್ಟು ಸಲುಗೆಯಿಂದ ಹೆಗಲ ಮೇಲೆ ಕೈಯಾಡಿಸೋದು ಬೇಡ ಏನು ಯಾಕೂ ಗೊತ್ತಿಲ್ಲವೇ ನಿನ್ನ ಕಂಡ ಹತ್ತು ನಿಲ್ಬೇಕು ಮೈ ಮುಟ್ಟಬೇಕಂತ ಆಗುವುದು ನಿನಗೆ ರೋಗವ ಹಾಗಲ್ಲ ಕೆಲವು ಸಾರಿ ಒಬ್ಬರನ್ನು ಕಂಡ ರೋಗ ಬರುವುದು ಅದು ಪ್ರೇಮ ಜ್ವರವೇ ಜ್ವರವೇ ಬರೆ ಹಾಕಿರೇನು ಬೇಡ ಅದೆಲ್ಲ ಮಾಡಬೇಡ ನೀನ್ ಹತ್ರ ಬಂದ್ರೆ ನಾನು ಮಾತನಾಡಿದ್ರೆ ಹೆಚ್ಚಿನ ಮದುವೆ ಬರೆ ಹಾಕುದೇ ಬೇಡ ರೋಗ ಶಮನ ಆಗುತ್ತದೆ ಮಕ್ಕಳೇ ನೀನು ಹೇಳಿ ತಪ್ಪು ಎನ್ನುವಾಗ ಹೇಳ್ತಾ ಇದ್ದೇನೆ ಸರಿ ಎನ್ನುವ ಹಾಗೆ ನಾನು ವಾದ ಮಾಡ್ತಾ ಇದ್ದೇನೆ ಯಾಕೆ ಕೇಳು ಪ್ರೀತಿ ತಪ್ಪಲ್ವಲ್ಲ ಏನು ಕರ್ಮ ಪ್ರೀತಿ ನಿನ್ನದು ನಿನ್ನನ್ನು ನಾನು ಪ್ರೀತಿಸಿದ್ದೇನೆ ಮೋಹಿಸಿದ್ದೇನೆ ಮೋಹಿಸಿದ ಮೇಲೆ ಪ್ರೀತಿಸಿದ ಮೇಲೆ ಮದುವೆ ಆಗುವುದು ಸರಿ ತಾನೇ ಎನ್ನುವ ಕಾರಣಕ್ಕಾಗಿ ನಿನ್ನನ್ನು ಮದುವೆ ಆಗುವ ಕರೆ ತಂದದ್ದು ಯಾಕೆ ಸುಮ್ಮನೆ ಈ ರೀತಿಯಾಗಿ ನನ್ನ ದೂರೀಕರಿಸ್ತಾ ಇದ್ಯಾ ಸಾಮಾನ್ಯನ ಅಲ್ಲವೇ ಅಲ್ಲ ಇಳೆಯಾದಿಪ ನಾನಾಗಿದ್ದೇನೆ ಹೌದು ಇಳೆಯಾದಿಪನೇನು ಇಳೆಯಾದಿಪನೇನು ನಿನ್ನ ಅಲ್ಪ ಕೆಲಸಕ್ಕೆ ಬೇಡಲೇನು ನಿನ್ನ ಅಲ್ಪ ಕೆಲಸಕ್ಕೆ ಬೇಡಲೇನು ಏನು ಮಹಾ ಸಂಗತಿ ನೀನು ಯಾರು ಏನು ಗೊತ್ತು ಗುರಿ ಇಲ್ಲದವ ಬಾಯಿಗೆ ಬಂದಾಗೆ ಆಡುವುದಕ್ಕೆ ಮುಂದಾಗಿದ್ದಿ ನಾನೇನು ನನ್ನ ಯೋಗ್ಯತೆ ಏನು ಯಾವ ಲೋಕದವಳು ನನ್ನ ಘನತೆ ಏನು ಗೌರವ ಏನು ಗಾಂಭೀರ್ಯ ಏನು ನನ್ನ ಗುರಿನಾಗೆ ಎಲ್ಲೇ ಸಾಮ್ಯತೆ ಮುಚ್ಚವಾಗಿ ಏನು ತಂದೆ ಇರಲಿ ಬಿಡು ನಿನ್ನವನ ತಂದೆ ಇರಲಿ ಬಿಡು ನಿನ್ನ ಕುಂದುಗಳನ್ನ ಬೆಳೆ ಹಿಂದೆ ಸರಿಯರು ಅಪ್ಪ ನಿನ್ನ ಸೊಕ್ಕೆ ಪ್ರೀತಿಯಿಂದ ಮಮತೆಯಿಂದ ಅಪ್ಪ ನಾನು ಒಡಗೂಡು ಮದುವೆ ಆಗು ಎಂದಾದ್ರೆ ಮದುವೆ ಮಾಡೋಕ್ಕೋಸ್ಕರ ಮನಸ್ಸು ಒಪ್ಪುದಿಲ್ಲ ಅಲ್ಲವೇ ಕಳ್ಳ ಮೋಸ ಜಾರ ಚೋರ ಎನ್ನುವಾಗಿ ಹೇಳ್ತಾ ಇದ್ದಿ ನಿಂದಿಸುತ್ತಾ ಇದ್ಯೆ ನೀನು ಕಳ್ಳಗಲ್ಲದ ಮತ್ತೇನು ನೀನು ಕಳ್ಳತನದ ವ್ಯವಹಾರ ಮಾಡಿದಂತೆ ಮೋಸದಿಂದ ಎಳೆದುಕೊಂಡು ಬಂದದ್ದು ಇದು ನನ್ನ ಕ್ಷೇತ್ರ ನಾನು ಹೇಳಿದಾಗ ನೀನು ಕೇಳಿಕೊಳ್ಬೇಕು ಕೇಳಿಯೇನೇನು ಕೇಳಿಕೊಳ್ಳದೆ ಇದ್ರೆ ನಾನು ಬಿಡ್ತೇನೆ ಕೊನೆಗೊಂದು ಮಾತು ಹೇಳಿದ್ದಲ್ಲ ಹೀಗೆ ಮಾಡಿದ ಹೌದು ಅಂತಾದ್ರೆ ಅಪ್ಪ ಬರುತ್ತಾನೆ ಎನ್ನುವ ಹಾಗೆ ನನ್ನ ಅಪ್ಪ ಇಲ್ಲಿ ಬಂದ್ರೆ ನಿನಗೆ ಶಿಕ್ಷೆ ಕೊಟ್ಟವ್ರು ಏನು ಅಷ್ಟು ಮುದ್ದಿನಿಂದ ಸಾಕಿ ಸಲಹಿದ್ದಾರೆ ಅಷ್ಟು ದೌಷ್ಟ್ಯವನ್ನು ತೋರಿಸ್ತಾರೆ ಹೌದಾ ಯಾವುದಕ್ಕೂ ಹೆದರುವವು ನಾನು ಅಲ್ಲವೇ ಅಲ್ಲ ನೋಡು ನಾನು ಹೇಳಿದ ಹಾಗೆ ನೀವು ಕೇಳಿಕೊಂಡ್ರೆ ಸರಿ ಅಲ್ಲವೇ ಸುಮ್ಮನೆ ಇರುವ ಅಲ್ಲವೇ ಅಲ್ಲ ಬರ್ತೀವ ಬರುವುದಿಲ್ವ ಹೇಳು ನಾ ಬರುದಿಲ್ಲ ಬಾರೆ ನಾ ಬರುದಿಲ್ಲ ಬರುವುದಿಲ್ವ ಬರುದೇ ನಿನ್ನಂತವಳಲ್ಲ ಎಷ್ಟೋ ಜನ ಕಂಡವನಿದ್ದೇನೆ ನಾನು ನನ್ನ ಅಲ್ಪ ಬಲ ಮತ್ತೆ ಎಂತದೋ ನೀನು ದೊಡ್ಡ ಸಂಗತಿ ಸಾಮಾನ್ಯವನಲ್ಲವೇ ಅಲ್ಲ ಏನು ಇದು ಮಾತ್ರ ಮಾದ್ರಿಕಾಧೀಶ ಎಂದೆನಿಸಿಕೊಂಡಿರುವಂತ ರಾಜ ರುದ್ರ
ಈ ರುದ್ರಕೋಪ ನಿನ್ನಲ್ಲಿ ಅಂಗಲಾಚುವ ಎನ್ನುವಾಗಿ ತಿಳ್ಕೊಂಡ್ಯಾ? ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ. ಹಾಗೆ ರುದ್ರಕೋಪನ ನುಡಿಯ ಕೇಳುತ್ತ ರುದ್ರಗೋಪನ ನುಡಿಯ ಕೇಳುತ್ತ ರೊತ್ತೆ ಬೇಡಿದ ಕಥೆಯೊಳ್ ಬರುವ ಮಾದದೇಶವನಾಳುವ ರುದ್ರಗೋಪ ಇವನಗುದು ರೊತ್ತೆ ಬೇಡಿದ ಕಥೆಯೊಳ್ ಬರುವ ಮಾತೃದೇಶವನಾಳುವ ರುದ್ರಕೋಪ ಇವನಗುದು ಕಾಮಬಾಣದ ಹತಿಯ ತಾಳನಾರದೇಯ ಕಾಮಬಾಣದ ಹತಿಯ ತಾಳಲಾರದೆ ಬಳಲಿದಳು ಬಾಡಿದಳು ಬಳಲಿದಳು ಬಾಡಿದಳು ಇವನೆನಗೆ ತಕ್ಕವನು ಎನ್ನುತ್ತ ಹರುಷದಿ ಬಾಲೆ ಬಳಿಗೆ ಬರೆ ಕಾಣುತ್ತಲೀ ಎನ್ನುತ್ತ ಹರುಷದಿ ಬಾಲೆ ಬಳಿಗೆ ಬರಿ ಕಾಣುತ್ತಲೀ ರುದ್ರಗೋಪನ ನುಡಿಯ ಕೇಳುತ್ತ ರದ್ದೆ ಬೇಳಿದ ಬರುವ ಮಾದದೇಶವನಾಳುವ ರುದ್ರಗೋಪನ ಇವನಗುದೋ ರುದ್ರಗೋಪ ರುದ್ರಗೋಪ ರುದ್ರಗೋಪನು ಇವನಗುದು ಆ ರುದ್ರಗೋಪನು ಇವನಗುದು ನನ್ನ ಬುದ್ಧಿ ಇಷ್ಟು ಸಿಟ್ಟಿನಿಂದ ದುಡುಕಿ ನಾನು ಏನೇನೋ ಆಡಿಬಿಟ್ಟೆ. ಇವನನ್ನು ಹೆದರಿಸುವುದಕ್ಕೆ ಬೇಕಾಗಿ ನನ್ನನ್ನು ಉಳಿಸುವುದಕ್ಕೆ ಬೇಕಾಗಿ ಅಪ್ಪನ ಬೆದರಿಕೆಯನ್ನು ಒಡ್ಡಿದ್ದಾಯಿತು. ಪುಣ್ಯಪ್ಪ ಕಡೆಗೆ ಹೇಳುದ ನಾನು ಮಾದೇಶದ ದೊರೆ ರುದ್ರಗೋಪ ಎನ್ನುವ ಹಾಗೆ ಮೊದಲೇ ಹೇಳುದಲ್ಲವಿವ ನನಗೆ ಅಷ್ಟೆಲ್ಲ ಬರೆಯುವ ಕೆಲಸ ಬೇಕಿತ್ತ? ಈಗ ಗೊತ್ತಾಯಿತು. ಅಂದಿನ ದಿನ ಭೂಲೋಕದಲ್ಲಿ ವನ ವಿಹಾರಕ್ಕಾಗಿ ನಾನು ನನ್ನ ಸಖಿಯಾಗಿ ಜೊತೆಯಲ್ಲಿ ಸಾಗಿ ಬಂದಾವಾಗ ಯಾವ ಪುರುಷನನ್ನು ಕಂಡು ನಾನು ದಿಗ್ಭ್ರಮೆಗೊಂಡಿದ್ದೇನು ಆ ರೂಪವೇ ಇದು. ಯಾವ ವ್ಯತ್ಯಾಸವೂ ಇಲ್ಲ. ಅಲ್ಲದೆ ನಮ್ಮ ಗಂಧರ್ವಪುರವನ್ನು ಸೇರಿದ ಅಜ್ಜಿ ಕಥೆಯನ್ನು ಹೇಳುವಾಗ ಯಾವ ವ್ಯಕ್ತಿತ್ವವನ್ನು ವಿಶೇಷಿಸಿ ಪ್ರತ್ಯೇಕಿಸಿ ಹೇಳುವುದಕ್ಕೆ ಆರಂಭಿಸಿದ್ದು ಆ ರುದ್ರಗೋಪ ಈತನೇ ಇದ್ದಾನೆ. ಹೀಗಿರುವಾಗ ನಾನು ಯಾರನ್ನು ಹಂಬಲಿಸುತ್ತಿರುವೆನು, ಯಾರನ್ನು ಸೇರಬೇಕೆನ್ನುವ ಹಾಗೆ ಬಯಸುತ್ತಿರುವೆನು. ನನ್ನ ಮನದನ್ನನಾಗುವುದಕ್ಕೆ ಇವನಲ್ಲದೆ ಇನ್ನೊಬ್ಬರು ಯೋಗ್ಯನಲ್ಲ. ಮಾಡಿದ್ದು ತಪ್ಪಾಗಿದೆ. ಪುಣ್ಯತ್ತು ಮುಖ ಗಂಟು ಹಾಕಿಕೊಂಡಿದ್ದಾನೆ, ತವಡೆ ಉಬ್ಬಿಸಿ ಬಿಟ್ಟಿದ್ದಾನೆ. ಮಾತನಾಡಬೇಕು, ಏನು ಮಾಡುದು ನಾನು? ಅಡ್ಡಿಲ್ಲ, ತಪ್ಪಾಗಿದೆ, ಕ್ಷಮೆ ಕೇಳುವ. ಅಗತ್ಯ ನನಗಿಲ್ಲ. ಕೆಮ್ಮು ತಮ್ಮು ಬಂದವರಿಲ್ಲ, ಅವಕಾಶ ಇಲ್ಲ, ಪ್ರವೇಶ ಇಲ್ಲ. ಮೊದಲು ಪರೀಕ್ಷೆ ಆಗಬೇಕು. ಇದೊಂದಿದ್ರೆ ಅಪಾಯ ಇಲ್ಲಿಗೆಲ್ಲ ಅವಕಾಶ ಇಲ್ಲ. ಹೋಗೆ ಹೋಗೆ. ಅಯ್ಯ ರುದ್ರಗೋಪ, ಅಯ್ಯ ನಾ ಇನ್ನು ಯಾರಿಗೂ ಅಯ್ಯ ಆಗಿಲ್ಲ. ಪುಣ್ಯಾತ್ಮ, ನಾನು ಪುಣ್ಯಾತ್ಮ, ನೀನು ಪಾಪಿಷ್ಟ. ಅಯ್ಯೋ ಕೋಪ ಮಾಡಬೇಡ, ಮೂಗಿರ್ತದೆ. ಕೈಗೊಂದು ಸಿಗಬೇಡ, ಪುಡಿ ಪುಡಿ ಮಾಡಿಬಿಟ್ಟೇನು. ಆಗ ಆಗಿದ್ದು ಹಾಗೆ ಹೋಯ್ತಂತ ತಪ್ಪಾಯ್ತು. ಯಾರಿಗೆ ನಿನ್ನ
ಯಾಕಂತ ನನಗೆ ಊಟ ಕೇಳುವುದು ಹೋಗೆ ಹೋಗ್ತೇನೆ. ನೀ ಹೋಗೆ ಹಾಗೆ ಹೇಳ್ಬೇಡ, ನಾನು ಹೋಗ್ತೇನೆ. ಆಮೇಲೆ ನೀ ಹೋಗೆ ನನಗೆ ಸಿಟ್ಟು ಬಂದ್ರೆ ನನ್ನ ವಿಷಯ ಗೊತ್ತಿಲ್ಲ ನನಗೆ. ನಾನು ಹೋಗುದು ಮತ್ತೆ ಹೋಗುದೆ, ಹೋಗೆ ಬೆನ್ನು ಹಾಕ್ಲಿಕ್ಕಿಲ್ಲ. ನಾನು ಹೋಗ್ತೇನೆ, ನಾನು ಹೋಗ್ತೇನೆ, ನಾನು ಹೋಗ್ತೇನೆ. ಹೋಗ್ತೇನೆ ಹೋಗ್ತೇನೆ ಅಂತ ಹೇಳಿ ಎಲ್ಲಿಗೆ ಹೋಗುದು? ನಾ ಬಂದದಲ್ಲ, ನಾನು ಹೋದದ್ದು. ಹೇಗೆ ಹೋಗುದು? ಯಾರಾದ್ರೂ ಹಿಮ್ಮುಖವಾಗಿ ತಲೆದೆ ಮಾಡ್ತಾರೆ. ಎಂತದ್ದು ನಿನ್ನ ಅದು ಸಿಟ್ಟಿನಲ್ಲಿ ಸ್ವಲ್ಪ ಮರ್ತೋಯ್ತು ಅಷ್ಟೇ. ಹೋಗುವುದಾ? ಸಿಟ್ಟು ಬಂದ್ರೆ ಹೀಗೂ ಆಗುತ್ತದ? ಅದು ಹೇಗೂ ಆಗ್ತದೆ, ಹೀಗೂ ಉಂಟು. ಹೀಗೂ ಇರ್ತದೆ. ಹೌದಾ? ಅರ್ಕಕ್ಕೆ ನಿನಗದ್ದು ನಿನಗಿರ್ಬಹುದು, ನನಗಿಲ್ಲ. ಕಣ್ಣಲ್ಲಿ ಜಾಗ್ರತೆ ಮಾಡ್ಕೊ. ಹೋಗ್ತೇನೆ ನಾನು. ಅದ ಕಣ್ಣಿಗೆ ಕೈ ಹಾಕಿದಂತ ಆಕ್ಷೇಪ ಮಾಡ್ಲಿಕ್ಕಿಲ್ಲ. ಮತ್ತೆ ಎಂತ ಕಣ್ಣಿಗೆ ಕೈ ಹಾಕುದು? ನಿನಗೊಬ್ಬರಿಗೆ ಮಾತು ಬರುದು, ಯಾಕಂದ್ರೆ ಬರುದಿಲ್ವಾ? ಮುಟ್ಟು ತಪ್ಪಾಗ್ತದೆ. ಮತ್ತೆ ಕೇಳುವುದಪ್ಪ ನಿನಗೆ. ಮುಟ್ಟುವುದಲ್ಲ, ಕೋಲಿಂದ ತೀವಿದ್ದೇನೆ. ನಾನು ಹೋಗ್ತೇನೆ ಹಾಗಾದ್ರೆ. ಹೋಗೆ ಪುಣ್ಯಾತ್ಮನಿಗೆ ಮನಸ್ಸುಂಟು, ಹೋಗಿ ಹೋಗಿ ಅಂತ ಬಾಯಲ್ಲಿ ಮಾತ್ರ ಹೇಳುದು. ಬಾಗಿಲು ಹಾಕಿದ್ದಾನೆ, ಹಾ 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 ಈಗ ಹೊರಡ್ತಿದ್ದಾನೆ. ಮತ್ತೆ ಹೋಗುದು ಎಲ್ಲಿಗೆ ನಾನು? ನೀ ಹೋಗೆ, ಕೈ ಕೊಡು ಹೇಳಿ. ಇದು ನಾಟಕ ಅಲ್ವಾ? ನೀ ಹೋಗೆ, ಬಂದೆ. ನೀ ಹೋಗು ಅಂತ ಹೇಳಿದ್ದು, ಬಾ ಅಂತ ಹೇಳಿ. ಅಲ್ಲ, ಹೋಗಿ ಹೋಗಿ ಅಂತ ಹೀಗೆ ಕರಿತಾ ಇದ್ದೀರಿ. ನನ್ನ ಇಷ್ಟ, ನಾನು ಏನ್ ಬೇಕಾದ್ರೂ ಮಾಡ್ತೇನೆ. ಹೋಗು ಅಂತೇನೆ, ಹೋಗೆ ಅಂತೇನೆ, ನನ್ನ ಇಷ್ಟ. ನೀ ಅಂತ ಕೇಳುವುದು? ನಿಮಗೆ ಮಾತ್ರ ಇಷ್ಟ, ನನಗೆ ನನ್ನ ಇಷ್ಟ ಇಲ್ಲ. ಹಾಗಾದ್ರೆ ನಿನ್ನ ಇಷ್ಟ ಕಟ್ಟಿಕೊಂಡು ಯಾರಿಗೇನಾಗಬೇಕು ಕೇಳುವುದು? ಅದು ನಿನಗೆ ಇಷ್ಟ ಆದ್ರೆ ಹಿಂದಿದ್ದಾರೆ ಅವ್ರ ಹತ್ರ ಕೇಳ್ಕೊ. ಹೋಗಿ ಹೋಗಿ ಅಂತ ಹೇಳಿ ಎಲ್ಲಿಗೆ ಹೋಗುದು? ಕೈ ಕೊಡಿ, ಹಾ, ಕೈ ಕೊಡಿ ಅಂತ. ನನಗೆ ಅಭ್ಯಾಸ ಇಲ್ಲ. ನನಗಂತಲ್ಲ, ಪ್ರಪಂಚ ಮೂರರಲ್ಲಿ ಎಲ್ಲ ಇರಬಹುದಾಗಿರುವಂತ ಯಾವ ಗಂಡು ಮಕ್ಕಳಿಗೂ ಅಭ್ಯಾಸ ಇಲ್ಲ. ಕೈ ಕೊಟ್ಟ ಅಭ್ಯಾಸ ಇದ್ರೆ ನಿಮ್ಮಂತ ಹೆಣ್ಮಕ್ಳಿಗೆ ಇರಬೇಕು. ಹಾಗಲ್ಲ ನಾನು ಹೇಳಿದ್ದು. ಮತ್ತಿನ್ನೆಂತ? ಆ ಕೈ ಕೊಡುವ ವಿಷಯ ಹೇಳಿದಲ್ಲ. ಮತ್ತೆ ಯಾವ ಕೈ? ಬಾಗಿಲು ಮುಚ್ಚಿದೆ, ಹೌದು, ಬೀಗ ಹಾಕಿದೆ. ಹಾ. ಬೀಗದ ಕಾಯಿ ಕೇಳಿ. ಈಗದ ಕೈಯ ನನ್ನ ಹತ್ರ ಇಲ್ಲ. ಮತ್ತೆ ನಮ್ಮಲ್ಲಿ ಒಂದು ವಿಶೇಷವಾದ ರೀತಿ ಉಂಟು. ಎಂತದ್ದು? ಬಾಗಿಲು ಹಾಕುವ ಒಬ್ಬ, ಹಾ. ಅಗಳಿ ಹಾಕುವ ಮತ್ತೊಬ್ಬ, ಬೀಗ ಸಿಕ್ಕಿಸುವ ಮತ್ತೊಬ್ಬ, ಅದಕ್ಕೆ ಹಾಕುವ ಮತ್ತೋರು 4 ಮಂದಿ ಇದ್ದಾರೆ. ಅವರಲ್ಲಿ ಕೇಳ್ಕೊ ಹೋಗು. ನನ್ನ ಕೇಳುವುದು. ಸಿಟ್ಟು ಮನಸ್ಬೇಡಿ. ನಿನ್ನ ಸಿಟ್ಟು ನನಗೇನು ಆದಿತ್ತು ಕೇಳು. ನಾನು ತಲೆ ಕೆಟ್ರೆ ಮತ್ತೆ ನಾನು ಹೋಗ್ಲಿಕ್ಕಿಲ್ಲ, ಇಲ್ಲೇ ಇದ್ದೇನೋ. ಆ? ನಾನು ಇಲ್ಲೇ ಇದ್ದೇನೆ, ತಲೆ ಹೋಗ್ಲಿಕ್ಕಿಲ್ಲ. ಕೆಟ್ಟ? ಹಾ. ನಿನ್ನ ತಲೆ ಸರಿದು ಏನು ಮಾಡುದು ಕೇಳು. ಇಲ್ಲಿವರೆ ತಲೆ ಸರಿದು ಮಾಡಿದ ಎಂತದ್ದು ಇಲ್ಲ. ತಲೆ ಕೆಟ್ಟ ಆಗ್ತದೆ ಕೇಳು. ಹಾಗಾದ್ರೆ ಹೋಗೋದಿಲ್ಲ. ನಿಮಗೇನಂತೆ? ನೀವು ಹೇಳಿದಾಗಬೇಕಾ? ಹೋಗುದಿಲ್ಲ ನಾನು. ಎಂತದ್ದು? ಹಾ 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 ನಿರಾಶನ ರಥ. ನನಗೆ ಎಂತದ್ದು ಬೇಡ. ಹೌದಾ? ಯಾರು ಬರ್ತಾರೆ ಅಂತ ಹೇಳಿದೆ ನೀನು? ಹೋಗು ಹೋಗು ಅಂತ ಹೇಳಿದ ಅಪ್ಪನನ್ನ ಹೇಳಿ ಕರ್ಕೊಂಡು ಬಂದದ್ದು ಇಲ್ಲಿಗೆ. ನಿನ್ನ ಅಪ್ಪ ಅವ ದೊಡ್ಡ ಬೆಪ್ಪ. ಅದೆಲ್ಲ ಬೇಡ, ಅದೆಲ್ಲ ಬೇಡ. ಅವನ ಹೆಸರೆಂತದ್ದು? ಮಹೋದರ. ಮೋಹ ಅಂತ ಹೇಳಿ ದೊಡ್ಡದು. ಉದಾರ ಅಂದ್ರೆ ಹೊಟ್ಟೆ, ದೊಡ್ಡ ಹೊಟ್ಟೆ. ಅವ್ನ ಎಂತದು? ಹೀಗೆ ಅಪ್ಪ ಅಂತ ಅದೆಲ್ಲ ಬೇಡ. ಹೀಗೆ ಮಾಡ್ಬೇಕು ಬಿಟ್ರೆ ಮತ್ತೆಂತದ್ದು ಇಲ್ಲ. ಹೊಟ್ಟೆ ದೊಡ್ಡದು ನಿನ್ನಪ್ಪ ಏನದು, ನನ್ನಪ್ಪ ಏನದು? ಇರ್ಲಿ, ಅಲ್ಲ. ನಡಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ದು. ನಿನ್ನದು ನಿರಾಶನ ರಕ್ತ ಕೈಗೊಳ್ತೀಯ ಅಂತಾದ್ರೆ ಉಂಟು ಅಂತಾದ್ರೆ ನನ್ನದ್ದು ಉಂಟು. ಇದು ನನ್ನ ಕ್ಷೇತ್ರ, ಏನ್ ಬೇಕಾದ್ರೂ ಮಾಡ್ತೀನಿ. ನಿನ್ನ ಕ್ಷೇತ್ರ ನಿನಗೆ ಆಯ್ತು ಅಷ್ಟೇ. ನಿನ್ನ ಕ್ಷೇತ್ರ ಆದ್ರೆ ಏನಂತೆ? ಇದು ಮುಖವಾ ಇದು? ನೀನು ತ್ರಿಪುರ ಸುಂದರ ಮನ್ಮಥ, ನೀನು ಬೃಹಸ್ಪತಿ ಮೊಮ್ಮಗ. ನೀನು ತ್ರೈಲೋಕ ಸುಂದರಿ. ಆ ಮುಖ ಹೇಳೋದು ನೋಡಿಕೊಂಡದ. ಇದು ಮುಖವಾ ಇದು? ನಿನ್ನ ಮುಖದ ಬದನೆಕಾಯಿ ಹಾಕು. ಅದೊಂದು ಮೂಗ ನಿನ್ನದು ಅಲ್ಲ ಅಂತೆ. ನನ್ನ ನಾಸಿಕ ಒಳ್ಳೇದುಂಟು. ನೀನು ಮನ್ಮಥ ಅದು, ನೀನು ಮನ್ಮಥನಿಗೆ ಅಪ್ಪ ನೀನು ಅಲ್ಲ ಅಂತೆ. ಹೌದು, ನಾನು ಮನ್ಮಥನಿಗೆ ಅಪ್ಪನೇ. ಆ ಲೋಕದಲ್ಲಿ ನಿನ್ನನ್ನು ಬಿಟ್ಟು ಬೇರೆ ಯಾರು ಗಂಡು ಮಕ್ಕಳಿಲ್ಲ, ನೀನು ಒಬ್ಬನೇ ಇರು. ನೀ ಎಂತದ್ದು ಹೇಳುದು? ನಿನ್ನ ಮುಖ ನೋಡು. ಬರಸೆಳೆದು ಬೀದಪ್ಪುತ್ತಲಿ ಬರೆ ಕಾಣುತ್ತಲಿ ಮುದ್ದಿಸುತ್ತಲಿ ಆ ಚಿತ್ರಾಕ್ಷಿ, ಹೆದರಿಕೊಂಡೇನೆ ಸ್ವಲ್ಪ ಸ್ವಲ್ಪ ನಾಟಕ. ನನ್ನದು ನಾಟಕವೇ. ಹೌದಾ? ನನಗೆ ಮನಸ್ಸಿಟ್ಟಿತ್ತು, ಮತ್ತೆ ಹಾಗಾಗಿ ನಾನು ಹೇಳಿದ್ದು. ಹೋಗೆ. ನನಗೆ ಗೊತ್ತಾಯ್ತು. ಹೌದಾ? ನೀವು ಹೀಗೀಗೆ ಹೇಳುವಾಗ ಗೊತ್ತಾಯ್ತು. ಹೌದಾ? ನೋಡು, ಚಾಣಕ್ಷ ಮತ್ತೆ ಒಳ್ಳೆವಳು ನೀನು. ಜೊತೆಯಲ್ಲಿ ನಾಟಕ ಯಾಕೆ ಮಾಡಿದ್ದೇನೆ? ನಿನಗೆ ನಾನು ಸಿಟ್ಟು ಬರುವ ಹಾಗೆ ಮಾಡಿದ್ದೇನಲ್ಲ ಮೊದಲು. ಒಮ್ಮೆ ಸಿಟ್ಟು ಬಂದ್ರೆ ನನಗೆ ನಾನೇ ತಪ್ಪು ಮಾಡಿದ್ದೆ. ಸಿಟ್ಟು ಬರೋದು ಮತ್ತೆ ಎಲ್ಲಿ ಕೇಳು. ಮೊದಲೇ ನನ್ನ ಹೆಸರು ಹೇಳಿದ್ದೆ ಆದ್ರೆ ಇಷ್ಟೆಲ್ಲ ಆಗ್ತಿದ್ದಾರಾದ ಅಂತ ಬೇಕಿತ್ತ ಇದೆಲ್ಲ ಅಲ್ವಾ? ಮತ್ತೆ ಅದಕ್ಕೆ ನಾನೇ ದಾರಿ ಮಾಡಿ ಕೊಟ್ಟದ ಕಾರಣ ನಾಟಕ ಆಡುದಕ್ಕೆ ಬೇಕಾಗಿ ನಾಟಕ ಯಾಕೆ ಮಾಡಿದ್ದೇನೆ? ಇವತ್ತು ಕಾರಣ ಉಂಟು. ನಿನ್ನ ಪ್ರೀತಿ, ನನ್ನ ಮೇಲಿನ ಆ ಒಂದು ಪ್ರೀತಿ ಎಷ್ಟು ಗಟ್ಟಿ ಉಂಟು ಎನ್ನುವ ಕಾರಣಕ್ಕಾಗಿ ನಾನು ನಾಟಕ ಮಾಡಿದ್ದೆ. ಓಹೋ, ಒಂದು ಮಾತುಂಟು. ಏನು? ಕೂಡಿದ ಮೇಲೆ ಕಾಡಬಾರದು, ಕಾಡಿದ ಮೇಲೆ ಕೂಡಬೇಕಂತೆ. ಹಾಗಾಗಿ ನಿನ್ನನ್ನು ಮೊದಲು ನಾನು ಕಾಡಿದ್ದು, ಹೀಗೆ ಕೂಡುತ್ತಾ ಇರುವುದು. ಹೇಳಿದ್ದೆ ನಿನ್ನ ಅಪ್ಪ ಬರ್ತಾನೆ ಎನ್ನುವ ಹಾಗೆ ಮಹೋದರ ನಾಮಕನು
ಹೌದು, ಸಿಟ್ಟು ಮಾಡ್ತಾರೆ. ಅವರಿಗೆ ಇದನ್ನು ಗೊತ್ತಾದ್ರೆ ಮತ್ತೆ ಹೇಳುದು ಬೇಡ. ಬಂದರೆ ಬರಲಿ, ಹಾ. ಹೆದರುವವನೇ ರುದ್ರಕೋಪ ಯಾವ ಕಾರಣಕ್ಕಿಲ್ಲವೇ ಇಲ್ಲ. ಸುರ ನರ ಕಿನ್ನರ ಕಿಂಪುರುಷ ಗರುಡ ಸಿದ್ಧ ಸಾಧ್ಯರಿಗಿಂತ ಅಧಿಕ ಶೌರ್ಯದಿ. ಬಂದ್ರೆ ಬರಲಿ, ಹೆದರುವವನಲ್ಲ. ಅವರನ್ನ ಮೆಟ್ಟಿ ನಿನ್ನ ಮದುವೆ ಆಗುತ್ತೇನೆ, ಹೆದರಬೇಡ. ಗಟ್ಟಿ ಮೆಟ್ಟಿಗಿಲ್ಲ ಮಾವ. ಅಲ್ಲ, ಮಾವ ಗಟ್ಟಿ ಅಂತ ಅವನು ಹೊಟ್ಟೆ ಮೇಲೆ ಕಾಲಿಡ್ತೇವೆ. ಹಾಗೆ ಆಗ ಒಂದೊಂದು ಸತಿ ಒಂದು ಕಾಲ ಮೇಲೆ ಹಾಕಿ ಒಂದು ಕೆಳಗಾಗ್ತದೆ. ಅಷ್ಟು ದೊಡ್ಡದುಂಟು ಹೊಟ್ಟೆ ಅಂತ ಹೇಳಿದ್ದ. ಮತ್ತೆ ಮತ್ತೆ ಹಾಗೆ ಹೇಳ್ಬೇಡಿ ನೀವು. ಬೇಸರ ಆಗಿಬಿಡ. ಮತ್ತೆ ಬೇಸರ ಆಗುತ್ತೆ. ಕಾಡಿರುವಂತ ಮಾತು. ಮಾವ ಹೆಣ್ಣು ಕೊಟ್ಟ ಮಾವ, ಕಣ್ಣು ಕೊಟ್ಟ ದೇವ ಅಲ್ವೇ ಎನ್ನುವ ಪರಿಕಲ್ಪನೆ ನನಗುಂಟೆ. ಹೇಳ್ತೆ ನಿಮ್ಮ ಮಗಳನ್ನು ಕೊಡುವಂತ. ಕೊಟ್ರೆ ಒಳ್ಳೇದು, ಯಾವ ಗಲಾಟೆ ಇಲ್ಲ, ರಗಳೇ ಇಲ್ಲ. ಮದುವೆ ಆಗುವುದೇ. ಒಂದು ವೇಳೆ ಕಲಹಕ್ಕೆ ಬಂದ್ರೆ ನಾನು ಬಿಡುವುದಿಲ್ಲ ಅಂತ ಹೇಳಿ. ಬಂದರು ವಿಧಿಸಲಾರದ ನಂಟು ಅಂತ ಆಗಬೇಕು ಅಲ್ವಾ? ನಿಮ್ಮ ವಿಧಿ ಉಂಟಲ್ಲ, ಇಲ್ಲಿಗೆ ಅಷ್ಟ ವಿಧಿಗಳು ಉಂಟು. ಅದರಲ್ಲಿ ನಮ್ಮಲ್ಲಿ ಗಾಂಧರ್ವ ವಿಧಿ ಅಲ್ವಾ? ಆ ವಿಧಿಯ ಪ್ರಕಾರೇಣವಾಗಿ ನಿನ್ನ ನನ್ನ ಮದುವೆ ಆಗುತ್ತೇನೆ. ಆದೀತು. ಸರಿ. ಮುರಳಿಯ ನಾದವ ಕೇಳಿ, ಮುರಳಿಯ ನಾದವ ಕೇಳಿ, ಬನ್ನಿ ಮುರಳಿಯ ನಾದವ ಕೇಳಿ, ಬನ್ನಿ ಮುರಳಿಯ ನಾದವ ಕೇಳಿ. ಮಧುರನಾಥನು ಮುರಳಿಯ ನೂದನು, ಮಧುರನಾಥನು ಮುರಳಿಯ ನೂದನು. ಸುರಿಯುವುದನಂದ ಜಲ ನಯನದಲ್ಲಿ ಪ್ರೇಮವು ತುಂಬುವುದು, ಸುರಿಯುವುದನಂದ ಜಲ ನಯನದಲ್ಲಿ ಸುರಿಯುವುದನಂದ ಜಲ. ಮುರಳಿಯ ನಾದವ ಕೇಳಿ, ಬನ್ನಿ ಮುರಳಿಯ ನಾದವ ಕೇಳಿ. ಕಂಗೊಳಿಸುವ ಬೆಳದಿಂಗಳ ಸೊಬಗಿಗೆ, ಕಂಗೊಳಿಸುವ ಬೆಳದಿಂಗಳ ಸೊಬಗಿಗೆ, ತಂಗಾಳಿಯ ಸುಖದಿ ಶ್ರೀರಂಗನ ತಂಗಾಳಿಯ ಸುಖದಿ. ಶ್ಯಾಮಲಂಗನು ತನ್ನ ಕೋಮಲ ಕರದಲ್ಲಿಯೇ, ಶ್ಯಾಮಲಂಗನು ತನ್ನ ಕೋಮಲ ಕರದಲ್ಲಿ ಆ ಮುರಳಿಯ ಪಿಡಿಯೇ. ಹೃದಯದಲ್ಲಿ ಪ್ರೇಮವು ತುಂಬಿಹುದು, ಹೃದಯದಲ್ಲಿ ಪ್ರೇಮವು ತುಂಬಿಹುದು. ಮುರಳಿಯ ನಾದವ ಕೇಳಿ, ಬನ್ನಿ ಮುರಳಿಯ ನಾದವ ಕೇಳಿ. ಪಂಚಬಾಣನ ಪಿತ ಮುರಳಿಯ ಮಧುರಸ, ಪಂಚಬಾಣನ ಪಿತ ಮುರಳಿಯ ಮಧುರಸ, ಮುರಳಿಯ ಮಧುರಸ. ಅಂಜಲಮಗೆ ರೋಮಾಂಚನ ಆಗುವುದು, ಅಂಜಲಮಗೆ ರೋಮಾಂಚನ ಆಗುವುದು. ರಜನಿಕಾಂತನ ಕುಲದಲ್ಲಿ ಜನಿಸಿಯೇ, ರಜನಿಕಾಂತನ ಕುಲದಲ್ಲಿ ಜನಿಸಿ ಪ್ರಜನಿಗಳಿಗಧಿಕ ಪ್ರಸನ್ನನು ಮುರಳಿಯ ನಾದವ ಕೇಳಿ, ಬನ್ನಿ ಮುರಳಿಯ ನಾದವ ಕೇಳಿ, ಬನ್ನಿ ಮುರಳಿಯ ನಾದವ ಕೇಳಿ. ಆದಿದೇವ ಸಕಲಾಗುವ ಪೂಜಿತ ಯಾದವ ಕುಲ ಮೋಹನ ರೂಪ, ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯ ನಮೋ ನಮೋ. ನಾರಾಯಣ ತೇ ನಮೋ ನಮೋ, ನಾರದನ ನಮೋ ನಮೋ. ಎತ್ತದಿಂದೋ
ಮಂಗಳಂ ಭಗವಾನ್ ವಿಷ್ಣು ಮಂಗಳ ಮಧುಸೂದನ ಕೃಷ್ಣಾಯ ವಾಸುದೇವಾಯ ದೇವಕಿನಂದನಾಯ ಚ ನಂದ ಗೋಪಕುಮಾರಾಯ ಶ್ರೀ ಗೋವಿಂದಾಯ ನಮೋ ನಮಃ